ಸ್ನೇಹವೇ ಗುಡಿಯು ಪ್ರೀತಿಯೇ ದೇವರು. ನಮಸ್ಕಾರ ವೀಕ್ಷಕರೇ, ಚಂದ್ರ ಗಾನಯಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಾ ಜಯರಾಮ್. ವೀಕ್ಷಕರೇ, ಸಾಧಕನ ಸಾಧನೆಯ ಹಾದಿಯನ್ನ ತಿರುಗಿ ನೋಡಿದ್ರೆ ಅದು ಯಾವತ್ತಿಗೂ ಹೂವಿನ ಹಾಸಿಗೆಯಾಗಿರೋದಿಲ್ಲ. ಬದಲಾಗಿ ಅದು ಕಲ್ಲು ಮುಳ್ಳುಗಳಿಂದ ಕೂಡಿದ ಹಾದಿಯಾಗಿರುತ್ತೆ. ಯಾರು ಈ ಕಲ್ಲು ಮುಳ್ಳಿನ ಹಾದಿಯನ್ನ ಹೂವಿನ ಹಾಸಿಗೆ ಮಾಡಿಕೊಂಡು ಸುಂದರ ಪುಷ್ಪವಾಗಿ ಅರಳಿ ನಿಲ್ತಾರೋ ಆಗ ಜನ ಅವರತ್ತ ಆಕರ್ಷಿತರಾಗ್ತಾರೆ. ಹಾಗೆ ಇವತ್ತಿನ ನಮ್ಮ ಅತಿಥಿ ಕೂಡ. ಇವರಿಗೆ ಬದುಕಿನಲ್ಲಿ ಬಡತನ ಇದ್ರೂ ಕೂಡ ಇವರ ಕನಸುಗಳಿಗೆ ಬಡತನ ಇರಲಿಲ್ಲ. ಹಾಗಾಗಿಯೇ ಇವರು ಸಂಗೀತ ಶಾರದೆಯನ್ನ ಒಲಿಸಿಕೊಳ್ತಾರೆ. ತನ್ನ ಮಧುರ ಕಂಠದ ಮೂಲಕ ಎಲ್ಲರನ್ನ ತನ್ನತ್ತ ಸೆಳಿತಾರೆ. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ್ ಮಂಗಳೂರು ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್, ಹೇಗಿದ್ದೀರಿ? ಸಂಗೀತ ಒಂದು ಪಯಣ ತೊಂದರೆ ಇಲ್ಲ, ಆರಾಮಾಗಿದ್ದೀರಿ, ಖುಷಿಯಾಗಿದ್ದೇನೆ. ಓಕೆ, ಗಾಯಕರು ನಮ್ಮ ಜೊತೆಗೆ ಕೂತಾಗ ನಮಗೆ ಅವರ ಸಂಗೀತವನ್ನ, ಅವರ ಮಧುರ ಕಂಠದ ಗಾಯನವನ್ನ ಕೇಳದೇ ಇದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋದು ಕಷ್ಟ ಅಂತ ಅನ್ಸುತ್ತೆ. ಹಾಗಾಗಿ ನಿಮ್ಮ ಮಧುರ ಕಂಠದ ಗಾಯನದ ಮೂಲಕವೇ ನಾವು ಕಾರ್ಯಕ್ರಮವನ್ನ ಆರಂಭಿಸೋಣ ಅಂತ ಅನ್ಕೋತೀವಿ. ಯಾವ ಹಾಡನ್ನ ನಮಗೋಸ್ಕರ ಹಾಡ್ತೀರಾ ಸರ್? ಹಾಡು ಅಂತ ಹೇಳಿದ್ರೆ ತುಂಬ ಹಾಡುಗಳು ಹಾಡಬಹುದು. ಆದರೆ ನೀವು ಹೇಳಿದಾಗೆ ನಾವು ನಡೆದು ಬಂದ ದಾರಿಯನ್ನು ನೋಡುವಾಗ ನನಗೆ ಇದೇ ಹಾಡನ್ನು ಹಾಡಬೇಕಂತ ಅನ್ನಿಸ್ತು. ಬಹಳ ಒಂದು ಸುಂದರವಾದ ಹಾಡು ಇದು. ನಾನು ಹೇಗೆ ಬದುಕ್ತೇನೆ ಅನ್ನೋದು ಕೂಡ ಈ ಒಂದು ಸಾಹಿತ್ಯದಲ್ಲಿದೆ. ಬಹಳ ಇಷ್ಟ ನನಗೆ ಅದು. ನನ್ನ ಹಾಡು ನನ್ನದು ಅಂತ ಈ ಒಂದು ಹಾಡನ್ನು ಹಾಡ್ತೇನೆ ನಾನು. ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ಎಲ್ಲೆಲ್ಲಿಯೂ ಎಂದೆಂದಿಗೂ, ಎಲ್ಲೆಲ್ಲಿಯೂ ಎಂದೆಂದಿಗೂ ನನ್ನಂತೆ ನಾನು ಇರುವೆನು, ದುಡಿವೆನು, ನಡೆವೆನು. ಈ ಬಾಳಲಿ ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು. ಯಾಕೆ ಈ ಹಾಡನ್ನ ಚಾಯ್ಸ್ ಮಾಡ್ಕೊಂಡ್ರಿ? ನೀವು ಇದನ್ನೇ ಚೂಸ್ ಮಾಡಿದ್ರಿ. ನಿಮ್ ಕಥೆನಾ ಇದು? ಈ ಹಾಡಲ್ಲಿ ನಿಮ್ ಕಥೆ ಇದೇ ಹಾಡ್ಬೇಕಂತ ಅನ್ನಿಸ್ತು. ಯಾಕಂದ್ರೆ ಎಲ್ಲೂ ಹಾಡ್ಲಿಲ್ಲ ನಾನು. ತುಂಬಾ ಕಡೆ ಈಗ ಇದು ಇಂಟರ್ವ್ಯೂ ಆಗಿರ್ಬಹುದು, ಎಲ್ಲ ಕಡೆ ಹಾಡ್ಲಿಲ್ಲ. ಇದೊಂದು ಹಾಡನ್ನ ಹಾಡ್ಬೇಕಂತ ಎಷ್ಟೋ ವರ್ಷಗಳಿಂದ ಕನಸಿತ್ತು. ತುಂಬಾ ವರ್ಷಗಳಲ್ಲಿ ನಾನು ಆರ್ಕೆಸ್ಟ್ರಾದಲ್ಲಿ ಹಾಡಿದ್ರು ಕೂಡ ಈ ಹಾಡನ್ನ ಎಲ್ಲೂ ಹಾಡ್ಲಿಲ್ಲ. ಬಹುಶಃ ಇವತ್ತು ನಮ್ಮ ಸುದ್ದಿ ಸ್ಟುಡಿಯೋದಲ್ಲಿ ಪ್ರಥಮವಾಗಿ ಹಾಡ್ತಾ ಇದ್ದೇನೆ ಈ ಹಾಡನ್ನ. ಆದ್ರೆ ತುಂಬಾ ಹಿಂದೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರಾಕ್ಟೀಸ್ ಮಾಡಿ ಇಟ್ಟಿದ್ದೆ, ಅದು ಹಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ. ಬಟ್ ಈ ಒಂದು ಸಂದರ್ಭಕ್ಕೆ ನೀವು ಹೇಳಿದಾಗ ನನಗೆ ಖುಷಿ ಆಯ್ತು ಹಾಡುವ ಅಂತ ಅನಿಸ್ತು. ಅದಕ್ಕೆ ಅಂದ್ರೆ ನನ್ನನ್ನು ಕರ್ಕೊಂಡು ಹೋಗಿದ್ದು ಇಲ್ಲಿವರೆಗೆ ತಂದದ್ದು ನಾನು ನಂಬಿದ ಸಂಗೀತ ಸರಸ್ವತಿ. ಹಾಗೆ ಅದರ ಮುಂದೆ ಹೋಗುವಾಗ ಈ ಹಾಡಿಗೂ ನನ್ನ ಜೀವನಕ್ಕೂ ಒಂದು ಸಣ್ಣ ಕನೆಕ್ಷನ್ ಇದೆ. ಹಾಗಾಗಿ ಇದನ್ನ ಸರಿ, ಹಾಡನ್ನ ಕೇಳ್ತಾ ಇದ್ರೆ ನಿಮ್ಮ ಲೈಫ್ ನಿಮಗೆ ಮತ್ತೆ ರಿಕಾಲ್ ಆಗ್ತಾ ಇದೆ. ಓಕೆ, ಏನ್ ಸರ್, ಚಂದ್ರಶೇಖರ್ ಅವರು ಹುಟ್ಟಿದ್ದು ಪುತ್ತೂರು, ಹೆಸರಲ್ಲಿ ಚಂದ್ರಶೇಖರ್ ಮಂಗಳೂರು ಅಂತ ಇದೆ. ಏನಿದ್ರ ವಿಶೇಷ? ಇಲ್ಲ, ಚಂದ್ರಶೇಖರ್ ಪುತ್ತೂರು ಅಂತಲೇ ಇದ್ದದ್ದು. ನಾವು ಯಾವಾಗ್ಲೂ ಪುತ್ತೂರಿನವರು. ಹತ್ತೂರನ್ನು ಬಿಟ್ಟರು ನಾವು ಪುತ್ತೂರನ್ನು ಬಿಡಲ್ಲ, ಖಂಡಿತವಾಗಿ ಬಿಡುದಿಲ್ಲ. ನಾನು ಪುತ್ತೂರಿನಲ್ಲೇ ಹುಟ್ಟಿದ್ದು, ಪುತ್ತೂರಿನ ಸೇವಿರೆ ಅನ್ನುವಂತ ನಮ್ಮ ಒಂದು ಊರಲ್ಲಿ ಹುಟ್ಟಿದ್ದು ನಾನು. ಆನಂತರ ಬೆಳೆದದ್ದು ವಿಟ್ಲದಲ್ಲಿ, ನನ್ನ ಅಜ್ಜಿ ಮನೆ ಇಲ್ಲಿ, ನನ್ನ ತಂದೆ ಮನೆ ವಿಟ್ಲದಲ್ಲಿ. ಆದ್ರೆ ನಾನು ಹುಟ್ಟಿದ್ನಿಂದ ಸ್ಕೂಲ್ಗೆ ಹೋಗ್ತಿರುವಾಗ ಕೂಡ ನಾನು ಮ್ಯಾಕ್ಸಿಮಮ್ ಅಜ್ಜಿ ಮನೆಯಲ್ಲೇ ಬೆಳೆದವ. ಇಲ್ಲೇ ನಾನು ಪುತ್ತೂರಲ್ಲೇ ಬೆಳೆದದ್ದು. ಹೈಸ್ಕೂಲ್ ವರೆಗೆ ಮಾತ್ರ ಕಷ್ಟದಲ್ಲಿ ಅಲ್ಲಿ ಶಿಕ್ಷಣವನ್ನ ಮಾಡಿ ಮತ್ತೆ ಕಾಲೇಜಿಗೆ ನಾನು ಪುತ್ತೂರಲ್ಲೇ ಬಂದಿದ್ದು, ಜೂನಿಯರ್ ಕಾಲೇಜಿಗೆ. ಅದಕ್ಕಿಂತಲೂ ಮುಖ್ಯವಾಗಿ ಅಂದರೆ ನನಗೆ ಸಂಗೀತದಲ್ಲಿ ಕೂಡ ನನಗೆ ಒಂದು ನನ್ನ ಸಂಗೀತ ಜರ್ನಿ ಸ್ಟಾರ್ಟ್ ಆಗಿದ್ದು ಕೇರಳದಲ್ಲಿ. ನಾನು ಕೇರಳದಿಂದ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಪ್ರಾರಂಭ ಆಗಿದ್ದು ನಾನು ಕೇರಳದಲ್ಲಿ. ನಾನು PUC, ನಾನು ಧೈರ್ಯವಾಗಿ ಹೇಳ್ತೇನೆ, PUC ಯಲ್ಲಿ ಫೈಲ್ ನಾನು. ಸೆಕೆಂಡ್ PUC ಅಲ್ಲಿ, ಅದು PCMB ಅಲ್ಲಿ M ಅಲ್ಲಿ ಫೈಲ್. ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ಫೈಲ್. ನನಗೇನು ತೊಂದರೆ ಇಲ್ಲ, ಯಾಕಂದ್ರೆ ಅದರಲ್ಲಿ ಫೈಲ್ ಆಗಿದ್ದಕ್ಕೆ ಬಹುಶಃ ಇದರಲ್ಲೇ ನಾನು ಪಾಸ್ ಆಗಿದ್ದೇನೋ ಏನು ಅನ್ನುವಂತ ಒಂದು ಫೀಲ್ ಈಗ ಬರ್ತದೆ ನನಗೆ. ಇಲ್ಲ, ಲೆಕ್ಕಾಚಾರ ಅಂದ್ರೆ ನಂದು ಉದ್ದೇಶ ಇದ್ದದಂದ್ರೆ ನಾನು ಫಾರ್ಮಸಿಸ್ಟ್ ಮಾಡಬೇಕು, ಒಂದು ಸೈಂಟಿಫಿಕ್ ಫೀಲ್ಡ್ ಅಲ್ಲಿ ಮಾಡಬೇಕು. ಫಾರ್ಮಸಿಸ್ಟ್ ಅಟ್ಲೀಸ್ಟ್ ಫಾರ್ಮಸಿಸ್ಟ್ ಆದ್ರೂ ಮಾಡಿ ಕೆಲಸ ಮಾಡ್ಬೇಕಂತ ಇತ್ತು.
ಆದ್ರೆ ಬಡತನ ಅನ್ನುವಂಥದ್ದು ತುಂಬಾ ಕಷ್ಟ ಆಯ್ತು ನನಗೆ. ಆಕ್ಚುಲಿ ನಾನು ನನ್ನ 5ನೇ ಕ್ಲಾಸಿನಿಂದ ಫ್ರಮ್ ನಮ್ಮ 5th ಸ್ಟ್ಯಾಂಡರ್ಡ್ 5ನೇ ತರಗತಿಯಿಂದ 2nd PUC ವರೆಗೆ ನಾನು ಒಂದೇ ₹1 ನನ್ನ ಮನೆಯಿಂದಾಗ್ಲಿ ಅಥವಾ ಯಾರನ್ನು ತಗೊಂಡವನಲ್ಲ. ನಾನು ಸ್ವಂತ ದುಡಿಲಿಕ್ಕೆ ಹೋಗಿ ಆ ದುಡ್ಡಲ್ಲಿ ನಾನು ಬುಕ್ಸ್ ತಗೊಂಡು ನಾನು ಕಲ್ತವನು. ಏನ್ ಕೆಲಸ ಮಾಡ್ತಾ ಇದ್ರಿ? ಎಲ್ಲ ಕೆಲಸ ಮಾಡ್ತಿದ್ದೆ. ನಾವು ತೋಟದ ಕೆಲಸದಿಂದ ಹಿಡಿದು ಎಲ್ಲ ಕೆಲಸ ಮಾಡಿ ಅಭ್ಯಾಸ ಉಂಟು ನನಗೆ, ಅಥವಾ ಗಾರೆ ಕೆಲಸವೂ ಮಾಡಿ ಅಭ್ಯಾಸ ಉಂಟು. ಎಲ್ಲ ಕೆಲಸ ಮಾಡಿ ನಾನು, ಯಾಕೆಂದ್ರೆ ಧೈರ್ಯವಾಗಿ ಹೇಳ್ತೇನೆ, ನನಗೆ ನಾಚಿಕೆ ಇಲ್ಲ ಅದರಲ್ಲಿ. ಫ್ರಮ್ ನನ್ನ 5ನೇ ಕ್ಲಾಸಿನಿಂದ ನನ್ನ ಬುಕ್ಸ್, ನನ್ನ ಫೀಸ್ ಎಲ್ಲ ನಾನೇ ದುಡಿದು ಕಲ್ತದ್ದು PUC ವರೆಗೆ. PUC ಬರುವಾಗ ಟ್ಯೂಷನ್ಗೆ ಹೋಗ್ಲಿಕ್ಕೆ ಕಷ್ಟ ಆಯಿತು. ಎಲ್ಲರೂ ಟ್ಯೂಷನ್ ಹೋಗ್ತಿದ್ರು, ನಾನು ಟ್ಯೂಷನ್ ಹೋಗ್ಲಿಕ್ಕೆ ನನ್ನ ಹತ್ರ ದುಡ್ಡಿರಲಿಲ್ಲ, ಬರ್ತಿದ್ದದೇ ಕಷ್ಟದಲ್ಲಿ. ಹಾಗಾಗಿ ಸ್ವಲ್ಪ ಮ್ಯಾಥಮೆಟಿಕ್ಸ್ ಅಲ್ಲಿ ಹೋಯ್ತು. ಅದು ನನ್ನ ಜೀವನದ ಮೊದಲ ಫೇಲ್ಯೂರ್. ಅಷ್ಟರೊಳಗೆ ನಾನು ಕ್ಲಾಸಲ್ಲಿ ಯಾವತ್ತು ಕೂಡ ಒಂದು ಕಡಿಮೆ ಮಾರ್ಕ್ ತಗೊಂಡವನು ಕೂಡ ಅಲ್ಲ ನಾನು ಯಾವತ್ತು ಕೂಡ. ಅದೇ ಧೈರ್ಯದಲ್ಲಿ ಸೈನ್ಸ್ ತಗೊಂಡಿದ್ದು. ಎಲ್ಲರೂ ತಗೊಂಡಂತ ಹೇಳಿದ್ರು. ಓಕೆ, ನನಗೊಂದು ಇತ್ತು ಸಂಗೀತ ಇರ್ಲಿ, ಅದಕ್ಕೆ ಮೊದಲ ನಾನು ಸಂಗೀತಕ್ಕೆ ಬಂದಿದ್ದೇನೆ, ಇರ್ಲಿ, ಆದ್ರೆ ಇದೊಂದು ಬೇಕಂತ. ಆದ್ರೆ ಕೊನೆಗೂ ಮ್ಯಾಥಮೆಟಿಕ್ಸ್ ಕೈ ಕೊಡ್ತು. ಆದ್ರೂ ಕೈ ಕೊಟ್ಟರು ಸಂಗೀತ ನನ್ನನ್ನು ಬದುಕಿಸುತ್ತೆ. ಯಾಕೆಂದ್ರೆ ನಾನು 2nd PUC ಫೈಲ್ ಆದಾಗ ಎಲ್ಲರೂ ನಂಬಲಿಲ್ಲ, ಯಾರು ನಂಬಲಿಲ್ಲ. ಅಪ್ಪ ಅಮ್ಮ ಓದ್ಕೊಂಡಿದ್ರ ಹೇಗೆ? ನಿಮ್ಮ ಮನೆಯಲ್ಲಿ ಎಜುಕೇಟೆಡ್? ಮನೆಯಲ್ಲಿ ಯಾರಿಲ್ಲ, ಎಜುಕೇಟೆಡ್ ಯಾರಿಲ್ಲ. ನನ್ನ ಅಣ್ಣನು ಕೂಡ 10th ವರೆಗೆ ಹೋಗಿ ಬಿಟ್ಟವನು. ನಾನು ಎಜುಕೇಶನ್ ಏನಾದ್ರು ಮಾಡ್ಬೇಕನ್ನುವಂತ ಒಂದು ಆಸೆ ಇತ್ತು ನನಗೆ. ಅಟ್ಲೀಸ್ಟ್ ಫಾರ್ಮಸಿಸ್ಟ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಬಟ್ ನನ್ನ ಬಡತನ ಬಿಡ್ಲಿಲ್ಲ ನನಗೆ. ಸಿವಿಲ್ ಫೈಲ್ ಆಯ್ತು, ಎಲ್ಲರೂ ನಂಬಲಿಲ್ಲ. ಆಗ ತುಂಬಾ ಬೇಜಾರಾಯ್ತು ನನಗೆ. ಆಕ್ಚುಲಿ ನಾನು ಅವಾಗ ಸೂಸೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ 2nd PUC ಅಲ್ಲಿ. ತುಂಬಾ ಬೇಜಾರಾಗಿತ್ತು ನನಗೆ. ಯಾಕಂದ್ರೆ ನಾನು ಫೈಲ್ ಅಂತ ಹೇಳೋದು ಜನಗಳು ನಂಬುದಿಲ್ಲ. ನೀನು ಫೈಲ್ ಆದ್ರೆ ಮತ್ತೆ ಯಾರು ಪಾಸ್ ಆಗ್ತಾರೆ ಅಂತ ಹೀಗೆ ಕೇಳುದು. ಆಗ ಒಂಥರ ಆಗಿತ್ತು. ಆವಾಗ ನಾನು ಜಸ್ಟ್ ಏನೋ ಒಂದು 2-3 ಸಲ ಆಲೋಚನೆ ಮಾಡುವಾಗ ನನಗೆ ಆಯ್ತು, ಅದ್ರಲ್ಲಿ ಫೈಲ್ ಆದ್ರೆ ಏನು, ನೋಡು, ಒಂದು ಹಾಡುತ್ತಾ ನನ್ನ ಸಂಗೀತದಲ್ಲಿ ಏನಾದ್ರೂ ನಾನು ಸಾಧನೆ ಮಾಡಬಹುದಾ ಅನ್ನುವಂಥದ್ದು ಒಂದು ಸಣ್ಣ. ಒಂದರಲ್ಲಿ ನೀವು ಫೇಲ್ ಆಗಿದ್ರಿ, ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ಲಿಲ್ವಾ ನೀವು? ಇಲ್ಲ, ನಾನು ಅಂದ್ರೆ ಫಸ್ಟ್ ಫೇಲ್ ಆಗಿದೆ. ನನಗೆ ಅಷ್ಟು ಬೇಜಾರಾಯ್ತು, ಅದು ಫೀಲ್ ಆಯ್ತು. ನಾನು ಯಾವತ್ತು ಫೇಲ್ ಆದವನಲ್ಲ ಎಜುಕೇಶನ್ ಅಲ್ಲಿ. ನನ್ನ 1st ಸ್ಟ್ಯಾಂಡರ್ಡ್ ನಿಂದ ಫೈಲ್ ಅಂತಲ್ಲ, ಆಕ್ಚುಲಿ ಫಸ್ಟ್ ಪ್ಲೇಸ್ ಬಿಟ್ಟು ಕೊಟ್ಟವನಲ್ಲ. ಅಷ್ಟು ಹುಷಾರಿದ್ದೆ, ಆಟ ಆಡೋದ್ರಲ್ಲಿ ಹುಷಾರಿದ್ದೆ. PUC ಗೆ ಬರುವಾಗ ಅದು ತುಂಬಾ ಕಷ್ಟ ಆಯ್ತು. ಅದು ಅಂದ್ರೆ ಒಂಥರ ನನಗೆ ಮನಸ್ಸಿಗೆ ಸ್ಟ್ರೆಸ್ ಆಯ್ತು. ಅದು ನಾನು ಸಾಯ್ಬೇಕು ಅನ್ನುವಂತ ಸ್ಥಿತಿ ಬಂತು ನನಗೆ. ಬೇಡ ನನಗೆ ಜೀವನ ಅಂತ. ಆಗ ಪಾಸ್ ಆಗ್ಬಿಡ್ತಿದ್ರೆ ಸಂಗೀತ ಕ್ಷೇತ್ರದಲ್ಲಿ ಚಂದ್ರಶೇಖರ್ ಮಂಗಳೂರು ಅವರು ಬಹುಶಃ ಇಷ್ಟು ದೊಡ್ಡದು ಬರ್ತಿರ್ಲಿಲ್ವ ಅಂತ ನಾನು ಅನ್ನಿಸ್ಕೊಳ್ತೇನೆ. ಆವಾಗ ನಾನು ಮತ್ತೆ ಆಲೋಚನೆ ಮಾಡಿದ್ದು, ನಾನು ಕಲ್ತಿದ್ದೇನೆ, ಸ್ವಲ್ಪ ಕಲ್ತದ್ದಲ್ಲ, ಏನು ಸ್ವಲ್ಪ ಸಂಗೀತ ದೇವರು ಕೊಟ್ಟದಿದೆ, ಅದನ್ನು ಸ್ವಲ್ಪ ಕಲ್ತುಕೊಂಡು ಹೋಗುವ, ಕಷ್ಟ ಆದ್ರೂ ತೊಂದರೆ ಇಲ್ಲ ಅಂತ ನಾನು ಮತ್ತೆ ಸಂಗೀತದ ಜೊತೆಗೆ ಹೋಗಿ ನಾನು PUC ಬಿಟ್ಟು ಸೀದಾ. ನೀವು ಮೊದಲನೇದಾಗಿ ನೀವು ಕಲಾವಿದರಾಗಿ ಗುರುತಿಸ್ಕೊಳ್ತೀರಾ? ಕ್ಷೇತ್ರಕ್ಕೆ ಎಂಟ್ರಿ ಆಗೋದಕ್ಕಿಂತ ಮೊದಲು ಒಬ್ಬ ಕಲಾವಿದನಾಗಿ ನೀವು ಗುರುತಿಸ್ಕೊಳ್ತೀರಾ? ಹೌದು ಹೌದು ಹೌದು. ಸಂಗೀತಕ್ಕೆ ಹೋಗೋ ಮೊದಲು ಅಂದ್ರೆ ನಾನು ಪ್ರೈಮರಿಯಲ್ಲಿ ಇರುವಾಗ ಟೀಚರ್ಸ್ ಎಲ್ಲ ಸ್ಕೂಲಲ್ಲಿ ಆಡಿಸ್ತಾರೆ, ನಾನು ಆಡ್ತಿದ್ದೆ, ಎಲ್ಲರೂ ಆಡ್ತಿದ್ರು. ನನ್ನ ಒಂದು ತಮ್ಮನಿಗೆ ಅವನ ಚಿಕ್ಕಪ್ಪ ಒಬ್ರು ಮಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ, ನಾನು ಪ್ರೈಮರಿಯಲ್ಲಿ ಇರುವಾಗ ನನಗಿಂತ ಸಣ್ಣವನು, ಅವನು ಕರ್ಕೊಂಡು ಹೋಗಿ ಬಂದು ಹೇಳುವ, ಅವನು ದೊಡ್ಡ ಸ್ಟೇಜ್ ಅಲ್ಲಿ ಇವತ್ತು ಹಾಡಿದ್ದಾನೆ ಅಂತ. ನನಗೆ ಬೇಜಾರಾಗೋದು. ಯಾಕಂದ್ರೆ ಅವರು ಹೋಗಿ ಮಂಗಳೂರಲ್ಲಿ ದೊಡ್ಡ ಸ್ಟೇಜ್ ಅಲ್ಲಿ ಆಡ್ತಾರೆ. ನಮಗೆ ಮಂಗಳೂರು ಅಂದ್ರೆ ಆಗ ಫಾರಿನ್ ಹೋದಾಗೆ ಆಗಿರ್ಬಹುದು, ನಾವು ನೋಡಿದವರೆಲ್ಲ. ಸೊ ನನಗೆ ಬೇಜಾರು, ಇವ್ರು ಹೋಗಿ ಆಡ್ಬಾರ್ದು, ನನಗೆ ಆಡ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಅದೊಂದು ಆಸೆ ಇತ್ತು. ಅಲ್ಲಿ ಉಳಿದಿತ್ತು ಅದು ಆಸೆ. ಅದೊಂದು 6th ಸ್ಟ್ಯಾಂಡರ್ಡ್ ವರೆಗೆ ಹಾಡಿದೆ ನಾನು. ಮತ್ತೆ 7th ಅಲ್ಲಿ ಬಿಟ್ಟೆ ಹಾಡೋದನ್ನು. ಹಾಡೋದು ಬೇಡ ಅಂತ ಮಕ್ಕಳೆಲ್ಲ ತಮಾಷೆ ಮಾಡಿದ್ರು, ನನ್ನ ಫ್ರೆಂಡ್ಸ್. ಹಾಡ್ತೇವೆ, ದೊಡ್ಡ ಸಿಂಗರ್ ಮಾರೆ, ಮಲ್ಲ ಸಿಂಗರ್ ಅಂತ ಹಾಗೆಲ್ಲ ಹೇಳ್ತಿದ್ರು. ಅಂದ್ರೆ ನಾನು ಹಾಡುವಾಗ ಎಲ್ಲ ಟೀಚರ್ಸ್ ಎಲ್ಲ ಕರೆದು ಸ್ಕೂಲಲ್ಲಿ ಒಂದು ಇದರಲ್ಲಿ ಹಾಡಿಸ್ತಾರೆ, ಒಂದು ಕ್ಲಾಸಲ್ಲಿ, ಚಂದ್ರ ಬಾ ಹಾಡು ಅಂತ. ಆಗ ನಾನು ಹಾಡುವಾಗ ಎಲ್ಲ ಮಕ್ಳು ನೋಡ್ತಾರಲ್ಲ. ಈಗ ನನ್ನೊಟ್ಟಿಗೆ ಆಟ ಆಡೋ ಮಕ್ಕಳಿಗೆ, ನಾನು ಆಕ್ಚುಲಿ ಸ್ಪೋರ್ಟ್ಸ್ ಅಲ್ಲಿ ಕ್ರಿಕೆಟ್, ಕಬಡ್ಡಿ ಎಲ್ಲದರಲ್ಲಿ ಇರ್ತಿದ್ದೆ. ಆಗ ಅವ್ರು ಹೇಳಿದ್ರು, ದೊಡ್ಡ ಮಲ್ಲ ಪದ್ಯದೆ ಮಾರ ಅಂತ ಹೇಳಿದ್ರು. ಆಗ ನನಗೆ ಬೇಜಾರಾಗಿ ಬಿಟ್ಟೆ ನಾನು. ಮತ್ತೆ 8ನೇ ಕ್ಲಾಸಲ್ಲಿ ನನ್ನನ್ನು ಒಂದು ಸರ್ ಪದ್ಮಯ್ಯ ಗೌಡ್ರ ಅಂತ, ಅವರು ನನ್ನನ್ನು ಮತ್ತೆ ಕನ್ನಡದ ಒಂದು ಹಾಡಿನೊಂದಿಗೆ ನೀನು ಹಾಡಬೇಕಂತ ಅವರು ಒತ್ತಾಯ ಮಾಡಿ ಹಾಡಿಸಿದ್ದು. ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗಿದ್ದು ನನಗೆ. ಇದು 1998ರಲ್ಲಿ 8ನೇ ತರಗತಿಯಲ್ಲಿ ಇರುವಾಗ ಅಲ್ಲಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ ಹಾಡ್ಲಿಕ್ಕೆ. ಅದು ಏನು ಗೊತ್ತಿಲ್ಲ, ಅವರು ಎಬ್ಬಿಸ್ಬಿಟ್ರು, ಅಲ್ಲಿಂದ ಹಾಡಿಕೊಂಡು ಹೋಗಿದೆ. ಮತ್ತೆ ನಾನು ತಿರುಗಿ ನೋಡ್ಲಿಲ್ಲ, ನೇರವಾಗಿ ಕೇರಳಕ್ಕೆ ಹೋಗಿದೆ ಅಲ್ಲಿಂದ. ಅದಲ್ಲ ನಾನು ಕೇಳ್ತಾ ಇರೋದು, ಯಾಕಂದ್ರೆ ನೀವು ಡ್ರಾಮಾ ಕಂಪನಿಯಲ್ಲಿ ಕೂಡ ಆರ್ಟಿಸ್ಟ್ ಆಗಿ. ಹೌದು, ನಾನು ಮೊದಲು ಪ್ರೈಮರಿಯಲ್ಲಿ ಇರುವಾಗ ನನಗೆ ನಾಟಕದಲ್ಲಿ ಇಂಟ್ರೆಸ್ಟ್ ಇತ್ತು. ಸ್ಕೂಲಲ್ಲಿ ನಾಟಕವನ್ನು ಹೇಳಿಕೊಡ್ತಾ ಇದ್ರು. ಯಕ್ಷಗಾನಕ್ಕೆ ಸೇರಿಸಿದ್ರು ನನ್ನನ್ನು. ಆಕ್ಚುಲಿ ನಾನು 6ನೇ ಕ್ಲಾಸಲ್ಲಿ ಇರುವಾಗ ಯಕ್ಷಗಾನಕ್ಕೆ ಸೇರಿಸಿದ್ರು. ಯಕ್ಷಗಾನ ನನಗೆ ಏನು ಬೇಡ ಅನ್ನಿಸ್ತು, ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ದು ಗಿರಿಯಪ್ಪ ಗೌಡ್ರು ಅಂತ ನಮ್ಮ ಚಂದಲಿಕೆ ಅಂತ ವಿಟ್ಲದಲ್ಲಿ ಶಾಲೆ ಇದೆ, ಅವರು ಎಲ್ಲರೂ ಯಕ್ಷಗಾನ ಮಾಡಿದ್ರೆ ನೀ ಅಂತೀರ ಮಾರೆ, ನೀ ನಾಟಕ ಮಾಡು ಅಂತ ತುಳು ನಾಟಕಕ್ಕೆ ಕರ್ಕೊಂಡು ಬಂದರು ಫಸ್ಟ್. ಇವತ್ತಿಗೂ ನೆನಪಿದೆ ನನಗೆ, ಕೌನ್ಸಿಲರ್ ಕೊಗ್ಗನ್ನೆ ಅಂತ. ಅಂದ್ರೆ ಕೌನ್ಸಿಲರ್ ಅಂದ್ರೆ ಮೀನಿಂಗ್ ಗೊತ್ತಾಗಿದೆ ನನಗೆ ಈಗ ಇತ್ತೀಚೆಗೆ, ಆವಾಗ ಗೊತ್ತಿಲ್ಲ ಅದರ ಮೀನಿಂಗ್ ಅಂತ. ಅದು ಮಚ್ಚೇಂದ್ರನಾಥ್ ಪಾಂಡೇಶ್ವರ ಅಂತ ನಾಟಕದ ಬಹಳ ದೊಡ್ಡ ಒಂದು ಬರಹಗಾರರು, ಅವರು ಬರ್ದದ್ದು. ಅದರ ಮೈನ್ ರೋಲ್ ಅದು ಕೌನ್ಸಿಲರ್ ಕೊಗ್ಗನ್ನೆ ಅಂತ. ಆ ಒಂದು 6ನೇ ಕ್ಲಾಸ್ ಅಲ್ಲಿ ಇರುವಾಗ ನನ್ನ ಮೊದಲ ವೇದಿಕೆ. ಅದರ ಜೊತೆಯಲ್ಲಿ ಒಂದು ಕನ್ನಡ ನಾಟಕ ಕೂಡ ಮಾಡ್ಬೇಕಿತ್ತಾಗ
ಹೊಯ್ಸಲರ ವೈಭವ ಅಂತ ಹೊಯ್ಸಲರ ಬಗ್ಗೆ ಒಂದು ನಾಟಕ ಬರ್ತದೆ. ಅದರಲ್ಲಿ ರಾಜ ವಿಷ್ಣುವರ್ಧನ ಒಂದು ಆಕ್ಟ್ ಮಾಡಬೇಕಿತ್ತು ನಾನು ಆವಾಗ. ಅಲ್ಲೇ ನನಗೆ ಕನ್ನಡ ಮತ್ತು ತುಳು ಎರಡೂ ನಾಟಕದ ಒಂದು ಏನೋ ದೇವರ ಆಶೀರ್ವಾದ ಸಿಕ್ಕಿದೆ ಮೇಡಮ್. ಹಾಗಾಗಿ ಬಹುಶಃ ನಾನು ಇವತ್ತು ಕನ್ನಡ ಮತ್ತು ತುಳು ಎರಡೂ ರಂಗಭೂಮಿಯಲ್ಲಿ ಕೂಡ ಗುರುತಿಸಿಕೊಂಡಿದ್ದೇನೆ ಅನ್ನುವಂಥ ನನ್ನ ಆಸೆ. ಯಾಕೆಂದ್ರೆ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳಿದಾಗೆ ನನ್ನ ಸಂಗೀತದ ಅಥವಾ ನನ್ನ ಕಲೆಯ ಮೊದಲ ಪಾಠಶಾಲೆ ನನ್ನ ಪ್ರೈಮರಿ ಶಾಲೆ. ಪ್ರೈಮರಿ ಶಾಲೆ. ಈಗ ಕಲೆ, ನೀವು ಸ್ಪೋರ್ಟ್ಸ್ ಅಂತ ಹೇಳ್ತೀರಾ, ಸಂಗೀತ ಅಂತ ಹೇಳ್ತೀರಾ, ಇದೆಲ್ಲ ನಿಮ್ಗೊಂದು ಒಲಿದು ಬರ್ಬೇಕಂತಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಕಲಾವಿದರ ಕುಟುಂಬವ ನಿಮ್ದು ಹೇಗೆ ಅಂತ? ಇಲ್ಲ, ಮನೆಯಲ್ಲಿ ಕಲಾವಿದರು ಯಾರಿಲ್ಲ ಮೇಡಮ್. ನಮ್ಮ ಮನೆಯಲ್ಲಿ ಕಲಾವಿದರ ಕುಟುಂಬ ಅಂತಾರೆ. ಆದ್ರೆ ನಮಗೆ ಒಂದು ಇಂಟ್ರೆಸ್ಟ್ ಇದೆ. ನನ್ನ ಮನೆಯಲ್ಲಿ ಭಜನೆ ಎಲ್ಲ ಹಾಡ್ತಾ ಇದ್ರು, ಅಥವಾ ಈಗ ಮಾಮೂಲಿ ಹಾಡುವಂತ ಒಂದು ಕುಟುಂಬ ಇದೆ. ಅದು ನಮ್ಮ ಮನೆಯಲ್ಲಿ ಕಲಾವಿದರಂತ ಯಾರಿಲ್ಲ. ಈಗ ನನ್ನ ತಮ್ಮ ಕೊನೆಯವನೊಬ್ಬ ಭಜನೆ ಎಲ್ಲ ಹಾಡ್ತಾನೆ ಹೊರತು ಮತ್ತೆ ನನ್ನ ಮನೆಯಲ್ಲಿ ನಾವು 5 ಜನ ಹುಡುಗರಿದ್ದೇವೆ, ಯಾರು ಕೂಡ ಸಂಗೀತದ ಇದ್ದಾರೆ ಇಲ್ಲ. ನನಗೆ ಒಂದು ಆಸೆ ಅಂದ್ರೆ ನಾನು ಹೇಳಿದಲ್ಲ, ನನ್ನ ಚಿಕ್ಕಪ್ಪನ ಮಕ್ಕಳು ಹೋಗ್ತಿದ್ರು, ಅವ್ರು ದೊಡ್ಡ ಹಾಡ್ತಾನೆ ಹಾಗೆ ಹೇಳ್ತಾರೆ, ನಾವು ಮನೆಯಲ್ಲಿ ಹಾಡ್ತಾ ಇರ್ತೇವೆ. ಅಂದ್ರೆ ಅವಾಗ ರೇಡಿಯೋ ಎಲ್ಲಿವರೆಗೆ ಅಂದ್ರೆ ನಮ್ಮ ಮನೇಲಿ ರೇಡಿಯೋ ಇಲ್ಲ, ಆಚೆ ಮನೆಗೆ ರೇಡಿಯೋ ಕೇಳಲಿಕ್ಕೆ ಹೋಗುದು ನಾನಲ್ಲಿ. ಅಲ್ಲಿ ರೇಡಿಯೋದಲ್ಲಿ ಕೇಳುದು ಹಾಡು, ಅವಾಗ ಹಾಡನ್ನು ಕೇಳಿ ಪ್ರಾಕ್ಟೀಸ್ ಮಾಡುದು. ಅದು ನಮ್ಮಷ್ಟಿಗೆ ಮನೆಯಲ್ಲಿ ಬಂದು ಹಾಡ್ತಾ ಇರ್ತೇವೆ, ಏನೋ ಸಿಕ್ಕಿದ್ದನ್ನು ಹೊಡಿಯುತ್ತಾ. ಇದು ತಾಳ ನಮ್ಗೆ ಅಲ್ಲಿಂದ ಬಂದಿರ್ಬೋದು ಮೋಸ್ಟ್ಲಿ. ಅದು ಎಂತ ಹಾಳೆ ತಟ್ಟೆ ಇರ್ಬೋದು, ಎಂತದೇ ಇರ್ಬೋದು, ಹುಡ್ಕೊಂಡು ನಾವು ಹಾಡುವಂಥದ್ದು. ಅಲ್ಲಿಂದ ನಮಗೆ ಸಂಗೀತ ಬಂದದ್ದು. ಆಮೇಲೆ ನಾಟಕಕ್ಕೆ ಆವಾಗ ನಾನು ಪ್ರಾರಂಭದಲ್ಲಿ ಫ್ರೇಮಲ್ಲಿ ಇರುವಾಗ ನಾಟಕ ಆಕ್ಟಿಂಗ್ ಮಾಡ್ತಾ ಇದ್ದೆ. ಆನಂತರ ನಾನು ಪುತ್ತೂರಲ್ಲಿ ಇರುವಾಗ ಇಲ್ಲಿ ನಮ್ದು 2-3 ನಾಟಕ ತಂಡಗಳಿತ್ತು ಪುತ್ತೂರಲ್ಲಿ. ನಮ್ಮ ಕಲಾವಿದರು ಪುತ್ತೂರು ಅಂತ 2-3 ಬೇರೆ ತಂಡಗಳಿತ್ತು, ಅದರಲ್ಲಿ ಆಕ್ಟಿಂಗ್ ಮಾಡ್ತಿದ್ದೆ. ಜೊತೆಗೆ ಆವಾಗ ಎಲ್ಲ ನಾಟಕದ ಕೆಲಸಗಳು, ಈ ಪರದೆ ಕಟ್ಟುವುದರಿಂದ ಹಿಡಿದು ಮ್ಯೂಸಿಕ್ ಮಾಡಿ ಸ್ಟೇಜಲ್ಲಿ ಆ್ಯಕ್ಟಿಂಗ್ ಮಾಡಿ, ಅದು ಎಲ್ಲಿವರೆಗೆ ಅಂದರೆ ನಾನು ಪ್ರೈಮರಿಯಲ್ಲಿ ಇರುವಾಗಲೇ, ಹೆಚ್ಚಿನವರೆಗೆ ಗೊತ್ತಿಲ್ಲ, ಸಾಧಾರಣ ಒಂದು 5 ನಾಟಕದಲ್ಲಿ ಲೇಡಿ ರೋಲ್ ಮಾಡಿದೆ ನಾನು ಆವಾಗ ಪ್ರೈಮರಿಯಲ್ಲಿ 7th ಅಲ್ಲಿ ಇರುವಾಗ ಮೋಸ್ಟ್ಲಿ ಒಂದು 5 ನಾಟಕದಲ್ಲಿ ಲೇಡಿ ರೋಲ್ ಮಾಡಿದ್ದೇನೆ. ಅಲ್ಲಿಂದ ಮತ್ತೆ ಎಲ್ಲ ನಾಟಕಗಳು ಹೋಗ್ತಾ ಇದ್ದೆ. ನಾಟಕಕ್ಕೆ ಹಾಡುದು ಕಂಟಿನ್ಯೂ ಆಯ್ತು ಅಲ್ಲಿಂದ. ಹಾಡುವುದು ನಾನು ಗಾಯಕ ಯಾಕೆ ಆದೆ ಅಂದ್ರೆ ರಂಗಭೂಮಿ ಕಲಾವಿದ ಅಂತ ನನಗೆ ಯಾಕೆ ಆರ್ಯಭಟ್ಟಕ್ಕೆ ಕೂಡ ಅದನ್ನೇ ಗುರುತಿಸಿದ್ದಾರೆ ಅವರು. ನನ್ನ ಬೇಸಿಕ್ ಹೌದು, ನಾಟಕದಲ್ಲಿ ಕೂಡ ಬಂದಿದೆ. ನಾನು 2002ರಲ್ಲಿ PUC ಮುಗಿಸಿ ಬೆಂಗಳೂರು ಹೋಗ್ತೇನೆ. ಬೆಂಗಳೂರಲ್ಲಿ ನಮ್ದೊಂದು ಆರ್ಕೆಸ್ಟ್ರಾ ತಂಡ ಇರ್ತದೆ. ನಮ್ದು ತಬಲಾ ನಾನಿ ಸರ್, ಅದೇ ರೀತಿ ನಮ್ಮ ದಿವಂಗತ ಕಾಶಿ ಸರ್ ಅವರು, ಶ್ರೀನು ಮಿತ್ರ ಅಂತ ಇವಾಗಲೂ ಇದ್ದಾರೆ, ನಮ್ಮ ಒಳ್ಳೆ ಆಕ್ಟರ್, ನನ್ನ ಫ್ರೆಂಡ್. ನಮ್ದೊಂದು ಆರ್ಕೆಸ್ಟ್ರಾ ತಂಡ ಇತ್ತು ಅಲ್ಲಿ. ಹಾಗೆ ಹಾಡ್ತಾ ಇದ್ದೀವಿ ಅಲ್ಲಿ. ಒಂದು ನಾಟಕ ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ನಾನು ಬೆಂಗಳೂರಿಗೆ ಇಲ್ಲಿಂದ ಹೋಗುವವನು. ಅವಾಗ ನನ್ನ ಒಬ್ಬ ಕ್ಲಾಸ್ಮೇಟ್ ಫ್ರೆಂಡ್ ಜೊತೆ ರಾಜಾಜಿನಗರದಲ್ಲಿ ಒಂದು ರೂಮಲ್ಲಿ ನಾನು ನಿಂತ್ಕೊಳ್ಳುವವನು. ಅಲ್ಲಿಂದ ಕ್ಲಾಸ್ಗೆ ಹೋಗುವವನು. ಅವನು ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಿದ್ದ ಅಲ್ಲಿ, ಆಗ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಕಲೀಲಿಕ್ಕೆ ಹೋಗ್ತಿದ್ದ. ಹಾಗೆ ಅವನ ಜೊತೆ ಸ್ವಲ್ಪ ಅಲ್ಲಿ ಹೋಗಿ ಕಲೀಲಿಕ್ಕೆ ನನಗೆ ಅವಕಾಶ ಆಯ್ತು ಮೇಡಮ್. ನಾಟಕದಲ್ಲಿ ಯಾವ ಪ್ರಶಸ್ತಿಗಳು ಬಂದಿದೆ? ನಾಟಕದಲ್ಲಿ ನಮಗೆ ರಾಜ ಅರ್ಥಾತ್ ಗುಲಾಮ ಅನ್ನುವಂಥ ಒಂದು ನಾಟಕ, ಶೇಕ್ಸ್ಪಿಯರ್ದು ನಾಟಕ ಇದು, ಅಲೆಕ್ಸಾಂಡರ್ನ ಕಥೆ ಇದು. ಈ ಒಂದು ನಾಟಕಕ್ಕೆ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಬಂದಿತ್ತು. ಆಗ ನಮ್ಮ ತಂಡ ಬಂದು ಸುಮನಸ ಕೊಡವೂರು ಅಂತ ಮಲ್ಪೆಯಲ್ಲಿ, ನಮ್ಮ ಉಡುಪಿ ಮಲ್ಪೆ, ಇವಾಗಲೂ ನಮ್ಮ ತಂಡ ಇದೆ. ಸತತ ನಾನು ಅದರಲ್ಲಿ 2006ರಿಂದ ಒಂದು 5-6 ವರ್ಷ ಆ ತಂಡದಲ್ಲಿ ಸಕ್ರಿಯ ಒಂದು ನಟನಾಗಿ, ಆಮೇಲೆ ಮ್ಯೂಸಿಕ್ ಸಂಗೀತಕ್ಕೆ ಅವರ ಜೊತೆ ಸೇರಿಕೊಂಡು ಹಾಡುಗಾರನಾಗಿ ಅಲ್ಲಿ ಕೆಲಸ ಮಾಡಿದ್ದೇನೆ. ಇವಾಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇನೆ ನಮ್ಮ ತಂಡದಲ್ಲಿ. ಅಲ್ಲಿ ನನಗೆ ಅದು ಪ್ರಥಮವಾಗಿ ಅದೊಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ನಾವು ಬಂದು, ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಅದೇ 2-3 ಸಲ ಬಂದಿದೆ ನಮಗೆ ಮ್ಯೂಸಿಕ್ ಸಂಗೀತಕ್ಕೆ, ಮತ್ತು ನಮಗೆ ಆಕ್ಟಿಂಗ್ ಸಿಕ್ಕಿದೆ ಅಲ್ಲಿ ಕೂಡ. ಆಕ್ಟಿಂಗ್ ಅಲ್ಲಿ ಕೂಡ ಅದರಲ್ಲಿ ಕೂಡ ನಾನು ರಾವಿ ನದಿಯ ದಂಡೆಯಲ್ಲಿ ಅಂತ ಒಂದು ನಾಟಕ ಇದೆ ಕನ್ನಡದಲ್ಲಿ, ಅದು ಕೂಡ ಅನುವಾದದ್ದು. ದ ರಿವರ್, ಇಂಗ್ಲಿಷ್ ಅಲ್ಲಿ ಬರ್ ಶೇಕ್ಸ್ಪಿಯರ್ ಡ್ರಾಮಾದು, ರಿವರ್ ಆಫ್ ಇದು ರಾವಿ ನದಿಯ ದಂಡೆಯಲ್ಲಿ ಅಂತ, ಅದನ್ನು ಇದು ಮಾಡ್ತಾರೆ ಇಲ್ಲಿ. ಶೇಕ್ಸ್ಪಿಯರ್ನ ನಾಟಕವನ್ನ ಕನ್ನಡಕ್ಕೆ ಅನುವಾದ ಮಾಡಿ ಅಲ್ಲಿ ನಾವು ರಾಜ್ಯ ಮಟ್ಟದ ಸ್ಪರ್ಧೆ ನಡೀತದೆ ಇವಾಗಲೂ ಉಡುಪಿ ರಂಗಭೂಮಿಯಲ್ಲಿ. ಅಲ್ಲಿ ಕೂಡ ನಮಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಅದರಲ್ಲಿ ಕೂಡ ನಾನು ಆಕ್ಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ ನಮಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಇದು ಪ್ರೈಮರಿಯಿಂದ ಬಂದದಂತ ನಾನು ಹೇಳಿದೆ ಮೇಡಮ್. ಈಗ ಸಂಗೀತಗಾರನಾಗಿ ಓಕೆ, ನೀವು ಜನಮನ್ನಣೆಯನ್ನ ಪಡೆದಾಗಿದೆ, ಆದ್ರೆ ಕಲಾವಿದನಾಗಿ ನಿಮ್ಮ ಅನುಭವ ಹೇಗಿತ್ತು? ಎಷ್ಟು ಖುಷಿ ಕೊಡ್ತಾ ಇತ್ತು ನೀವು ಒಬ್ಬ ಕಲಾವಿದನಾಗಿ? ಕಲಾವಿದನಾಗಿ ಅಂದ್ರೆ ಪ್ರಾರಂಭದಲ್ಲಿ ತುಂಬಾ ಬೇಜಾರಿತ್ತು. ಅಂದ್ರೆ ನಮಗೆ ಹೊಗಳೋರಿಗಿಂತ ತೆಗಳೋರು ಜಾಸ್ತಿ ಇರ್ತಾರೆ ಮೇಡಮ್. ಎದುರಲ್ಲಿ ಹೊಗರಿದ್ರು ನಾನು ತಿರುಗಿದಾಗ ತೆಗಳುತ್ತಾರೆ. ಬಟ್ ಅದು ನನಗೆ ಕೆಲವು ಕಡೆ ಪ್ಲಸ್ ಅಂತ ಅನ್ನಿಸ್ತು, ಕೆಲವು ಕಡೆ ತುಂಬಾ ಬೇಜಾರಿತ್ತು. ಅವರಿಗೆ ನಾನು ಮುಂದೆ ಬಂದು ತೋರಿಸ್ಬೇಕನ್ನುವಂತ ಒಂದೇ ಒಂದು ಉದ್ದೇಶ ಇತ್ತು ನಂದು. ತುಂಬಾ ಕಡೆ ಹಾಗೆ ಇತ್ತು. ನಾನು ಪ್ರೈಮರಿಯಲ್ಲಿ ಹೋಗುವಾಗ ಕೂಡ ನಾನು ಹೇಳಿದಲ್ಲ, ಮಕ್ಕಳು ಸ್ಟಾರ್ಟ್ ಮಾಡಿದ ಅಲ್ಲಿಂದ ಹೊರಟು ನನ್ನ ಪ್ರೈಮರಿ ಸ್ಕೂಲಲ್ಲಿ ಇರುವಾಗ ಅವಾಗ ಇನ್ನು ನಾನು ಕರೋಕೆಯಲ್ಲಿ ಹಾಡ್ತಾ ಇರಲಿಲ್ಲ. ಒಂದು ಕರೋಕೆ ಆಡಿಯೋ ಕ್ಯಾಸೆಟ್ ಅಲ್ಲಿ ಬಂದದ್ದು, ಅವಾಗ CD ಬರಲಿಲ್ಲ. ಆಡಿಯೋ ಕ್ಯಾಸೆಟ್ ಬಂದಿದೆ 99 ಮೋಸ್ಟ್ಲಿ 99-2000 ಆ ಟೈಮಲ್ಲಿ. ಆಡಿಯೋ ಕ್ಯಾಸೆಟ್ ಅಲ್ಲಿ ನಾನು ಕೇರಳದಿಂದ
ಮ್ಯೂಸಿಕನ್ನು ಕರೋಕೆಯನ್ನು ಅವಾಗ 99ರಲ್ಲಿ ಹಾಡಿದೆ ನಾನು. ಇಲ್ಲಿ ಬಂದು ಹಾಡಿದ್ದಕ್ಕೆ ನಾನು ಕರೆಕ್ಟ್ ಹಾಡಿದ್ದಕ್ಕೆ ಅವ್ರು ಹೇಳಿದ್ದಾರೆ ಚಂದ್ರ ಆಕ್ಷನ್ ಸೂಪರ್ ಅಂತ ಹೇಳಿದ್ದಾರೆ ಅವಾಗ. ಅಂದ್ರೆ ನನ್ನ ವಾಯ್ಸ್ ಸೂಟ್ ಆಗಿದ್ದಾನೆ ಒಂದು ಸಮಾಧಾನ, ಇನ್ನೊಂದು ಇವ ಆಕ್ಷನ್ ಮಾಡಿದಾನೆ ಹಾಡ್ಲಿಲ್ಲ ಅಂತ ಹೇಳಿದ್ದಾರೆ. ಅದು ನಾನು ಬರೀ ಹಾಡು ಹಾಕಿ ಆಕ್ಷನ್ ಮಾಡಿದ್ದೇನೆ ಅಂತ ಹೇಳಿದ್ರು ಅವರು. ನನ್ನ ಒಬ್ಬ ಕ್ಲೋಸ್ ಫ್ರೆಂಡ್ ಅಂದ್ರೆ ಅವರ ಎದುರಲ್ಲಿ ನನಗೆ ಏನಾಗ್ಬೇಕಿತ್ತಂದ್ರೆ ಈ ಒಂದು ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ, ಅದು ಕೂಡ ಗಾಯನ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿ ಸಾಯುವ ಮೊದಲು ಒಂದು ಸಾಧನೆ ಮಾಡ್ಬೇಕನ್ನೋ ಒಂದು ಆಸೆ ಇತ್ತು. ಸೊ ಅದಕ್ಕೆ ನಾನು ಸತತ ಅದೇ ನಾಟಕ ಅಲ್ಲಿ ಬೆಂಗಳೂರಿನಿಂದ 2000 ಮತ್ತೆ ಬೆಂಗಳೂರಲ್ಲಿ 4-5 ವರ್ಷ ಸಿನಿಮಾದವರೊಟ್ಟಿಗೆ ಇದ್ದೆ. ಅಲ್ಲಿಂದ ಮತ್ತೆ ಉಡುಪಿ ರಂಗಭೂಮಿಗೆ ಬಂದೆ. ಅಲ್ಲಿ ನನ್ನ ಗುರುಗಳು ಬಾಸುಮ ಕೊಡಗು ಅಂತ ಎಲ್ರಿಗೂ ಗೊತ್ತಿದೆ, ರಂಗಭೂಮಿ ಮತ್ತು ಸಿನಿಮಾ ಡೈರೆಕ್ಟರ್ ಅವರು. ಅವರ ಜೊತೆ ವರ್ಕ್ ಮಾಡ್ತೆ ಅಸಿಸ್ಟೆಂಟ್ ಆಗಿ. ಆವಾಗ ನಾನು ಉಡುಪಿ ರಂಗಭೂಮಿಯಲ್ಲಿ ನಮ್ಮ ಸುಮನಸ ಕೊಡವೂರಿ ತಂಡದೊಂದಿಗೆ ಸೇರಿಸ್ಕೊಂಡೆ. ಅಲ್ಲಿಂದ ನಾಟಕ ಕಂಟಿನ್ಯೂ ಆಯಿತು. ಅದಕ್ಕೆ ಮೊದಲು ಇಲ್ಲಿ ಊರಲ್ಲಿ ತುಂಬ ಮಾಡಿದೆ, ಅದೇ ಹೇಳಲೇಬೇಕು ನಾನು. ಅಲ್ಲಿ ಈಗ ಯಾವುದೋ ಅವಾರ್ಡಿಗೆ ಬಂದದ್ದು ನಾನು. ಅದಕ್ಕೆ ಮೊದಲು ನಮ್ಮ ಪುತ್ತೂರಲ್ಲಿ ಸುಬ್ರಹ್ಮಣ್ಯ ಕಾರಂತ್ ಸರ್ ಅಂತ ಇದ್ದಾರೆ, ಇವಾಗಲೂ ಕೀಬೋರ್ಡ್ನವರು. ತುಂಬಾ ನಾಟಕಗಳಿಗೆ ನಾವು ಹೋಗುವೆವು. ನಾನು ಹೇಗೆ ಗಾಯಕನಾಗುವುದಕ್ಕೆ ಇದು ಕಾರಣ, ನಾಟಕಕ್ಕೆ ಹೋಗುವ ಬೆಳಿಗ್ಗೆವರೆಗೆ ನಾಟಕ ಇರ್ತದೆ ಮೇಡಮ್. ಒಂದು ನಾಟಕದಲ್ಲಿ ಒಂದು 13 ಹಾಡುಗಳಿರ್ತದೆ ಮಿನಿಮಮ್, 10-13 ನಾಟಕ, ಲಾಂಗ್ ನಾಟಕ. 8:30 ಗಂಟೆ ಸ್ಟಾರ್ಟ್ ಆದರೆ ಬೆಳಿಗ್ಗೆ 7 ಗಂಟೆ ಮುಗೀತದೆ. 13 ಹಾಡಿಗೆ ಆನ್ ದ ಸ್ಪಾಟ್ ಅಲ್ಲಿ ಕೆಲವುದಕ್ಕೆ ಡಬ್ಬಿಂಗ್ ಇರ್ತದೆ, ಇನ್ ಕೆಲವುದಕ್ಕೆ ಡಬ್ಬಿಂಗ್ ಇರೋದಿಲ್ಲ. ಈಗ ಒಂದು ಟ್ರಾಜಿಡಿ ಸಾಂಗ್ ಬರ್ತದೆ, ಅದನ್ನ ನಾವು ಬರಿಬೇಕು, ಮೊದಲನ ಸೀನ್ ಅನ್ನು ನೋಡಿ ಇದನ್ನು ಬರಿಬೇಕು, ಪ್ಲಸ್ ಅಲ್ಲಿ ಒಂದು ರಾಗ ಹಾಕಿ ಹಾಡಬೇಕು ಸ್ಪಾಟ್ ಅಲ್ಲಿ, ಆನ್ ದ ಸ್ಪಾಟ್. ನಾನು ಏನೋ ಬರ್ತದೆ ಏನೋ ನೆನ್ಕೊಳ್ತೇವೆ, ಆವಾಗ ಏನೋ ದೇವರ ದೇಯ ಎಲ್ಲಿಂದಲೋ ಒಂದು ನಮಗೆ ರಾಗ ಬರ್ತದೆ, ನಾವು ಅಲ್ಲೇ ನಾನು ಬರಿತೇನೆ, ಅಲ್ಲೇ ಹಾಡ್ತೇನೆ. ಆಮೇಲೆ ನಾನೇ ಬರಿತೇನೆ. ಅಲ್ಲಿ ಬರೆದು ಆ ಸೀನ್ ಅನ್ನು ನೆಕ್ಸ್ಟ್ ಸೀನ್ ಏನ್ ಚೆಪ್ಪನ್ ಅಂತ ಕೇಳ್ತೇನೆ ನನ್ನ ಅವ್ರ ಹತ್ರ. ನೆಕ್ಸ್ಟ್ ಸೀನ್ ಅವ್ರು ಹೇಳ್ತಾರೆ, ಆ ಸೀನ್ಗೆ ಅನುಗುಣವಾಗಿ 1-2 ಲಿರಿಕ್ಸ್ ಅನ್ನು ಬರೀತೇವೆ, ಅಲ್ಲೇ ಒಂದು ರಾಗ ಹಾಕಿ ಸರ್ ಅಂತ ಹೇಳ್ತೇನೆ. ನಮ್ದು ಟೆಂಪ ಎಲ್ಲ ಈಗ ಗೊತ್ತಿದೆ, ಆಗ ಟೆಂಪ ಅಂತೆಲ್ಲ ಗೊತ್ತಿರಲಿಲ್ಲ, ಇದು ತಾಳದ್ದು. ಹಾಗೆ ಹೇಳ್ತೇನೆ, ಅವ್ರು ಬರ್ತಾರೆ. ಆಮೇಲೆ ಹಾಡಿದ ನಂತರ ಅವ್ರು ಹೇಳ್ತಾರೆ, ಚಂದ್ರಣ್ಣ ಇದು ಒಂದು ಕೀರ್ವಾಣಿ ಡುಂಡು, ಇದು ಕೀರ್ವಾಣಿಯಲ್ಲಿ ಅಂತ ಏನೋ ರಾಗದೆಲ್ಲ ಹೆಸರುಗಳು ಹೇಳುವವರು. ಆ ತರ ಆ ಒಂದು ಹಾಡಿ ಬೆಳಿಗ್ಗೆವರೆಗೆ ಹಾಡಿ. ಈಗ ಅಷ್ಟು ಹಾರ್ಡ್ ವರ್ಕ್ ಯಾರು ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾವಂತೂ ಖಂಡಿತ ಹಾರ್ಡ್ ವರ್ಕ್ ಅಂದ್ರೆ 2 ನಾಟಕ ಇರುವಾಗ ಅದು ನಾನು ಲೇಡೀಸ್ ಮತ್ತು ಜೆಂಟ್ಸ್ 2 ವಯಸ್ಸಲ್ಲಿ ಹಾಡ್ತಿದ್ದೆ ಒಬ್ಬನೇ. 2 ವಯಸ್ಸಲ್ಲಿ ಒಬ್ಬನೇ ಹಾಡ್ತಿದ್ದೆ ಆವಾಗ. ಹೌದು ಆವಾಗ ಹಾಗೆ ಹಾಡಿ ಅಲ್ಲಿಂದ ರಾಗಗಳು ಬಂತು. ಆ ನಂತರ ನಾನು ಅದೇ ಪ್ರೈಮರಿಯಲ್ಲಿರುವಾಗ ಉಪ್ಪಳಕ್ಕೆ ಹೋಗಿದೆ. ಅಲ್ಲಿ ಸತ್ಯನಾರಾಯಣ್ ಐಲಾ ಅಂತ ಇವಾಗಲೂ ಇದ್ದಾರೆ ಕೀಬೋರ್ಡ್ನವರು, ಅವರ ಮುಖಾಂತರ ಸ್ವಲ್ಪ ಅಲ್ಲಿ ಒಂದು ರಾಗಗಳು ಸ್ವಲ್ಪ ಹೇಳಿಕೊಡುವವರು. ಮತ್ತೆ ಜಗದೀಶ್ ಉಪ್ಪಲ್ ಅಂತ ತಬಲದವರು, ನನ್ನ ತಬಲ ಗುರುಗಳು. ನಾನು ಅವರ ತಬಲನ್ನು ಕೂಡ ಕಲ್ತಿದ್ದೇನೆ. ನನಗೆ ಮೊದಲ ವೇದಿಕೆಯನ್ನು ಕೊಟ್ಟವರಲ್ಲಿ ಉಪ್ಪಳ ಕಾಸರಗೋಡಲ್ಲಿ. ಅಲ್ಲಿಂದ ಮತ್ತೆ ನಂದು ಸಂಗೀತ ಪ್ರಾರಂಭ ಆಗಿದ್ದು. ಈ ನಾಟಕದ್ದು ನಾಟಕಕ್ಕೆ ಹಾಡ್ತಿದ್ರಲ್ಲ, ಹಾಡು ಯಾವ್ದಾದ್ರು ನೆನಪಿದ್ಯಾ ನಿಮ್ಗೆ? ನಾಟಕಕ್ಕೆ ಅಂದ್ರೆ ತುಂಬಾ ನಾಟಕ ಹಾಡಿದ್ದೇನೆ ಮೇಡಮ್. ಯಾವ್ದಾದ್ರು ಆ ಟೈಮಲ್ಲಿ ನೀವು ಹಾಡಿದ ಹಾಡು ಅಂದ್ರೆ ಬಯ್ಯ ಮಲ್ಲಿಗೆಯಲ್ಲೆಲ್ಲ ಹಾಡಿದೆ. ಬಯ್ಯ ಮಲ್ಲಿಗೆ ಅಂದ್ರೆ ಬಹಳ ಫೇಮಸ್ ಇಲ್ಲಿ ತುಳುನಾಡಲ್ಲಿ, ತುಳು ನಾಟಕದ ಹಾಡುಗಳು. ಕನ್ನಡದ ಬೇಕು, ತುಳು ಬೇಕಾ, ಯಾವ್ದು ಬೇಕು? ಕನ್ನಡದ. ಯಾವ್ದಾದ್ರು ಆ ಟೈಮಲ್ಲಿ ನಾಟಕಕ್ಕೆ ಹಾಡಿದ್ ಹೇಗಿರ್ಬೋದು ಅಂತ. ನಾಟಕ ರಂಗದಲ್ಲಿ ಅಂತ ಹೇಳುವಾಗ ನಮ್ದು ತುಳು ನಾಟಕ ನಾನು ಈಗ ಬೇಸಿಕಲಿ ನಮ್ಮ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅಂದ್ರೆ ಪರದೆ ನಾಟಕಗಳು ಮತ್ತು ರಂಗಭೂಮಿಯ ನಾಟಕಗಳು ಅಂತ 2 ಇದೆ ಮೇಡಮ್, 2 ವ್ಯತ್ಯಾಸದಲ್ಲಿ ಇದೆ. ರಂಗಭೂಮಿ ಅಂದ್ರೆ ಈಗ ನೀನಾಸಮ್ಮ ಎಲ್ಲ ಮಾಡ್ತಾರೆ, ಆ ತರದ ನಾಟಕಗಳು. ಪರದೆ ನಾಟಕಗಳನ್ನು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಲೋಕಲ್ ಅಲ್ಲಿ ನಡೀತಿರುವ ನಾಟಕ. ಈ ಪರದೆ ನಾಟಕಗಳಿಂದ ಬಂದು ನಾನು ಅಲ್ಲಿ ರಂಗಭೂಮಿಗೆ ಹೋಗುವಾಗ ಅಲ್ಲಿ ನಮಗೆ ಅದರ ಬಗ್ಗೆ ಬಹಳಷ್ಟು ಮಾಹಿತಿಗಳು ಸಿಗ್ತದೆ. ಆವಾಗ ನಾನು ವರ್ಕ್ ಮಾಡಿದಂದ್ರೆ ನಮ್ಮ ರಂಗಭೂಮಿಯ ದೊಡ್ಡ ನಟರು, ಈಗಾಗಲೇ ಫಿಲ್ಮಲ್ಲಿ ಕೂಡ ಇದ್ದಾರೆ, ಸಿನಿಮಾ ನಟರು, ಧಾರಾವಾಹಿಯಲ್ಲಿ ಕೂಡ ನಾವು ನೋಡ್ತೇವೆ. ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಇರುವಂತೆ BV ಕಾರಂತರು ಅಂತ. BV ಕಾರಂತರು ರಂಗಭೂಮಿಯ ಬಹಳ ದೊಡ್ಡ ನಿರ್ದೇಶಕರು, ನಟರು. ಅವರ ನಂತರ ಎಲ್ಲ ನಾವು ನೋಡ್ತಿರೋದು. ಅವರ ಶಿಷ್ಯ ನಮ್ಮ TS ನಾಗಭರಣ ಸರ್, ಅವರು ಕನ್ನಡ ಚಲನಚಿತ್ರದಲ್ಲಿ ಕೂಡ ಇದ್ದಾರೆ. ಸೊ ಅವರ ಜೊತೆ BV ಕಾರಂತರವರ ಸುಮಾರು ಒಂದು 27 ಹಾಡುಗಳನ್ನು ನಾವು ಮಂಗಳೂರು ಆಕಾಶವಾಣಿಯಲ್ಲಿ ರೆಕಾರ್ಡ್ ಮಾಡಿದ್ದೆವು. ಅಷ್ಟು ವರ್ಷಗಳ, ಅದು ಶೇಕ್ಸ್ಪಿಯರ್ ನಾಟಕಗಳಿರ್ಬೋದು, ಎಷ್ಟೋ ನಾಟಕಗಳನ್ನು ಮಾಡಿದಂತಹ ಒಂದು 27 ಹಾಡುಗಳನ್ನು ನಾವು ಮಂಗಳೂರು ಆಕಾಶವಾಣಿಯಲ್ಲಿ 2 ವಾರಗಳ ಕಾಲ ಅದನ್ನ ರೆಕಾರ್ಡಿಂಗ್ ಮಾಡಿ ಇವತ್ತು ಕೂಡ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಾ ಇದೆ ಅವಾಗ. ಈ ಒಂದು 27 ಹಾಡುಗಳಲ್ಲಿ ಕೂಡ ನಾನೊಂದು 10-12 ಹಾಡುಗಳು ನಾನು ಹಾಡಿದ್ದೇನೆ ಅವರ ಜೊತೆಗೆ. ಇದೊಂದು ನನ್ನ ಭಾಗ್ಯ ಅಂತ ನಾನು ಹೇಳ್ತೇನೆ. ಜೊತೆಗೆ ತುಳು ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಅಂದ್ರೆ ಕೆಂಪೂರು ದೊಡ್ಡಣ್ಣ ಶೆಟ್ಟಿ ಅಂತ. ಇವಾಗಲೂ ನಾಟಕ ಕಾಂಪಿಟೇಷನ್ಸ್ ಎಲ್ಲ ಆಗುವಂಥದ್ದು ಉಡುಪಿಯಲ್ಲಿ. ಆ ತುಳು ರಂಗಭೂಮಿ ಕೆಂಪೂರು ದೊಡ್ಡ ಎಲ್ಲ ಹಾಡುಗಳನ್ನ ಅಲ್ಲಿ ಕೂಡ ಒಂದು 10-12 ಹಾಡುಗಳನ್ನ ನಾವು ರೆಕಾರ್ಡ್ ಮಾಡಿದ್ದೆವು. ಅದು ಸಾಧಾರಣ ಒಂದು 2008-2009 ಇರಬೇಕು.
ಅಲ್ಲಿ ಕೂಡ ನಾನು ಹಾಡನ್ನು ಹಾಡಿದ್ದೇನೆ. ಸೊ ಇದು ನನಗೆ ಸಿಕ್ಕ, ನಾನು ಆವಾಗಲೇ ಪ್ರಾರಂಭದಲ್ಲಿ ಹೇಳಿದ್ದೆ, ನನ್ನ ಮೊದಲ ವೇದಿಕೆಯಲ್ಲಿ ನನಗೆ ಕನ್ನಡ ಮತ್ತು ತುಳು ನಾಟಕ ಸಿಕ್ಕಿತ್ತು ಪ್ರೈಮರಿಯಲ್ಲಿ. ಆನಂತರ ನಾನು ನಾಟಕಕ್ಕೆ ಬಂದೆ. ಅಲ್ಲಿಂದ ನನಗೆ ತುಳು ರಂಗಭೂಮಿ ಮತ್ತು ಕನ್ನಡ ರಂಗಭೂಮಿ ಎರಡೂ ಕೂಡ ಸಿಕ್ಕಿತ್ತು. ಹಾಗಾಗಿ ನಾನು ರಂಗಭೂಮಿಯ ಬಗ್ಗೆ ಹೇಳೋದಾದ್ರೆ ನಮ್ಮ ಬಿ ಕಾರಂತರ ಒಂದು ಗೀತೆಯನ್ನು ಹಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು 2 ಗೆರೆ ಹಾಡಬಹುದು, ತುಂಬಾ ಹಾಡುಗಳಿವೆ, ಹಾಡ್ತೇವೆ. ಓಕೆ. ಗಜಾನನಂ ಭೂತಗಣಾದಿ ಸೇವಿತಂ ಸೇವಿತಂ ಕಪಿಸ್ತ ಜಂಬೂ ಫಲಸಾರ ಭಕ್ಷಿತಂ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ಕಾರಣಂ ನಮಾಮಿ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ಬುದ್ಧಿ ಸಿದ್ಧಿ ಬಯಲಾಕಾಂತ ಏಕದಂತ ವೈಕಲ್ಯಾಂತ ಬುದ್ಧಿ ಸಿದ್ಧಿ ಬಯಲಾಕಾಂತ ಗಜವದನ ಹೇರಂಬ ಮೂಷಿಕ ವಾಹನ ಸರ್ಪಭೂಷ ಮೂಷಿಕ ವಾಹನ ಸರ್ಪಭೂಷ ಸಸನಿ ನಿ ದದ ಮಮ ದದ ಪಪ ನಿಸ ಗಮ ಪನಿಸ 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 ಸ ಸ ಸ ಮೂಷಿಕ ವಾಹನ ಸರ್ಪಭೂಷ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ 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 ನೇಶ 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 ಸ ಸ ಸ ಗಜವದನ ಹೇರಂಬ ವಿಜಯದ್ವಯ ಶತರವಿ ಪ್ರತಿಭಾ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇರಂಬ. ಒಳ್ಳೆ ಹೌದು, ಖಂಡಿತ ನಾಟಕದ ಹಾಡುಗಳನ್ನೆಲ್ಲ ಕೇಳೋದು ಅಂದ್ರೆ ಇವಾಗ ಎಲ್ಲಿ ನಾವು ಅಲ್ವಾ, ಎಲ್ಲ ಮೊಬೈಲ್ ಮೊರೆ ಹೋಗಿರ್ತೀವಿ. ಹೌದು, ಅದು ಅವ್ರು ಕಂಪೋಸ್ ಮಾಡುವಾಗ ಅಲ್ಲಿ ಕೂಡ ಅಲ್ಲಿ ಶಾಸ್ತ್ರೀಯ ಸಂಗೀತ ಬರುವುದಿಲ್ಲ. ನಾಟಕಕ್ಕೆ ನಮಗೆ ಮೇನ್ ಸಂಗೀತ ಬೇಸಿಕ್ ಇರ್ತದೆ. ಆ ಒಂದು ಫೀಲಿಂಗ್, ಆ ಒಂದು ಸೀನ್ಗೆ ನಮಗೆ ಆ ಅನುಭವಕ್ಕೆ ಬೇಕಾಗಿ ಬರಬೇಕು. ಅದು ಆದ್ರೂ ಕೂಡ ಅವರು ಆವಾಗ ಇದರಲ್ಲಿ ನಮ್ಮ ಈ ಒಂದು ಹಾಡಿನಲ್ಲಿ ಬಹುಶಃ ಬೃಂದಾವನಿ ಸಾರಂಗ ಅನ್ನುವಂತ ಒಂದು ರಾಗ ಬರುತ್ತದೆ. ಆ ರಾಗವನ್ನ ಸ್ವಲ್ಪ ವೆಸ್ಟರ್ನ್ ಮಿಕ್ಸ್ ಮಾಡಿಕೊಂಡು ಆವಾಗ ಕಂಪೋಸ್ ಮಾಡಿದ್ದಾರೆ ಬಿ ಕಾರಂತರ ಕಾಲದಲ್ಲಿ, ತುಂಬಾ ವರ್ಷಗಳ ಹಿಂದೆ. ಹಾಗಾಗಿ ಹೊಸ ಪ್ರಯೋಗಗಳು ತುಂಬಾ ಮಾಡಿದ್ದಾರೆ ಅಂತ ಒಂದು ಹಾಡದು. ಹಾಗೆ ತುಳು ನಾಟಕದಲ್ಲಿ ಕೂಡ ಅಂತ ಹಾಡುಗಳಿದೆ, ತುಂಬಾ ಹಾಡುಗಳಿದೆ. ನಮ್ಮ ಸಂಜೀವ ದಂಡಕೇರಿ ಅವರ ಬಯ್ಯ ಮಲ್ಲಿಗೆ ಆಗಿರಬಹುದು, ಅಥವಾ ಕರಿಯ ಕಟ್ಟಿನ ಕರಿಮಣಿ ಅಂತ ನಾಟಕ ಇರ್ತದೆ. ಆಮೇಲೆ ತುಂಬಾ ನಾಟಕಗಳಿವೆ. ಅದಕ್ಕೆ ನಾಟಕದ ಹಾಡುಗಳು ನೆನಪಿದ್ಯಾ ಅಂತ ಯಾಕೆ ಕೇಳಿದೆ ಅಂತಂದ್ರೆ ಅವಾಗ ಅದು ಏನಂದ್ರೆ ಆ ಸಿಚುವೇಶನ್ ಮೇಲೆ ನಿಂತಿರ್ತದೆ ಹಾಗೆ. ತುಂಬಾ ಸ್ವೀಟ್ ಮೆಮೊರಿಗಳಿವೆ ಸರ್ ನಿಮ್ ಜೊತೆ. ಹಾಗೆ ಈಗ ನಾವು ಸಂಗೀತ ಕ್ಷೇತ್ರದ ಹತ್ರ ಬರೋದಾದ್ರೆ, ನೀವು ಹಾಗಾದ್ರೆ ಈ ಎಲ್ಲ ಏನು ನಾಟಕದಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿರ್ತೀರಿ, ಅಲ್ಲಿ ಹಾಡ್ತೀರಿ ಮ್ಯೂಸಿಕ್, ಹಾಗಾದ್ರೆ ನೀವು ಸಂಗೀತವನ್ನ ಅಷ್ಟರವರೆಗೂ ಕಲ್ತಿರೋದಿಲ್ವಾ ಹೇಗೆ? ನಾನು ಕಲ್ತದ್ದು 2003ರಲ್ಲಿ. 98, 99, 2001, 2, 3, 6 ವರ್ಷ ನಾನು ಕಲೀಲಿಲ್ಲ. 6 ವರ್ಷಗಳ ಅನುಭವವನ್ನು ಸೇರಿಸ್ಕೊಂಡು ಅಲ್ಲಿ ಸ್ವಲ್ಪ ಕಲ್ತದ್ದು. ಅದು ಕೂಡ ನನಗೆ ಎಕ್ಸಾಮ್ ಬರಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ನಾನು ಅದನ್ನ ಎಲ್ಲೂ ಕೂಡ ಹೇಳುವಂಥದ್ದು ಭಾರಿ ಕಡಿಮೆ, ನಾನು ಹೇಳೋದಿಲ್ಲ. ಅಲ್ಲಿ ನನ್ನ ಕ್ಲಾಸ್ಮೇಟ್ ಅವನು ಅಲ್ಲಿ ವರ್ಕ್ ಮಾಡ್ತಾ ಇದ್ದ. ನನ್ನ PUC ಅಲ್ಲಿ ಇರುವಾಗ ನಾನು ಸೈನ್ಸಿನ ಒಂದು ನಷ್ಟ ಆಯ್ತು ಅಂತ ಹೇಳಿದಲ್ಲ, ಅದು ಮ್ಯಾಥಮೆಟಿಕ್ಸ್, ಅದು ಇನ್ನೊಂದು ಲಾಭ ಆಯ್ತು ನನಗೆ. ನನ್ನ ಜೊತೆ ಕ್ಲಾಸ್ಮೇಟ್ ಇದ್ದವನು, ಅವನು ಪಾಸ್ ಆಗಿ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಅವನು ವರ್ಕ್ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಸೊ ಅವನ ರೂಮಲ್ಲಿ ನಾನು ನಿಲ್ತಾ ಇದ್ದೆ. ಆಗ ಅವನು ಸಂಗೀತ ಕ್ಲಾಸ್ಗೆ ಹೋಗ್ತಾ ಇದ್ದ. ನಾನು ಅವನ ಜೊತೆ ಸ್ವಲ್ಪ ಹೋಗ್ತಾ ಇದ್ದೆ. ಅವನು ಬಂದು ಅವಾಗ CD ಮಾಡಿಕೊಡುವರು ಆ ಟೈಮಲ್ಲಿ. ಒಂದು CD ಗೆ ಆ ಕಾಲದಲ್ಲಿ 500 ರೂಪಾಯಿ ಇತ್ತು ಅವಾಗ.
ನನ್ನ ಹತ್ರ ದುಡ್ಡಿಲ್ಲ, ಬಟ್ ಅವನ ಆ ಸಿಡಿಯನ್ನು ತಂದು ಅವನ ಲ್ಯಾಪ್ಟಾಪ್ ಅಲ್ಲಿ ಹಾಕಿ ನನಗೆ ಕೊಟ್ಟು ಹೋಗುವನು. ನಾನು ಆ ಸ್ವರಗಳನ್ನ ಅಲ್ಲಿ ಪ್ರಾಕ್ಟೀಸ್ ಮಾಡೋದು, ಆನಂತರ ಹಾಗೆ ಒಂದ್ಸಲ ಕೇಳಿ ಬರೋದು, ಹಾಗೆ ಸ್ವಲ್ಪ ಸ್ವಲ್ಪ ಅವಾಗ ಕಲ್ತದ್ದು ಸಂಗೀತ. ಆಗ ನನಗೆ ಸ್ವಲ್ಪ ಆ ಸ್ವರಗಳ ಒಂದು ಜ್ಞಾನ ಅಲ್ಲಿ ಗೊತ್ತಾಗಿದೆ ನನಗೆ. ರಾಗ ಅಷ್ಟರವರೆಗೆ ನಾನು ನನ್ನಷ್ಟಿಗೆ ಹಾಡ್ತಾ ಇದ್ದೆ, ಆದ್ರೆ ಯಾವ ರಾಗ ಇರಬಹುದು, ಯಾವ ಸ್ವರ ಹೇಗೆ ಬರ್ತದೆ ಐಡಿಯಾ ಇರಲಿಲ್ಲ. ಆಗ ಸ್ವಲ್ಪ ಬಂತು. ಬಹುಶಃ ಅದು ಸೈನ್ಸ್ ಫೈಲ್ ಆದ್ರೂ ಕೂಡ ಸೈನ್ಸಿನಲ್ಲಿ ಇರೋ ಒಬ್ಬ ಹುಡುಗನ ಜೊತೆಗೆ, ನನ್ನ ಕ್ಲಾಸ್ಮೇಟ್ನ ಜೊತೆಗೆ ನಾನು ಅಲ್ಲಿ ಕಲಿತೆ. ಅಲ್ಲಿ ಕಲ್ತ ನಂತರ ನನಗೆ ಹಾಡ್ಲಿಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಯ್ತು. ಅದು ನನಗೆ ಹಾಡ್ಲಿಕ್ಕೆ ಸಂಗೀತದ ನಾಲೆಜ್ ತುಂಬಾ ಬಂತು. ಇವಾಗಲೂ ಕಲಿತಾ ಇದ್ದೇನೆ, ಅದು ಮುಗಿಯುವಂಥದ್ದಲ್ಲ, ಇವಾಗಲೂ ಕಲಿತಾ ಇರ್ತೇನೆ. ನನಗೆ ಎಲ್ಲೂ ಕಲೀಲಿಕ್ಕೆ ಸಿಗ್ತದೆ ಅಲ್ಲಿ ಕಲಿತೇನೆ. ನಾನೀಗ ಎಲ್ಲೂ ಯಾರು ಚಿಕ್ಕ ಮಕ್ಕಳು ಹೇಳಿದ್ರು ಕೂಡ ನಾನು ಒಪ್ಕೊಳ್ತೇನೆ, ಸಂಗೀತ ಅನ್ನುವಂಥದ್ದು ಬಹಳ ದೊಡ್ಡ ಸಾಗರ, ಕಲ್ತಷ್ಟು ಮುಗಿಯುವಂಥದ್ದಲ್ಲ, ಅದು ಖಂಡಿತ ಮುಗಿಯುವಂಥದ್ದಲ್ಲ. ನಾವು ಕಲಿತಾನೆ ಇರ್ತೇವೆ. ನಾನು ಇನ್ನೂ ಕೂಡ ಯಾವ ಹಾಡನ್ನು ಹಾಡಿದ್ರು ನಾನು 100% ಅಂತ ಹೇಳುವುದೇ ಇಲ್ಲ. ನಾವು ಪ್ರಯತ್ನ ಮಾಡ್ತೇವೆ, 100% ಪ್ರಯತ್ನ ಮಾಡುವಾಗ ನನಗೆ ಸಿಗುವುದು ಅಲ್ಲಿ ಒಂದು 75% ಬರಬಹುದು, ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ. ಇಲ್ಲಾಂದ್ರೆ ಅದು ಬರ್ಲಿಕ್ಕೆ ಇಲ್ಲ ಅಂತ. ಹೌದು, ಖಂಡಿತ ಅಲ್ಲ, ನಿರಂತರ ಅಭ್ಯಾಸ ಬೇಕು ಅಂತ ಹೇಳ್ತೀರಿ. ಹಾಗಾದ್ರೆ ನಿಮ್ಮ ಲೈಫ್ ಅಲ್ಲಿ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳಿದಾಗ ಆಯ್ತು ನಿಮಗೆ? 100% ಸೋಲೆ ಗೆಲುವಿನ ಸೋಪಾನ. ಯಾಕಂದ್ರೆ ಇವತ್ತಿಗೂ ಕೂಡ ನಾನು ಕೆಲವು ಲೈವ್ ಕಾರ್ಯಕ್ರಮ ನೋಡ, ನನ್ನ ಜೊತೆ ಇದ್ದವರು ನೋಡ್ತಾರೆ, ಅವರು ಇವತ್ತಿಗೂ ನೆನಪಿಟ್ಟುಕೊಳ್ತಾರೆ. ಅವ್ರು ಹೇಳ್ತಾರೆ, ಚಂದ್ರನ್ನ ಬಾರಿ ಕಷ್ಟದ ಬತ್ತನಾರು, ಚಂದ್ರನ್ನ ಬಾರಿ ಕಷ್ಟದವ್ರು ಬಂದ್ರೆ ಅವ್ರಿಗೆ ಗೊತ್ತಿದೆ ಕಷ್ಟದಲ್ಲಿ. ಆದ್ರೆ ನನಗೂ ನನ್ನ ಸಂಗೀತ ಮತ್ತು ನನ್ನ ಒಂದು ಸಂಗೀತ ಮೇಲೆ ಇರುವಂತ ಒಂದು ಒಲವು, ಪ್ರೀತಿ, ಆ ಕಲೆ, ಎನಿ ಕಲೆ, ಸಂಗೀತ ಅಂತ ಹೇಳಿದ್ರೆ ನನಗೆ ತಪ್ಪಾಗ್ತದೆ. ಯಾಕಂದ್ರೆ ಇವತ್ತಿಗೂ ಕೂಡ ನಾನು ಮುಂಬೈಗೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗುವಾಗ, ಮುಂಬೈಗೆ ಹೋಗ್ತೇವೆ ನಾವು, ಮುಂಬೈಗೆ ಹೋಗ ಕೆಲವು ಸಲ ನಾನು ಬರೀ ಈ ಕಾಮಿಡಿ ಶೋಗಳಿಗೆ, ಸಣ್ಣ ನಾಟಕಗಳಿಗೆ ಮ್ಯೂಸಿಕ್ ಮಾಡ್ಲಿಕ್ಕೆ ಹೋಗ್ತೇನೆ ನಾನು. ಇದು ನನ್ನ ನಾಟಕ ರಂಗದಿಂದ ಬಂದದ್ದು. ಇಲ್ಲ, ಬಿಡ್ಲಿಲ್ಲ. ಇನ್ನು ಈ ಮ್ಯೂಸಿಕ್ ಮಾಡ್ಲಿಕ್ಕೆ ಹೋಗ್ತೇನೆ. ಅಥವಾ ನಾನು ಈಗ ಸ್ಯಾಕ್ಸೋಫೋನು ಅಥವಾ ಸಣ್ಣ ಕಾರ್ಯಕ್ರಮ ಭಕ್ತಿಗೀತೆಗಳಿದ್ದರೆ ನಾನು ರಿದಮ್ ಪ್ಯಾಡ್ ಅಥವಾ ತಬಲಾ ಪ್ಲೇ ಮಾಡ್ಲಿಕ್ಕೆ ಹೋಗ್ತೇನೆ. ಇದು ಸಂಗೀತದಲ್ಲಿ ಇರುವಂತದ್ದು. ನಾಟಕದಿಂದ ಹಿನ್ನೆಲೆ ಬಂದದ್ದು, ಆದ್ರೆ ಬೆನ್ನೆಲುಬು ನಾಟಕವೇ. ನಾನು ಇವತ್ತು ಎಷ್ಟು ದೊಡ್ಡ ಕಲಾವಿದನಾದ್ರೂ, ಎಷ್ಟು ದೊಡ್ಡ ಗಾಯಕನಾದ್ರೂ ಕೂಡ, ದೊಡ್ಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಗೊತ್ತುಂಟು ನನಗೆ, ಆದ್ರೆ ಇಷ್ಟಕ್ಕಾದ್ರೂ ಕೂಡ ನನ್ನ ಬೆನ್ನೆಲುಬು ನಾಟಕ ಮತ್ತು ನಾಟಕ ರಂಗದಲ್ಲಿ ನನ್ನನ್ನು ಕೈ ಹಿಡಿದವರು. ಇಲ್ಲಿ ನಾನು ಒಂದು ಹೇಳಲೇಬೇಕು, 2000, ನಾನು ಪುತ್ತೂರು ಅಂತ ಹೇಳುವಾಗ ಇದನ್ನು ಹೇಳಬೇಕು ಮೇಡಮ್. 2002ರಲ್ಲಿ ನಾನು ಪ್ರಥಮವಾಗಿ ಪುತ್ತೂರು ನಟರಾಜ ವೇದಿಕೆಯಲ್ಲಿ ಹಾಡಿದ್ದು. ನಮ್ಮ ನಟರಾಜ ವೇದಿಕೆ ಮಾಲಿಂಗೇಶ್ವರ ದೇವರು ಎದುರಲ್ಲಿ ಇದೆ. ಇವತ್ತಿಗೂ ನನಗೆ ಅಲ್ಲಿ ಬರುವಾಗ ಅಲ್ಲಿ ಒಂದು ನಾನು ಕೈ ಮುಗಿದು ಬರ್ತೇನೆ. ಯಾಕಂದ್ರೆ ದಿನದಲ್ಲಿ ಎದ್ದು ಪ್ರಥಮವಾಗಿ ನಾನು ಪೂಜಿಸುವಂಥದ್ದು ಒಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಇನ್ನೊಂದು ಮಹಾಲಿಂಗೇಶ್ವರ ಸ್ವಾಮಿ, ಮತ್ತೆ ಈಗ ಮಂಗಳದೇವಿ. ಹೌದು, ಮಹಾಲಿಂಗೇಶ್ವರ ಮತ್ತೆ ಮಂಗಳದೇವಿ. ಈಗ ನನಗೆ 3 ದೇವರನ್ನು ಹೇಳಿದ ನಂತರ ನನ್ನ ಜೀವನ ಪ್ರಾರಂಭವಾಗಿದೆ ಪ್ರತಿ ಸಲನು. ಸೊ ನಾನು 2002ರಲ್ಲಿ ಆವಾಗ ಚಂದ್ರಶೇಖರ್ ಹೆಗ್ಡೆ ಅವರು ನನ್ನ ಗುರುಗಳು ಇಲ್ಲಿ ಸಂಗೀತ ತರಬೇತಿಯನ್ನು ಇಲ್ಲಿ ಮಾಡ್ತಿದ್ರು. ಅದಕ್ಕೆ ಮೊದಲು ನಾನು 3 ವರ್ಷ ಹೇಳಿದಾಗೆ ನಾನು 98, 99, 2001ರವರೆಗೆ ನಾನು ಕೇರಳದಲ್ಲಿ ಹಾಡಿದೆ, ಇಲ್ಲಿ ಹಾಡಿದವಲ್ಲ. ಕರ್ನಾಟಕ. ಕೇರಳದ್ದು ಅಂದ್ರೆ ನನಗೆ, ನಾನು ಕಷ್ಟದಲ್ಲೇ ಕೇರಳಕ್ಕೆ ಹೋಗುವಂಥದ್ದು. ಯಾಕೆಂದ್ರೆ ಈ ಸ್ಕೂಲ್ ರಜೆಯಲ್ಲಿ ನಾವು ದುಡಿಲಿಕ್ಕೆ ಹೋಗ್ತೇವೆ ಮೇಡಮ್. ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗೋ ನನಗೆ ದುಡ್ಡು ಬೇಕು ಬುಕ್ ತೆಗಿಲಿಕ್ಕೆ. ಏನ್ ಮಾಡ್ತೇನೆ, ನಂದು ಒಂದೇ ಹಠ, ಅಪ್ಪ ಅಮ್ಮಂದು ದುಡ್ಡು ನನಗೆ ಬೇಡ, ನಾನು ದುಡಿದು ನಾನು ಕಲಿಬೇಕು ಅನ್ನುವಂಥದ್ದು ನನ್ನ ಆಸೆ. ಸೊ ನಾನೇನ್ ಮಾಡ್ತೇನೆ, ಕೇರಳದಲ್ಲಿ ಸಂಬಳ ಜಾಸ್ತಿ ಇದ್ದದೆ ದುಡಿಲಿಕ್ಕೆ, ಇಲ್ಲಿ ಕಡಿಮೆ ಇದೆ, ಕೇರಳದಲ್ಲಿ ಜಾಸ್ತಿ ಇದೆ. ಹಾಗೆ ಸ್ವಲ್ಪ ಸಂಬಳ ಜಾಸ್ತಿ ಸಿಕ್ಕಿದ್ರೆ ನನಗೆ ಹೆಲ್ಪ್ ಆಗ್ತದೆ. ಅಲ್ಲಿ ಹೋದಾಗ ನನ್ನ ಭಾವ ಒಬ್ಬರು ಕರ್ಕೊಂಡು ಹೋದ್ರು, ಅವ್ರು ಜಗದೀಶ್ ಮಂಗಲ್ಪಾಡಿ ಅಂತ ತಬ್ಲದವರು, ಉಪ್ಪಳದವರು, ಅವರೇ ಮನೆ ಕರ್ಕೊಂಡು ಹೋಗಿ ಇವನನ್ನು ಒಂದು ಸಿಂಗರ್ ಮಾಡಿ, ಇವನಿಗೊಂದು ಇಂಟ್ರೆಸ್ಟ್ ಇದೆ ಅಂತ ಫಸ್ಟ್ ಅವ್ರಿಗೆ ಕೊಟ್ಟರು. ಹಾಗೆ ಅವರ ಮನೆಯಲ್ಲಿ ಇವತ್ತಿಗೂ ಜಗದೀಶ್ ಮಂಗಲ್ಪಾಡಿ ಅವರು ನನ್ನ ತಬಲಾ ಗುರುಗಳು, ಅವ್ರ ಜೊತೆ ನಾನು ತಬಲಾ ಕಲ್ತಿದ್ದು. ನನ್ನ ಮೊದಲ ವೇದಿಕೆಯನ್ನು ಕೊಟ್ಟವರು ಕೂಡ ಅವರೇ. ಇವತ್ತಿಗೂ ನಮ್ಮ ಟೀಮಲ್ಲಿ ಕೂಡ ಅವರು ಇವತ್ತಿಗೂ ತಬಲಾ ಪ್ಲೇಯರ್ ಆಗಿ ಬರ್ತಾರೆ ಅವರು. ಹಾಗೆ ಅಲ್ಲಿ ಕೇರಳದಲ್ಲಿ ಕಲ್ತ ನಂತರ ಅಲ್ಲಿ ನನಗೆ 2 ರೀತಿಯ ಸಂಗೀತ ಸಿಕ್ಕಿತ್ತು. ನಾನು ಫಿಲ್ಮ್ ಹಾಡು ಆಡಿದವಲ್ಲ. 98, 99, 2000 3 ವರ್ಷ ಬರೇ ಭಕ್ತಿಗೀತೆ, ಭಾವಗೀತೆ, ಓನ್ಲಿ ಸುಗಮ ಸಂಗೀತ ಮತ್ತು ಹಾಡಿದ್ದು. ಆನಂತರ ಅದರ ಜೊತೆಯಲ್ಲಿ ಮಾಪಲೆ ಪಾಠ ಅಂತ ಮುಸ್ಲಿಮ್ಸ್ರವರ ಹಾಡು ಬರ್ತದೆ. ಈ 2 ಜೊತೆಯಾಗಿ ಅಲ್ಲಿ ಹಾಡ್ತಿದ್ದವನು. ಆಗ ಫಿಲ್ಮ್ ಹಾಡು ಹಾಡಿದವಲ್ಲ, 2000ದಲ್ಲಿ ನಾನು ಫಸ್ಟ್ ಹಾಡಿದ್ದೆ. ಕೇರಳದಲ್ಲಿ ಹಾಡಿದ್ದಲ್ವಾ ನೀವು? ಅದು ಕೇರಳ ಹಾಡ ಅಥವಾ ಕನ್ನಡ ಹಾಡು ಯಾವ್ದು ಹಾಡ್ತಿದ್ರಿ ಅಲ್ಲಿ? ಅಲ್ಲಿ ಹೆಚ್ಚಾಗಿ ನಾನು ಇದು ತಮಿಳ್ ಮತ್ತು ಕನ್ನಡ ಹಾಡ್ತಿದ್ದೆ. ಮಲಯಾಳಂ ಆನಂತರ ಸೇರಿಕೊಂಡದ್ದು. ತಮಿಳ್ ಮತ್ತು ಕನ್ನಡ ಹಾಡ್ತಿದ್ದೆ. ತಮಿಳ್ ನನಗೆ ಬಹಳ ಇಷ್ಟ. ಆಗ ನಾನು ಪ್ರೈಮರಿ ಇರುವಾಗೆ ತಮಿಳ್ನಾಡಲ್ಲಿ ಹೋಗಿ, ಅಲ್ಲಿ ಮುಂಗ್ಲೇರ್ ಎಸ್ಟೇಟ್ ಅಲ್ಲಿ ಬರ್ತದೆ, ಶಬರಿಮಲೆ ಆ ಕಡೆ ತಮಿಳ್ನಾಡು ಬರ್ತದೆ. ನಾನು ಪ್ರೈಮರಿಯಲ್ಲಿ ಇರುವಾಗಲೇ ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇನೆ, ತಮಿಳ್ ಹಾಡು ಹಾಡಿದ್ದೇನೆ. ಇವತ್ತಿಗೂ ನನಗೆ ನೆನಪಿದೆ. ಪ್ರೈಮರಿ ಡೇಸ್ ಒಂದು ಸಲ ಹೋಗಿದ್ದು, ಒಂದು ಹಾಡಿದ್ದೆ ನೆನಪು. ಆನಂತರ ಹೈಸ್ಕೂಲ್ಗೆ ಎಂಟರ್ ಆದಾಗಲೇ ಅಲ್ಲಿ ಒಂದು ಸಲ ಹಾಡಿದ್ದೆ ನಾನು ಹೈಸ್ಕೂಲಲ್ಲಿ. ಅಲ್ಲಿ 3 ವರ್ಷಗಳದೇ ಕನ್ನಡ ತಮಿಳ್ ಹಾಡುವಂಥದ್ದು. ಇವತ್ತಿಗೂ ನನಗೆ ತುಂಬಾ ಇಷ್ಟ. ಅಂದ್ರೆ ನನ್ನ ಮೊದಲ ವೇದಿಕೆ, ಮೊದಲ ಹಾಡು ನೀಲ ಗಗನದ ಮೇಘಗಳು ಅಂತ ಬಂದದ್ದು 2001ರಲ್ಲಿ ನಮ್ಮ ಶಶಿಧರ್ ಕೋಟೆ ಅವರು ಹಾಡಿದಂಥದ್ದು. ಆ ಹಾಡನ್ನು ಹಾಡ್ಲಿಕ್ಕೆ ನಾನು ಇಲ್ಲಿಂದ ಉಪ್ಪಳಕ್ಕೆ 3 ಸಲ ಹೋಗಿದ್ದೇನೆ ಮೇಡಮ್. ಅದು ಪ್ರಾಕ್ಟೀಸ್ಗೆಲ್ಲ, ಇಲ್ಲಿ ಪ್ರಾಕ್ಟೀಸ್ ಮಾಡಿ ಹಾಡ್ಲಿಕ್ಕೆ ವೇದಿಕೆಗೆ 2 ಸಲ ನನಗೆ ಕೊಡ್ಲಿಲ್ಲ ವೇದಿಕೆ.
ಅಲ್ಲಿ ಕೂಗಿಕೊಂಡು ಬಂದಿದ್ದೇನೆ ನಾನು. ಇದು ನನ್ನ ಕಷ್ಟ. ಯಾಕೆಂದ್ರೆ ಜವಾರಿ ರಾಗ ಬರಂದು ತಾಳ ಬರಂದು ಅಂತ ಹೇಳಿ ನೋಡಿ ಜಡ್ಜ್ ಮಾಡ್ತಾ ಇದ್ರು, ನೋಡಿ ಜಡ್ಜ್ ಮಾಡಿ. ನಮ್ಮದು ಒಬ್ಬ ಕೀಬೋರ್ಡಿಸ್ಟ್, ನಾನು ಯಾರಂತ ಹೇಳುದಿಲ್ಲ, ನಮ್ಮವರೊಬ್ರು ಕೀಬೋರ್ಡ್ ಅವ್ರು ಚಾರಡಿದ ಬರಲಿ ರಾಗ ಬರಂದು ತಾಳ ಬರಂದು ಅಂತ ಹೇಳಿ ನನ್ನ ಕಲಿಸಿ 2 ಸಲ. ಆದ್ರೂ ನಾನು ಪಟ್ಟು ಬಿಡದೆ 3ನೇ ಸಲ ಹೋಗಿ ಹಾಡಿದ್ದೇನೆ ಅದೇ ಹಾಡನ್ನು, ಅವರ ಜೊತೆನೆ ಹಾಡಿದ್ದೇನೆ. ಅದು ಎಲ್ಲಿವರೆಗೆ ಬಂತಂದ್ರೆ ಒಂದು 7-8 ವರ್ಷಗಳ ನಂತರ ಅವರೇ ನನ್ನನ್ನು ಕರೆದು ಡೈಲಾಗ್ ಹೇಗೆ ಆಯ್ತು ಅಂದ್ರೆ ಆ ತಾಳ ಬರಂದ್ ಅಂತ ಹೇಳುವವರು ಚಂದ್ರನೇ ಮತ್ತು ನಾನು ಜಿಗ್ಗಾಪಣ ಅಂತ ಹೇಳಿದವರಿಗೆ ಬಂದೆ. ಅಂದ್ರೆ ಇದು ನಾನು ಆ ಕಷ್ಟದಲ್ಲಿ ಕೂಡ ಅವರ ಜೊತೆಗೆ ನಾನು ಒಂದು ತೋರಿಸ್ಕೊಡ್ಬೇಕು ಅನ್ನೋದು ನನ್ನದೊಂದು ಆಸೆ ಅಷ್ಟೇ. ಈಗ ನನಗೆ ಯಾರು ಮೆಟ್ಟುತ್ತಾರೆ ಅವರಿಗೆ ಮೆಟ್ಟುವುದಲ್ಲ, ಅವರ ಸಾಧನೆ ಮೂಲಕ ಅವರಿಗೆ ಮೆಟ್ಟಬೇಕು, ನಾನು ಉತ್ತರ ಕೊಡ್ಬೇಕು. ಇದು ನನ್ನ ಮೊದಲಿನಿಂದಲೇ ಒಂದು ಆಸೆ ನಂದು. ಮ್ಯಾಕ್ಸಿಮಮ್ ಹಾಗೆ ಬದುಕಿದ್ದೇನೆ. ಅದನ್ನು ಕೆಲವರು ಮಿಸ್ಯೂಸ್ ಮಾಡ್ತಾರೆ, ಇಲ್ಲ ಅಂತಲ್ಲ, ಮತ್ತು ಕೂಡ ನೋಡೋ ಇವನಿಗೆ ಏನಾದ್ರು ಮಾಡ್ತಾರೆ ಮತ್ತೆ ಬಿಟ್ಟು ಬಿಡುತ್ತೇನೆ ಅಷ್ಟೇ, ಹಾಗೆ ಇರ್ತದೆ. ಅಲ್ಲಿ ಉಪ್ಪಳದಲ್ಲಿ ನಿಮ್ಗೆ ತುಂಬಾ ವೇದಿಕೆಗಳಿಂದ ವಂಚಿತರಾಗಿ ತುಂಬಾ ವೇದಿಕೆಗಳಿಂದ ಆಗಿದೆ. ಹಾಡು ಬರೀತೇ ಇದ್ದೆ ಅವಾಗ, ಅದು ಹಾಡು ಬರೀತೇ ಇದೆ. ಹಾಡು ಬರೀತಿದ್ದೇನೆ ಹೇಳಿದ್ರೆ ನಂಬಲಿಕ್ಕೆ ಇಲ್ಲ. ನಾನು PUC ಅಲ್ಲಿ ಇರುವಾಗ ಅದು ಫಿಸಿಕ್ಸ್ ಸರ್ ಸ್ವಲ್ಪ ಜೋರಿದ್ರು, ಯಾವುದೋ ಒಂದು ಬರೀಲಿಲ್ಲ ನಾನಂತ ಕಾಲೇಜಿಂದ ಹೊರಗೆ ಹಾಕಿದ್ರು, ಜೂನಿಯರ್ ಕಾಲೇಜ್ ಪುತ್ತೂರಲ್ಲಿ. ಇದು ನಾನು ಹೇಳಲೇಬೇಕು. ಹೊರಗೆ ಹಾಕಿದಾಗ ಅಲ್ಲಿ ಒಂದು ಬೇಜಾರಾಯ್ತು ನನಗೆ. ನಾನು ಒಬ್ಬನೇ ಅಲ್ಲ ಸೈನ್ಸ್ ಅಲ್ಲಿ, ಎಲ್ಲರೂ ಸ್ವಲ್ಪ ಕಲಿತಾರೆ, ನಾನು ಒಬ್ಬನೇ ಹೊರಗೆ ಹಾಕಿದ್ದು. ಬೇಜಾರಾಯ್ತು ನನಗೆ, ಯಾಕೋ ಏನ್ ಮಾಡುವ ಅಂತ. ಎಲ್ಲರಾದ್ರೆ ಬೇರೆ ಹೊರಗೆ ಹೋಗ್ತಾರೆ, ನಾನು ಹೋಗ್ಲಿಲ್ಲ. ಏನ್ ಮಾಡಿದೆ, ಆಗ ಅಲ್ಲಿ ಮಲ್ಲಿಗೆ ರಾಶಿಗಳಿತ್ತು ನಮ್ಮ ಎದುರಲ್ಲಿ ನೆಟ್ಟಿದ್ದು, ನಮ್ಮ ಸ್ಕೂಲ್ ಎದುರಲ್ಲಿ. ಅಲ್ಲೇ ನನ್ನ ಹತ್ರ ಚೀಟಿ ಇತ್ತು, ಅಲ್ಲೇ ಒಂದು ನೆಟ್ಕೊಂಡು ಹಾಗೆ ಒಂದು ಕವನ ಬರೆದೆ. ಅಲ್ಲಿ ಆ ಮಲ್ಲಿಗೆ ಬಗ್ಗೆ ಒಂದು ಕವನ ಬರೆದೆ. ಕವನ ಹಾಗೆ ಬರೆದು ಸುಮ್ಮನೆ ಜಸ್ಟ್ ಹಾಗೆ ಇಟ್ಕೊಂಡೆ. ಇವತ್ತು ಮೊನ್ನೆ ಪುತ್ತೂರಲ್ಲಿ ಈಗ ಅವರಿಗೆ ಬೀಳ್ಕೊಡುಗೆ ಆಯ್ತು. ಸೂರ್ಯನಾರಾಯಣ್ ಸರ್ ಅಂತ ನಮ್ಮ ಜೂನಿಯರ್ ಕಾಲೇಜ್, BV ಸೂರ್ಯ ನನ್ನ ಇಂಗ್ಲಿಷ್ ಲೆಕ್ಚರ್ ಅವರು ನನಗೆ ಇದ್ದದ್ದು. ಸೊ ಅವರ ಮುಖಾಂತರ ನಾನು ಅದೇ ಮಲ್ಲಿಗೆ ಹೂವಲ್ಲಿ ಬರುತ್ತಿದ್ದ ಆ ಕವನವನ್ನ ಮನೆಗೆ ಹೋಗಿ ಆನಂತರ ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಮುಂಗಾರಿನ ಮಳೆ ಅಂತ ಮಾಡಿ ಒಂದು ಕವನವನ್ನು ಬರೀತಿದ್ದೆ. ಆ ಕವನವನ್ನು ನಾನು ಪ್ರಥಮ ಮಕ್ಕಳ ಸಾಹಿತ್ಯ ಸಮ್ಮೇಳನಕ್ಕೆ ಕುಂದಾಪುರಕ್ಕೆ ಕಳಿಸಿದೆ. ಆ ಟೈಮಲ್ಲಿ ಅದು ಅಲ್ಲಿ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿ ಅದೇ ಹಾಡು ಬಂತು ನನಗೆ. ಅದೇ ಹಾಡನ್ನು ನಾನು ಅಲ್ಲಿ ಹೋಗಿ ವಾಚನ ಮಾಡಬೇಕು, ಹಾಡಬೇಕು ಅಂತ. ಅದಕ್ಕೆ ಕಲಿಸಿದವರು ನಮ್ಮ ಸೂರ್ಯನಾರಾಯಣ್ ಸರ್. ನಾನು ಯಾವತ್ತು ನೆನಪು ಮಾಡ್ಕೊಳ್ತೇನೆ ನಿಮ್ಮನ್ನು. ನನಗೆ ಯಾವಾಗ ಸೈನ್ಸ್ ಸ್ಟೂಡೆಂಟ್ ಆದ್ರೂ ಕೂಡ ನೀನು ಹೋಗು, ನೀನು ಒಳ್ಳೆ ಒಂದು ಬರೆಯುವ ಇದಾಗ್ತೀಯ, ಗಾಯಕನಾಗ್ತೀಯ, ಒಂದು ಕಲಾವಿದನಾಗ್ತೀಯ ಅಂತ ನನಗೆ ಒಂದು ಅವತ್ತು ಆಶೀರ್ವಾದ ಮಾಡಿದ್ರು. ನಾನು ಮೊನ್ನೆ ಕೂಡ ಅವರ ಇದನ್ನು ನೋಡಿದೆ ಪೋಸ್ಟ್ ಅನ್ನು. ಆವಾಗ ನನಗೆ ನೋಡಿದ್ರೆ ನಂಗೆ ಹೇಗನ್ಸುತ್ತೆ ಅಂತ, ನೋವಲ್ಲಿ ಕೆಲವು ಸಾಧನೆಗಳು ಹುಟ್ಟುತ್ತಲ್ಲ, ನಮಗೆ ಕನಸುಗಳು ಚಿಗುರುತ್ತಲ್ಲ, ನಿಜವಾಗ್ಲೂ ಅದು ಸಾರ್ಥಕ ಆದ್ರೆ ಅದು ಅದ್ಭುತವಾದ. ಅದು ನನಗೆ ಬೇಜಾರಾಯ್ತು ಅಂದ್ರೆ ಹೊರಗೆ ಹಾಕಿದ್ರಲ್ಲ, ನಾನು ಹೇಳಿದಾಗೆ ನಾನು ಅವತ್ತು ಬರೀಲಿಕ್ಕೆ ಆಗ್ಲಿಲ್ಲ, ನನ್ಗೆ ಟ್ಯೂಷನ್ ಹೋಗ್ಲಿಲ್ಲ, ಕಷ್ಟ ಆಗಿತ್ತು ಅಂತ ನಾನು ಬರೀಲಿಲ್ಲ. ಇನ್ನೊಂದು ಏನಂದ್ರೆ ಅವಾಗ ನನ್ನ ಹತ್ರ ಹೇಳಲಿಕ್ಕೆ ನಾಚಿಕೆ ಇಲ್ಲ, ನಾನು ಪೆನ್ ತಗೊಳ್ಲಿಕ್ಕೂ ದುಡ್ಡು ಇರ್ಲಿಲ್ಲ, ಅಷ್ಟು ಕಷ್ಟದಲ್ಲಿದ್ದೆ ಆ ಟೈಮಲ್ಲಿ. ಹೊರಗೆ ಹಾಕಿದ್ರಲ್ಲ ಬೇಜಾರಾಯ್ತು, ಏನು ಮಾಡ್ಲಾ, ಏನು ಬೇಜಾರಾಗಿ ತಲೆ ಎಂತ ಮಾಡುದು, ಏನೋ ಎಂತ ಬರಿಬೇಕಾದ್ರೆ ಅದೇ ಕವನ ಆಗಿ ಅಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಿ ಅಲ್ಲಿ ನಾನು ಹಾಡಿ ಬಂದೆ, ಅದೇ ಕವನನ್ನು ಹಾಡಿ ಬಂದೆ. ಅಲ್ಲಿಂದ ಬಹುಶಃ ನನಗೆ ಪ್ರತಿ ಸಲನೂ ಕೂಡ ಬಿದ್ದಾಗ ಎಬ್ಬಿಸುವಂಥದ್ದು ನನ್ನ ಕಲೆ ಇರುವುದು ಅಂತ ನನ್ನ ಆಸೆ ಅಲ್ವಾ. ನೋವಲ್ಲಿ ಹುಟ್ಟಿದ ಸಾಲು ನೋಡಿ ಎಂತ ಒಳ್ಳೆ ಹೆಸರನ್ನು ಕೂಡ ನಿಮ್ಗೆ ತಂದು ಕೊಡುತ್ತೆ ಅಂತ. ಹೌದು ಅಲ್ವಾ. ಅದಕ್ಕೆ ಪೂರಕವಾಗಿ ನಾನು ಹೇಳುವುದಾದ್ರೆ ನೋಡಿ, ಅವತ್ತು ಹಾಗೆ ಆಗಿದ್ದು. ಈಗ 3 ವರ್ಷಗಳ ಹಿಂದೆ ನಮಗೆ ಕೊರೋನಾ ಬಂತು ಮೇಡಮ್. ಕೊರೋನಾ ಬಂದಾಗ ನನ್ನ ತುಂಬಾ ಸ್ನೇಹಿತರು ಹೇಳಿದ್ರು, ಚಂದ್ರಣ್ಣ ನಾನೊಂದು ಹಾಡು ಬರೀತೇನೆ, ಅದನ್ನು ನೀವು ಹಾಡಬೇಕು ಕೊರೋನಾದ ಬಗ್ಗೆ ಅಂತ. ಆದ್ರೆ ನನಗೆ ಅದು ಇಷ್ಟ ಇರ್ಲಿಲ್ಲ. ಯಾಕೆಂದ್ರೆ ಲೋಕವೇ ಒಂದು ದೊಡ್ಡ ಕಷ್ಟದಲ್ಲಿ ಮುಳುಗಿ ಎಲ್ಲರೂ ಸಾಯ್ತಾ ಇದ್ದಾರೆ, ಇಷ್ಟೊಂದು ಕಷ್ಟದ ಪರಿಸ್ಥಿತಿ ನಾನು ಹಾಡಬೇಕಾ ಅನ್ನುವಂಥದ್ದು ತುಂಬಾ ಬೇಜಾರಾಯ್ತು. ನಾನು ಆಗಂತ ಹಾಡದೇ ಇರ್ಲದವನ್ನೆಲ್ಲ ಮ್ಯೂಸಿಕ್ ಕ್ಲಾಸ್ ಕೊಡ್ತಿದ್ದೆ, ಮಕ್ಳು ಬರ್ತಿದ್ರು. ಒಂದು 24 ಮಕ್ಕಳು ರೆಗ್ಯುಲರ್ ಡೈಲಿ ಕ್ಲಾಸಸ್ ಬರ್ತಿದ್ರು ನಮ್ಮ ಮಂಗಳೂರಲ್ಲಿ. ನಾನು ಮ್ಯೂಸಿಕ್ ಕ್ಲಾಸ್ ಕೊಡ್ತಿದ್ದೆ, ಕೀಬೋರ್ಡ್ ಕೊಡ್ತಿದ್ದೆ, ತಬಲಾ ಮತ್ತು ಸಿಂಗಿಂಗ್ 3 ಕ್ಲಾಸ್ ನಾನು ಕೊಡ್ತಿದ್ದೆ. ಆ ಟೈಮಲ್ಲಿ ತುಂಬಾ ಸ್ನೇಹಿತರು ಹೇಳಿದ್ರು, ಸರ್ ನನ್ನ ಹಾಡ ನೀವೇ ಹಾಡಬೇಕು ಅಂತ, ನೀವು ಹಾಡಿ ಕಲಿಸಿ ಅಂತ. ನಾನು ಇಲ್ಲ ಸರ್ ನಾನು ಹಾಡು, ಯಾಕಂದ್ರೆ ನನಗೆ ಬೇಜಾರಾಯ್ತು. ಯಾಕೆ ಲೋಕವೇ ಒಂದು ಕಷ್ಟದಲ್ಲಿರುವಾಗ ನಾನು ಅದರ ಬಗ್ಗೆ ಹಾಡುವಂಥದ್ದು ಬೇಡ ಅನ್ನಿಸ್ತು. ಆ ಟೈಮಲ್ಲಿ ನನಗೆ ಹೊಳೆದದ್ದಂದ್ರೆ ಇದಕ್ಕೆಲ್ಲ ಒಂದು ಪರಿಹಾರ ಇದೆ ಅಲ್ವಾ ಅಂತ ಹೇಳುವಾಗ ನನಗೆ ಮಂಗಳದೇವಿದು ನೆನಪಾಯಿತು. ನಾನು ಮಂಗಳದೇವಿ ಹೆಸರು ನಮ್ಮ ಮನೆಗೆ ಇರೋದು. ಆವಾಗ ಜಸ್ಟ್ ಒಂದು 2 ಲೈನ್ ದೇವಿಗೆ ಬರೆದಿಟ್ಟಿದ್ದೆ, ನಾವು ಬದುಕಿ ಉಳಿದ್ರೆ ಅಥವಾ ನಮ್ಮನ್ನು ನೀವು ಕಾಪಾಡಿದ್ರೆ ನಿಮ್ಮ ಬಗ್ಗೆ ಒಂದು ನಿಮ್ಮನ್ನು ಹಾಡುವಂತ ಒಂದು ಯೋಗ ಕೊಡಿ ಅಂತ ಒಂದು 2 ಲೈನ್ ಬರೆದಿಟ್ಟಿದ್ದೆ. ಆವಾಗ ಅದು ಬರೆದು ಒಂದು ಕೊರೋನಾ ಆಯ್ತು, 2 ಕೊರೋನಾ ಆಯ್ತು, ಹಾಡು ಕಂಪ್ಲೀಟ್ ಆಗ್ಲಿಲ್ಲ. ಮೊನ್ನೆ ರೀಸೆಂಟ್ ಒಂದು ವಾರಗಳ ಹಿಂದೆ ಹೇಗಾದ್ರೂ ಈ ಒಂದು ಹಾಡನ್ನು ಕಂಪೋಸ್ ಮಾಡ್ಬೇಕಂತ ಆಸೆ ಪಡ್ತಿದ್ದೆ. ಅಷ್ಟು ಹೊತ್ತಿಗೆ ನನಗೆ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಅಂತ ಅವಾರ್ಡ್ ಅಂತ ಬಂತು. ನನಗೆ ಅದು ನಂಬಲಿಕ್ಕಿಲ್ಲ. ನಾನು ಯಾವುದೋ ಒಂದು ಅವಾರ್ಡಿಗೆ ಲಾಸ್ಟ್ ಇಯರ್ ಅದು ಒಂದು ಬುಕ್ ಮಾಡಿ ಇಟ್ಟಿದ್ದೆ, ಅದು ಅಲ್ಲಿ ಅವ್ರು ರಿಜೆಕ್ಟ್ ಆಯ್ತು, ಕೊಟ್ರು. ಬೇಜಾರಾಯ್ತು ನನಗೆ.
ಆ ರಿಜೆಕ್ಟ್ ಆದ ಬುಕ್ ಇಂದ ಇದು ಬಂದದ ಆರ್ಯಭಟ. ಸೂಪರ್, ನೀವು ಸೋಲಲ್ಲೇ ಗೆಲುವನ್ನ ಕಂಡು ಎಲ್ಲ ಕಡೆ ಸೋಲಲ್ಲಿ ಆಗಿ ಕಳೆದ ಸಲ ನಾನು ಅವಾರ್ಡ್ ವರೆಗೆ ನಾನು ತುಂಬಾ ಜನ ಹೇಳಿದ್ರು ಯಾವುದೋ ಒಂದು ಅವಾರ್ಡ್ಗೆ ಅಪ್ಲೈ ಮಾಡಬೇಕಿತ್ತು. ಚಂದ್ರಣ್ಣ ನೀವು ಕೊಡಿ, ನಿಮ್ಮ ಹತ್ರ ಉಂಟು ಡಾಕ್ಯುಮೆಂಟ್, ನೀವು ರಂಗಭೂಮಿ ಕಲಾವಿದ, ಆಕಾಶವಾಣಿ ಕಲಾವಿದ, ಸಿಂಗರ್ ಎಲ್ಲ ಉಂಟು, ಕೊಡಿ ಅಂತ. ಓಕೆ, ನಾನೊಂದು 5,000-6,000 ರೂಪಾಯಿ ಖರ್ಚು ಮಾಡಿ ಒಂದು ಡಾಕ್ಯುಮೆಂಟ್ ಮಾಡಿಟ್ಟೆ ಮೇಡಮ್. ಆದ್ರೆ ಕೊನೆಯವರೆಗೆ ಅದು ಬರ್ಲಿಲ್ಲ, ಕ್ಯಾನ್ಸಲ್ ಆಯ್ತು. ನಾನು ಹೋದೆ, ಆ ಬುಕ್ ಅವ್ರು ಕೊಟ್ರು, ತಗೊಂಡು ಬಂದೆ, ಅಲ್ಲಿ ಇಟ್ಟೆ. ಅದು ಮೊನ್ನೆ ಹಾಗೆ ಇರುವಾಗ ಇನ್ನೊಂದು ಬೆಂಗಳೂರಲ್ಲಿ ಫೋನ್ ಬಂತು ನನಗೆ, ಹೀಗೆ ಒಂದು ಆರ್ಯಭಟ ಅವಾರ್ಡ್ ಇದೆ, ನಿಮ್ದು ಎಷ್ಟು ವರ್ಷ ಸರ್ವಿಸ್ ಆಯ್ತು? ನಾನು ಹೇಳಿದೆ 22 ವರ್ಷ ಕಲಿಯಿತು, ಹೀಗೆಲ್ಲ ಇದೆ ಅಂತ. ಅದು ನಿಮ್ದು ಕಲಿಸ್ಕೊಡಿ ಸರ್ ಅಂತ ಹೇಳಿದ್ರು. ನನಗೆ ಧೈರ್ಯ ಇಲ್ಲ, ಅದು ಕಲಿಸ್ಕೊಟ್ಟೆ. ಆದ್ರೂ ಕಲಿಸ್ಕೊಡುವಾಗ ನೋಡಿ, ನಾನು ಒಂದು ಮನಸ್ಸಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡೆ, ಒಂದು ವೇಳೆ ಇದು ಸೆಲೆಕ್ಟ್ ಆದ್ರೆ ನೋಡ ಏನಾದ್ರೂ ಒಂದು ಮಾಡುವ ಅಂತ. ಅಲ್ಲಿಂದ ಕಾಲ್ ಬಂತು, ನನಗೆ ಧೈರ್ಯ ಇಲ್ಲ. ಕಾಲ್ ಬಂದಿದೆ, ಆರ್ಯಭಟ ಅವಾರ್ಡ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಿ ಸರ್, ನೀವು ನಾಡಿದ್ದು ಇಂಥ ದಿನ ಅವಾರ್ಡ್ ಬರಬೇಕು, ಸ್ವೀಕರಿಸಬೇಕು. ನನಗೆ ಧೈರ್ಯ ಇಲ್ಲ. ಅಷ್ಟೇ ವಾಟ್ಸಪ್ ಅಲ್ಲಿ ಕಲಿಸ್ತೇನೆ ಅಂತ ಹೇಳಿದ್ರು, ಕಲಿಸಲಿಲ್ಲ 3 ದಿನ. ವಾಟ್ಸಪ್ ಅಲ್ಲಿ ಬಂತು, ಇನ್ನೂ ಧೈರ್ಯ ಇಲ್ಲ. ವಾಟ್ಸಪ್ ಅಲ್ಲಿ ಬಂದಿದೆ, ನೀವು ಯು ಆರ್ ಸೆಲೆಕ್ಟೆಡ್ ಅಂತ ವಿತ್ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದೆ, ಆದ್ರೂ ಧೈರ್ಯ ಇಲ್ಲ. ಆವಾಗ ನಾನು ಅಂದ್ಕೊಂಡೆ, ನಾನು ಕೊರೋನಾದಲ್ಲಿ ಒಂದು ಹಾಡು ಬಾಕಿಯಾಗಿತ್ತು, ಇದು ಮಂಗಲದೇವಿಯ ಬಗ್ಗೆ ಬರಿಬೇಕಿತ್ತು, ಅವರ ಬಗ್ಗೆ. ನಾನು ಅದು ಸ್ವಂತ ಕಂಪೋಸ್ ಆಗಿರ್ಬೋದು, ಯಾವುದೇ ಡಬ್ಬಿಂಗ್ ಬೇಡ, ನಾನೇ ಒಂದು ಮ್ಯೂಸಿಕ್ ಕಂಪನಿ, ನನಗೆ ರಾಗ ಏನ್ ಕೊಡ್ತೀರಾ ದೇವಿ, ಅದನ್ನ ನಾನು ನಿಮಗೆ ಸಮರ್ಪಣೆ ಮಾಡುತ್ತೇನೆ ಅಂತ ಆ ಒಂದು ಹಾಡು ಬರ್ತಿದ್ದೆಲ್ಲ. ಅಷ್ಟೊತ್ತಿಗೆ ನಾನು ಮಾಡಿದ್ದೆ, ನೋಡ ಇದು ಕನ್ಫರ್ಮ್ ಅಂತ ಆದ್ರೆ ನಾನು ಹೋಗಿ ಪ್ರಶಸ್ತಿ ತಕೊಂಡು ಬಂದು ಪ್ರಥಮವಾಗಿ ನಿಮ್ಮ ಹಾಡನ್ನು ಹಾಡ್ತೇನೆ, ಆ ನಂತರ ಬೇರೆ ಹಾಡನ್ನು ಹಾಡ್ತೇನೆ ಅಂತ ನಾನು ಜಸ್ಟ್ ಒಂದು ದೇವರಿಗೆ ಹಾಗೆ ನೆನ್ಕೊಂಡಿದ್ದೆ. ನನಗೆ ಧೈರ್ಯ ಎಲ್ಲ ಸಿಗ್ತಾ ಇಲ್ಲ ಅಂತ. ಸೊ ಬಹುಶಃ ಹಾಗೆ ಹೋದೆ, ಪ್ರಶಸ್ತಿ ಸಿಕ್ಕಿತ್ತು. ತುಂಬಾ ಖುಷಿ. ಅಂದ್ರೆ ಅಲ್ಲಿ ಕೂಡ ನಾನು ಅನಿರುದ್ಧ ಸರ್ ಜೊತೆ ಪ್ರಶಸ್ತಿ ಸ್ವೀಕರಿಸಿದ್ದನು. ನನಗೆ ಕೊಟ್ಟದ್ದು ನಮ್ಮ ಭಾರತಿ ವಿಷ್ಣುವರ್ಧನ್ ಅವರು, ವಿಷ್ಣುವರ್ಧನ್ ಹೆಂಡತಿ ಅವರು ಕೊಟ್ಟದ್ದು. ತುಂಬಾ ಖುಷಿ ಆಯ್ತು. ಅವರ ಕಾಲಿಡಿದು ಒಂದು ಆಶೀರ್ವಾದ ತಗೊಳ್ಳುವಂಥದ್ದು ನಮ್ಮ ಯೋಗ. ಅಲ್ಲಿಂದ ಆ ಪ್ರಶಸ್ತಿಯನ್ನ ನನ್ನ ಜೊತೆ ಅನಿರುದ್ಧ ಸರಿಗೂ ಕೂಡ ಇತ್ತು. ಅವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇತ್ತು, ನಮಗೆ ನನಗೆ ನಾಟಕ ಮತ್ತು ಸಂಗೀತ ಕ್ಷೇತ್ರದಲ್ಲಿತ್ತು. ಒಟ್ಟಿಗೆ ತಗೊಂಡೆವು, ಇದೊಂದು ಯೋಗ. ಅಲ್ಲಿಂದ ಬಂದು ಮತ್ತು ನಾನು ಮೊನ್ನೆ 1 ವಾರದ ಹಿಂದೆ, 3 ವರ್ಷಗಳ ಹಿಂದೆ ಬರೆದಂತ ಒಂದು ಸಂಗೀತ ಮತ್ತು ಸಾಹಿತ್ಯವನ್ನ 1 ವಾರದ ಹಿಂದೆ ಒಂದೇ ಪ್ಯಾರ ಆಗಿದ್ದು, ಇನ್ನು 2 ಪ್ಯಾರ ಆಗ್ಬೇಕು ಮೇಡಮ್. 1 ಪ್ಯಾರ ಬರ್ದಿಟ್ಟಿದೆ, ಇನ್ನು 2 ಪ್ಯಾರ ಆಗ್ಬೇಕು. ಏನು ಮಾಡೋದು? ಇಡೀ ನೈಟ್ ಕೂತು 9 ಗಂಟೆಯಿಂದ ಕೂತು ನೈಟ್ ಮಾಡ್ಬೇಕು, ಇಲ್ಲ ಆಗ್ಲಿಲ್ಲ. 1 ಗಂಟೆ ಆಯ್ತು, 1 ಪ್ಯಾರ ಆಯ್ತು, ಆಗ್ಲೇ ಇಲ್ಲ. ಟೋಟಲ್ ಪದ್ಯ ಮುಗಿಸುವಾಗ ಬೆಳಿಗ್ಗೆ 6:45 ಆಗಿದೆ. ಟೋಟಲ್ ನೈಟ್ ಕೂತಿದ್ದೇನೆ. ಹೇಗಾದ್ರೂ ಸಾಹಿತ್ಯ ಮುಗಿಸ್ಬೇಕು, ಆ ಸಾಹಿತ್ಯ ಮುಗಿಸ್ಬೇಕು. ನಾನು ಅಲ್ಲಿ ಪ್ರಶಸ್ತಿ ಸಿಕ್ಕಿದೆ, ದೇವರು ಕೊಟ್ಟಿದ್ದಾರೆ. ಮಂಗಲದೇವಿ ಅಂದ್ರೆ ಸರ್ವ ಮಂಗಲ ಮಾಂಗಲ್ಯ ಅಂತ ನಾವು ಹಾಡುದು. ಸೊ ಅಲ್ಲಿಂದಲೇ ನಾನು ಬಂದವನು. ಸೊ ನಿಮಗೆ ಸಮರ್ಪಿಸ್ತೇನೆ. ಹಾಗೆ ಅದನ್ನು ಮಾಡಿ ಇವಾಗ ರೀಸೆಂಟ್ ಕಳೆದ ವಾರ ಅದರ ಸಂಗೀತವನ್ನು ನಾವು ಕಂಪೋಸ್ ಮಾಡಿ ಈಗ ಮ್ಯಾನ್ಯಲ್ ಆಗಿ, ಅದು ಕೂಡ ನಮ್ಮ ಸ್ವಂತ ಇನ್ಸ್ಟ್ರೂಮೆಂಟ್ ಅಲ್ಲಿ, ನಮ್ಮ ಕೀಬೋರ್ಡ್, ನಮ್ಮ ತಬಲ ಎಲ್ಲ ಅದರಲ್ಲೇ ಕಂಪೋಸ್ ಮಾಡಿ ಒಂದು ದೇವರಿಗೆ ಅರ್ಪಣೆ ಅಂತ ಒಂದು ಮಾಡಿ ಇಟ್ಟಿದ್ದೇನೆ. ಇನ್ನು ಸಿಂಗಿಂಗ್ ಮಾತ್ರ ಬಾಕಿ ಇದೆ, ಅದರ ವರ್ಕ್ ಆಗ್ತಿದೆ. ಬಹುಶಃ ನಮ್ಮ ಅಷ್ಟಮಿ ಅಥವಾ ನಾಗರ ಪಂಚಮಿಗೆ ಒಂದು ಅದನ್ನು ರಿಲೀಸ್ ಮಾಡುವ, ದೇವರಿಗೆ ಅರ್ಪಿಸುವ ಅಂತ ಇದ್ದೇನೆ. ಇರ್ತದೆ, ಕಷ್ಟದಲ್ಲಿಂದ ಹೇಗೆ ಬರ್ತದೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅಷ್ಟೇ. ಖಂಡಿತ ಅಲ್ವಾ? ಅದೇ ನೀವು ಹೇಳ್ತಾ ಇದ್ರೆ ನಮ್ಗೆ ಪ್ರತಿ ಸಲ ನಿಮ್ಮದು ಒಂದೊಂದು ಘಟನೆ ಕೂಡ ಇನ್ನೊಂದು ಯಾವ್ದಕ್ಕೂ ಪ್ರೇರಣೆ ಅಂತ ಅನ್ಸುತ್ತೆ. ಖಂಡಿತ ಖಂಡಿತ. ನಾನು ಯಾಕೆ ಹೇಳ್ತೇನೆ ಅಂದ್ರೆ, ನನ್ನ ಮಕ್ಕಳಿಗೆ ನಾನು ಹೇಳ್ತೇನೆ ಯಾವಾಗಲೂ, ನೋಡಿ ನೀವು ಒಂದು ಕಡೆ ಎಲ್ಲಾದ್ರೂ ಎಡವು ಬಿದ್ದರೆ ಕೂಡ ಅದರ ಹಿಂದೆ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಇರ್ತದೆ. ನೀವು ಹೋಗಿ ಅದನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ. ಕೆಲವು ಮಕ್ಕಳು ನಮ್ಗೆ ಕಾಂಪಿಟೇಷನ್ ಹೋಗ್ತಾರೆ ನನ್ನಿಂದ. ಹೌದು, ಯಾಕಂದ್ರೆ ನಂಗೆ ನೀವು ಫಸ್ಟ್ ಹೇಳಿದ್ರಲ್ಲ, ಮ್ಯಾಥ್ಸ್ ಅಲ್ಲಿ ಫೇಲ್ ಆದಾಗ ಸುಸೈಡ್ ಮಾಡ್ಕೋಬೇಕು ಅಂತ ಅನಿಸ್ತು ಅಂತ. ಯಾಕಂದ್ರೆ ಈಗ ಎಷ್ಟೋ ಪ್ರತಿಭಾನ್ವಿತ ಮಕ್ಕಳು ಬರೀ ಚಿಕ್ಕ ವಿಷಯಕ್ಕೆ ಜೀವನನೇ ಕಳ್ಕೊಂಡ್ಬಿಡ್ತಾರೆ. ಹೌದು 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 ಹೌದು, ಸುಸೈಡ್ ಮಾಡ್ಕೊಳ್ತಾರೆ, ಏನೇನೋ ಮಾಡ್ಕೊಳ್ತಾರೆ. ಆದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು, ನಾವೆಲ್ಲ ಮಕ್ಕಳಿಗೆ ಹೇಳಿ 6th ಸೆನ್ಸ್ 7th ಸೆನ್ಸ್ ಎಲ್ಲ ಹೇಳ್ತೀರಾ. ಅದು 6th ಸೆನ್ಸ್ 7th ಸೆನ್ಸ್ ಅಲ್ಲ. ನಮ್ಗೆ ಎಷ್ಟು ಸೆನ್ಸ್ ಇದೆ ಅಂತ ದೇವ್ರನ್ನ ಅಳತೆ ಮಾಡ್ಲಿಕ್ಕೆ. ಆದ್ರೆ ನಮ್ಮ ಫೇಲ್ಯೂರ್ಗೆ ಒಂದು ಸೆನ್ಸ್ ಇದ್ದೇ ಇದೆ. ಯಾವುದೋ ಒಂದು ಟ್ಯಾಲೆಂಟ್ ಅಥವಾ ಯಾವುದೋ ಒಂದು ನಾವು ಬದುಕುವಂತ ಒಂದು ಶಕ್ತಿ ದೇವರು ನಮಗೆ ಕೊಟ್ಟಿರ್ತಾರೆ. ಅದು ಯಾವ್ದಂತ ನಾವು ಹುಡುಗಬೇಕಷ್ಟೇ. ನಾವು ಎಡವಿ ಬಿದ್ದಾಗ ನಮ್ಮ ಹಿಂದೆಯಿಂದ ಇನ್ನೊಂದು ಯಾವ್ದು ಅಂತ ಸಿಕ್ಕಿದ್ರೆ ನಾವು ಬದುಕುತ್ತೇವೆ ಅನ್ನೋದಕ್ಕೆ ಸಾಕ್ಷಿ ಅಷ್ಟೇ. ಸಾಕ್ಷಿ ನೀವೇ ಇದ್ದೀರಾ. ಹಾಗೆ ಅದೇ ಮಕ್ಕಳಿಗೆ ಏನೋ ಹೇಳ್ತಿದ್ದೆ. ಮಕ್ಕಳಿಗೆ ನಾನು ಅದೇ ಹೇಳ್ತೇನೆ, ಯಾವಾಗಲೂ ಕಾಂಪಿಟೇಷನ್ಗೆ ಹೋಗೋ ತುಂಬಾ ಮಕ್ಕಳು ನಮಗೆ, ಈಗ ನಾನು ಮ್ಯೂಸಿಕ್ ಕ್ಲಾಸ್ 3 ಕಡೆ ಮಾಡ್ತೇನೆ. ಮಂಗಳದೇವಿಯಲ್ಲಿ ನಮ್ಮ ಮನೆಯಲ್ಲಿ ಸಂಗೀತ ತರಬೇತಿಯನ್ನು ಕೊಡ್ತೇನೆ. ಅದೇ ರೀತಿ ನೆಕ್ಕಿಲಾಡಿ ಅಂತ ನಮ್ಮ ಉಪ್ಪಿನಂಗಡಿಯಲ್ಲಿ ಒಂದು ಸಂಗೀತ ಕ್ಲಾಸ್ ಅನ್ನು ಮಾಡ್ತೇನೆ. ಇಲ್ಲಿ ವಿಟ್ಲದಲ್ಲಿ ಚಂದಲಿಕೆ ಅಂತ ಒಂದು 3 ಕಡೆ ಸಂಗೀತ ತರಬೇತಿಯನ್ನು ಕೊಡ್ತೇನೆ. ಅದು ಸೋಮವಾರದಿಂದ ಶುಕ್ರವಾರದವರೆಗೆ ಮಂಗಳೂರಲ್ಲೇ ಕೊಡುವಂಥದ್ದು. ಶನಿವಾರ ಮತ್ತು ಆದಿತ್ಯವಾರ 2 ದಿನ ಇಲ್ಲಿ ಊರಲ್ಲಿ ಬಂದು ಸಂಗೀತ ತರಬೇತಿಯನ್ನು ಕೊಡ್ತೇನೆ. ಈ ಮಕ್ಕಳು ಕೂಡ ಕಾಂಪಿಟೇಷನ್ ಹೋಗ್ತಾರೆ, ಒಂದು ಪದ್ಯ ಫೇಲ್ ಆಗಿಬಿಟ್ರೆ ಕಾಂಪಿಟೇಷನ್ ಹೋಗುವಾಗ ಅವರು ಬೇಸಿಕಲಿ ಎಲ್ಲ ಹಾಡ್ಲಿಕ್ಕೆ ಆಗುದಿಲ್ಲ. ಕೆಲವರು ಕ್ಲಾಸಿಕಲ್ ಹೋದವರು ಇದ್ದಾರೆ. ಕ್ಲಾಸಿಕಲ್ಗೂ ಫಿಲ್ಮ್ಗೆ ಬರುವಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನುವಂಥದ್ದು ಇರ್ತದೆ ಅಲ್ಲಿ. ಕ್ಲಾಸಿಕಲ್ ಹೋಗುವಾಗ ಪಕ್ಕಾ ಸ್ವರಗಳು ಸೇರ್ಬೇಕು. ಫಿಲ್ಮ್ಗೆ ಸ್ವರ ಬರೋ ಸ್ವಲ್ಪ ಒಂದು ಸ್ವರ ಏನೋ ಮಿಕ್ಸ್ ಆದ್ರೂ ಪರವಾಗಿಲ್ಲ, ಅಲ್ಲಿ ಭಾವನೆ ಅಥವಾ ಆ ಸೀನ್ಗೆ ಇಂಪಾರ್ಟೆಂಟ್. ಇದು 2 ಗೊತ್ತಿರಬೇಕು. ಈ ಕ್ಲಾಸಿಕಲ್ ಹೋದವ್ರಿಗೆ ಏನಾಗ್ತದೆ ಅಂದ್ರೆ
ಅವರ ಸ್ವರವನ್ನು ಬಿಟ್ಟು ಬರುವುದಿಲ್ಲ ಅಥವಾ ಅವರ ಗಮಕವನ್ನು ಬಿಟ್ಟು ಹಿಂದೆ ಬರುವುದಿಲ್ಲ. ಅದು ಹೋದ್ರೆ ಇಲ್ಲಿ ನಮ್ಮ ಫಿಲ್ಮಿಗೆ ಆಗುದಿಲ್ಲ ಅಥವಾ ಇನ್ನು ಆಲ್ಬಮ್ ಸಾಂಗಿಗೆ ಆಡುದಿಲ್ಲ. ಹಾಗಾಗಿ ನನಗೆ ತುಂಬಾ ಮಕ್ಕಳು ಬರ್ತಾರೆ, ಅವರು ಕಾಂಪಿಟೇಷನ್ ಹೋಗ್ತಾರೆ, ಬಂದು ಹೇಳ್ತಾರೆ ಸರ್ ಎನ್ನ ಈ ಸರ್ತಿಲ್ಲ ಪೂಂಡು ಸರ್ ದಾಲೆ ಜಂಕೆ ಓಲ್ ತತ್ತನ ಗೊತ್ತಾಪುಜಿ ಅಂತ. ಅಂದ್ರೆ ಓಲ್ ತತ್ತನದತ್ತು ಏತ್ ಪ್ರಾಕ್ಟೀಸ್ ಮಲ್ಪ ಐಟಮ್ ಇತ್ತು ಖಂಡಿತ ಸಕ್ಸಸ್ ಇಪ್ಪುಂಡು. ನಾನು ಹೇಳಿದೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿ ಅಥವಾ ಎಲ್ಲಿ ನಿಮಗೆ ಡೌಟ್ ಇರ್ತದೆ ನೋಡಿ, ಎನಿ ಟೈಮ್ ನೀವು ಡೇ ಆಗ್ಲಿ ನೈಟ್ ಆಗ್ಲಿ ನಾನು ಕಾಲ್ ಮಾಡಿ ನಾನು ಹೇಳ್ತೇನೆ, ಹೇಳಿಕೊಡುತ್ತೇನೆ ಅಂತ ಅನ್ನುವಂತ. ಹಾಗೆ ತುಂಬಾ ಮಕ್ಕಳಿದ್ದಾರೆ. ಕೆಲವರು ನಾನು ಹೇಳಿಕ್ಕೆ ಹೋಗುದಿಲ್ಲ, ಅವ್ರಿಗೆ ಗೊತ್ತುಂಟು. ಎಲ್ಲರೂ ನೀವು ಯೂಟ್ಯೂಬ್ ಅಲ್ಲಿ ಅಥವಾ ಎಲ್ಲಾದ್ರೂ ನೋಡಿ ತುಂಬಾ ಈಗ ದೊಡ್ಡ ದೊಡ್ಡ ಒಂದು ವೇದಿಕೆಯಲ್ಲಿ ದೊಡ್ಡ ದೊಡ್ಡ ಹಾಡುಗಳನ್ನ ಆಡುತ್ತಿರುವಂತ ನನ್ನ ತುಂಬಾ ಸ್ಟೂಡೆಂಟ್ಸ್ ಇದ್ದಾರೆ. ತುಂಬಾ ಖುಷಿ ಆಗ್ತದೆ ಅಂತ ಮಕ್ಕಳು ಕೂಡ ಇದ್ದಾರೆ ನಮ್ಮ ಜೊತೆ. ಓಕೆ, ಸೂಪರ್ ಸರ್. ನೀವು ಈಗ ಸಂಗೀತದ ಬಗ್ಗೆ ಹೇಳ್ತಾ ಇದ್ರೆ ಇನ್ನೊಂದು ಹಾಡನ್ನ ನಿಮ್ಮಿಂದ ಕೇಳಬೇಕು ಅನ್ನೋಂತ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಯಾವ ಹಾಡನ್ನ ಹಾಡ್ತೀರಾ? ಹೌದು, ಇದು ಈಗ ನಾನು ಸಿನಿಮಾ ಹಾಡು ಹಾಡಿದೆ, ನಾನು ನನ್ನ ಹಾಡು ನನ್ನದು ಅಂತ ಹಾಡಿದೆ. ಸೊ ಒಂದು ಭಾವಗೀತೆಯನ್ನು ಹಾಡುದಾದ್ರೆ ಇದು ಕೂಡ ಒಂದು ಒಳ್ಳೆಯ ಸಾಹಿತ್ಯ ಇರುವಂತ ಹಾಡು. ಜೇಸುದಾಸ್ ಅವರು ಹಾಡಿದ್ರು ಈ ಒಂದು ಹಾಡನ್ನ. ಈ ಹಾಡನ್ನು ಕೂಡ ಹಾಡ್ತೇನೆ. ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹವೇ ಗುಡಿಯು, ಪ್ರೀತಿಯೇ ದೇವರು, ಸ್ನೇಹವೇ ಗುಡಿಯು, ಪ್ರೀತಿಯೇ ದೇವರು, ಕಾಲ ದೇಶ ಮೀರಿದ ಭಾವ, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹ ಅತಿ ಮಧುರ. ಓಡುವ ನದಿಗೆ ಮೋಡದ ಸ್ನೇಹ, ಅರಳುವ ಹೂವಿಗೆ ಕಿರಣದ ಸ್ನೇಹ, ಓಡುವ ನದಿಗೆ ಮೋಡದ ಸ್ನೇಹ, ಅರಳುವ ಹೂವಿಗೆ ಕಿರಣದ ಸ್ನೇಹ, ಬಂಗಾರದ ಶಶಿಗೆ ಸಾಗರದ ಸ್ನೇಹ, ಒಲವು ನಲಿವು ಸ್ನೇಹದ ಚಲುವು, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹ ಅತಿ ಮಧುರ. ಲೋಕದ ಜೀವನ ಸ್ನೇಹದ ಬಂಧನ, ಭಾವನ ಪ್ರೇಮ ಸ್ನೇಹದ ಸ್ಪಂದನ, ಲೋಕದ ಜೀವನ ಸ್ನೇಹದ ಬಂಧನ, ಭಾವನ ಪ್ರೇಮ ಸ್ನೇಹದ ಸ್ಪಂದನ, ಸ್ನೇಹವ ಬಯಸದ ಜನರೆಲ್ಲಿಹರು, ಹಾಲು ಜೇನು ಸ್ನೇಹದ ಸಂಗಮ, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹ ಅತಿ ಮಧುರ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೆನು ಅಂದು ನಾನು, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಕೇಳುವವರಿಹರೆಂದು ಕೇಳುವವರಿಹರೆಂದು ನಾ ಬಲ್ಲೆ, ಅದರಿಂದ ಹಾಡುವೆನು ಮೈದುಂಬಿ ಎಂದಿನಂತೆ, ಯಾರು ಕಿವಿ ಮುಚ್ಚಿದರು, ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ, ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು,
ಸ್ನೇಹದ ಬಗ್ಗೆ ಹಾಡಿದ್ರೆ ಸರ್? ಅದರಲ್ಲಿ 2 ಹಾಡಿದೆ, ಸ್ನೇಹ ಮತ್ತು ಎದೆ ತುಂಬಿ ಹಾಡಿದೇನೋ, ಅದು 2 ಒಂದೇ ರಾಗದಲ್ಲಿ ಬರ್ತದೆ. ಇದು ಕೂಡ ನಮಗೆ 2 ಹಾಡು ನಾನು ಯಾಕೆ ಹಾಡಿದ್ದೇನೆ ಅಂದ್ರೆ 2 ಹಾಡು ಕೂಡ ಒಂದೇ ರಾಗದಲ್ಲಿ ಇದೆ, ಒಂದು ಮೇನ್ ಆಗಿ. ಇನ್ನೊಂದು 2 ಕೂಡ ನನಗೆ ಅಂತಲ್ಲ, ಎಲ್ಲ ಸಂಗೀತವನ್ನ ಯಾರು ಕಲಿತಾರೆ ನೋಡಿ, ಇಂಟ್ರೆಸ್ಟ್ ಅಲ್ಲಿ ಇದ್ದಾರೆ, ಇದರಲ್ಲಿ ಒಂದು ಅವರಿಗೆ ಒಂದು ಎಂತ ಹೇಳ್ತೇವೆ, ಒಂದು ಮೆಸೇಜ್ ಇದೆ ಈ ಹಾಡಲ್ಲಿ. ಅಲ್ಲ, ನಾನು ಯಾಕಂದ್ರೆ ಈ ಮಾತನ್ನ ಹೇಳಿದೆ ಅಂತ, ನಿಮ್ಗೆ ನೋಡಿ ಈಗ ಸ್ನೇಹಿತರಿಂದ ಪ್ಲಸ್ ಆಗಿದೆ ಮೈನಸ್ ಆಗಿದೆ, ಆದ್ರೆ ಕಲೆ ಅನ್ನೋದು ಒಬ್ಬ ಒಳ್ಳೆಯ ಸ್ನೇಹಿತ ನಮಗಲ್ವಾ? ಅಂದ್ರೆ ಯಾರು ಇಲ್ಲದೆ ಇದ್ದಾಗ ಕೂಡ ಅವನು ನಮ್ ಜೊತೆಗಿರ್ತಾರೆ. ಆ ಕಲೆ ಅನ್ನೋದಿದ್ರೆ ನಾವು ನಮ್ ಜಗತ್ತನ್ನೇ ಗೆಲ್ಲಬಹುದು ಅನ್ನೋದು ಅಲ್ವಾ? ಖಂಡಿತ ಖಂಡಿತ. ಯಾಕಂದ್ರೆ ಈಗ ಒಂದು ರಾಜನಿಗೆಲ್ಲ ಆದ್ರೆ ಅವನ ಊರಲ್ಲಿ ಅವನ ರಾಜ್ಯದಲ್ಲಿ ಮಾತ್ರ ಮರ್ಯಾದೆ, ಆದ್ರೆ ಕಲಾವಿದನಿಗೆ ಹಾಗಲ್ಲ, ಅವ್ನು ಎಲ್ಲ ಕಡೆಗೆ ಸಲ್ತಾನೆ. ಖಂಡಿತ ಕಲಾವಿದನ ಒಂದು ದೊಡ್ಡ ಇದಂದ್ರೆ ಅದೇ, ಎಲ್ಲೂ ಹೋದ್ರೂ ನಮಗೆ ಏನು ತೊಂದರೆ ಇಲ್ಲ, ಯಾರು ಕೂಡ ಗುರುತಿಸ್ತಾರೆ, ಅಥವಾ ಎಲ್ಲೂ ನಾವು ಬಿಟ್ಟು ಬರುವ ಹಾಗಿಲ್ಲ. ನಾನು ತುಂಬಾ ಎಕ್ಸಾಂಪಲ್ ನಾನು ಹೇಳ್ತೇನೆ, ಎಷ್ಟೋ ಕಡೆ ಕಾರ್ಯಕ್ರಮ ಮುಗಿಸಿ ಎಲ್ಲೋ ದೂರ ದೂರ ಹರಿಹರ, ದಾವಣಗೆರೆ, ಚಿತ್ರದುರ್ಗ, ಎಲ್ಲೆಲ್ಲೋ ದೊಡ್ಡ ದೊಡ್ಡ ಕಡೆ ದೊಡ್ಡ ಪ್ರೋಗ್ರಾಮ್ ಮುಗಿಸಾದ್ಮೇಲೆ ನಮಗೆ ಬರ್ಲಿಕ್ಕೆ ಬಸ್ ಸಿಗಲ್ಲ. ಒಂದು ಮಾರಿಕಣಿವೆ ಅಂತ ಇದೆ ಚಿತ್ರದುರ್ಗದಿಂದ, ಇನ್ನೂ 2 ಗಂಟೆ ಕೊಡಬೇಕು. ಅಲ್ಲಿಂದ ನೈಟ್ 2 ಗಂಟೆ ಪ್ರೋಗ್ರಾಮ್ ಮುಗಿಸಿ ನಾನು ಮರುದಿನ ಬೆಳಿಗ್ಗೆ ನಮ್ಮ ಗುಂಡ್ಯಕ್ಕೆ ಬರಬೇಕು, ಸುಬ್ರಹ್ಮಣ್ಯಕ್ಕೆ. ನೀವು ಆಲೋಚನೆ ಮಾಡಿ, 2 ಗಂಟೆ ನೈಟ್ ಅಲ್ಲಿದ್ದೇನೆ ನಾನು, ಇಲ್ಲಿ ತಲುಪಲಿಕ್ಕೆ ಸಾಧ್ಯ ಆಗಿದೆ. ಯಾಕೆಂದ್ರೆ ಕಲಾವಿದನಿಗೆ ಎಲ್ಲಿ ದೇವರು ಇರ್ತಾರೆ ಅಂದ್ರೆ, ನಾನು 2 ಗಂಟೆಗೆ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಯಾವುದೋ ಒಂದು ಗಾಡಿ ಸಿಕ್ತು, ಅದು ಸಕಲೇಶ್ಪುರವರೆಗೆ ಬರೋದು, ಯಾವುದೋ ಒಂದು ಇದು ಲಾರಿ ಕರ್ಕೊಂಡು ಬಂದ್ರು, ನಾನು ದುಡ್ಡು ಕೊಟ್ಟೆ. ನಾನು ಕಲಾವಿದ ಅಂತ ಹೇಳುವಾಗ ಆ ಮನುಷ್ಯ ನನಗೆ ಮಧ್ಯದಲ್ಲಿ ನಿಲ್ಲಿಸಿ ಟೀ ಕುಡಿಸ್ಕೊಂಡು ನನಗೆ ಚಹಾ ಕುಡಿಸಿ, 1 ರೂಪಾಯಿ ತೆಗೆದು, ಸರ್ ನೀವು ಕಲಾವಿದರು, ನೀವು ನಮಗೆ ಬೇಕು, ನಿಮ್ಮ ಹಾಡು ನಮಗೆ ಕಲಿಸಿ ಅಂತ ಬರೀ ನಮ್ಮನ್ನ ತಂಬರ್ ತಕೊಂಡು ನನ್ನನ್ನು ಸಕಲೇಶ್ಪುರ ಬಿಟ್ಟು ಹೋಗಿದ್ದಾರೆ. ಅಲ್ಲಿಂದ ನಾನು ಕರೆಕ್ಟ್ ಬೆಳಿಗ್ಗೆ 10:30 ಗಂಟೆ ಬಂದು ಗುಂಡ್ಯದಲ್ಲಿ ಹಾಡ್ತಾ ಇದ್ದೇನೆ ಅಂದ್ರೆ ನೀವು ನಂಬಿ, ಕಲಾವಿದರನ್ನು ಯಾರು ಬಿಡುದಿಲ್ಲ. ನಾವು ಎಲ್ಲೂ ಬಾಕಿ ಆದ್ರೂ ಕೂಡ ನಾನೊಂದು ಕಲಾವಿದ ಅಂತ ಗೊತ್ತಾದ್ರೆ ಯಾರಾದ್ರೂ ಬಂದು ಸಪೋರ್ಟ್ ಮಾಡ್ತಾರೆ. ಇದು ಕಲಾವಿದರಿಗೆ ಸಿರುವಂತ ದೊಡ್ಡ ಒಂದು ಭಾಗ್ಯ. ಅದಕ್ಕೆ ನಾನು ಹೇಳುದು, ಕಲಾವಿದ ದೊಡ್ಡದಾಗ್ಲಿ ಸಣ್ಣದಾಗ್ಲಿ ಅವರ ಮನಸ್ಸಲ್ಲಿರುವ ಹಾಗೆ ಯಾವ್ದಕ್ಕೂ ನಾನೊಂದು ಕಲಾವಿದ ಅಂತ ಒಂದು ಅಭಿಮಾನ ಇರಬೇಕು, ಅಭಿಮಾನ ಬೇಕು. ನಾನು ಹೇಳ್ತೇನೆ, ಯಾವಾಗಲೂ ಹೇಳ್ತೇನೆ, ಕೆಲವರು ಒಂದು ಶ್ರುತಿ ತಪ್ಪಿಸಿ ಹಾಡ್ತಾರೆ, ಅವ್ರಿಗೆ ಗೊತ್ತಿರುದಿಲ್ಲ ನಾನು ಶ್ರುತಿ ತಪ್ಪಿಸಿರ್ತೇನೆ ಅಂತ, ಬಟ್ ಅವರ ಗೊತ್ತಿರುವ ಮಟ್ಟಿಗೆ ಅವರು ದೊಡ್ಡ ಕಲಾವಿದ. ಪ್ರತಿ ಸಲ ನನ್ನ ಮಕ್ಕಳಿಗೆ ಹೇಳ್ತೇನೆ ನೋಡಿ, ನೀವು ವೇದಿಕೆಗೆ ಹೋದ ನಂತರ, ವೇದಿಕೆ ನಿಮ್ಮ ಹಾಡು ಪ್ರಾರಂಭ ಆದ ನಂತರ, ಹಾಡು ಪ್ರಾರಂಭವಾಗಿ ಮುಗಿಯುವವರೆಗೆ ನಿಮ್ಮ ಎದುರಲ್ಲಿ ಅದು ಮುಖ್ಯಮಂತ್ರಿ ಇರಲಿ, ರಾಷ್ಟ್ರಪತಿ ಇರಲಿ, ಎಷ್ಟೋ ದೊಡ್ಡ ವ್ಯಕ್ತಿ ಇರಲಿ, ಎಲ್ಲ ಅದು ನಿಮಗಿಂತ ಕೆಳಗೆ. ಆಗ ನಿಮ್ಮ ಹಾಡು ಮುಗಿದ ಮೇಲೆ ನೀವು ಅವರಿಗೆ ನಮಸ್ತೆ. ಅಲ್ಲಿ ಮುಗಿಯುವವರೆಗೆ ನಾನೇ ವೇದಿಕೆ, ನನ್ನ ವೇದಿಕೆ, ಅಷ್ಟೊತ್ತಿಗೆ ಅಲ್ಲಿ ಯಾರು ಇಲ್ಲ, ಎಷ್ಟು ದೊಡ್ಡವರಿಲ್ಲ. ನನ್ನ ಹಾಡು ಅದಕ್ಕೆ ನಾನು ಫಸ್ಟ್ ನನ್ನ ಹಾಡು ಆಡಿದ್ದು, ನನ್ನ ಹಾಡು ನನ್ನದು, ನಾನು ಆಡಿದ್ದು ಅದಕ್ಕೆ. ಆ ಹಾಡು ಮುಗಿಯುವವರೆಗೆ ಇಡೀ ವೇದಿಕೆ ನನ್ನದು, ಇಡೀ ಭಾವನೆ ನನ್ನದು. ಹಾಗಿದ್ರೆ ಮಾತ್ರ ಒಬ್ಬ ಕಲಾವಿದ ಖಂಡಿತವಾಗಿ ಬೆಳೆಯುತ್ತಾನೆ. ಆ ಒಂದು ಕಾನ್ಫಿಡೆನ್ಸ್ ಆ ಲೆವೆಲ್ ಅಲ್ಲಿ ಇರಬೇಕು ಮಕ್ಕಳು. ಇದು ನಾನು ಮಕ್ಕಳಿಗೆ ಹೇಳುವಂತದ್ದು, ಅಂದ್ರೆ ಆ ಪರಿಸರವನ್ನ ಅವನು ಹಾಗೆ ಹಿಡಿದಿಟ್ಕೋಬೇಕು, ಮತ್ತು ಆ ಸಂಗೀತದ ಮೇಲೆ ಒಲವು ಇರಬೇಕು. ಇನ್ನೊಂದು ಪ್ರಾಮಾಣಿಕ ಇರಬೇಕು. ಈಗಿನ ಕಾಲದಲ್ಲಿ ಪ್ರಾಮಾಣಿಕತೆ ಸ್ವಲ್ಪ ಕಡಿಮೆ ಮಕ್ಕಳಿಗೆ, ಕಲಿಯುವವರಿಗೆ, ಮಕ್ಕಳಂತ ಅಲ್ಲ ದೊಡ್ಡವರಿಗೆ ಕೂಡ ಕಲಿಯುವವರಿಗೆ ಸ್ವಲ್ಪ ಪ್ರಾಮಾಣಿಕತೆ ಕಡಿಮೆ. ಅವರು ಕಲಿತಾರೆ, ಕಲಿತ ಮೇಲೆ ಅದರ ಬಗ್ಗೆ ಸ್ವಲ್ಪ ಗೊತ್ತಿಲ್ಲದಿದ್ರು ಕೂಡ ಯಾರಾದ್ರೂ ಗೊತ್ತಿದ್ದವನು ಹೇಳಿಕೊಟ್ರೆ ಪಡಮಾರೆ ಯಾವ್ದು ಹೀಗೆ ಅಂತ ಹೇಳ್ತಾರೆ. ಹಾಗೆ ಆದರೆ ಸ್ವಲ್ಪ ಕಷ್ಟ, ನೆಗ್ಲಿಜೆನ್ಸ್ ಇರಬಾರ್ದು. ಆದಷ್ಟು ಅವನು ಹೇಳಿದ್ದು ನೋಡು, ಇನ್ನೊಂದ್ಸಲ ಅವನು ಹೇಳ್ತೀವಿ ತೂ ಕಾಯಿ ಪಣ್ಣ ಸರಿಯಾ, ಏನಾರು ಒರಿಜಿನಲ್ ಸಾಂಗ್ ಇಡ್ಕೇನೆ, ಇನ್ನೊಂದು ಸಾಂಗ್ ಇದ್ರೆ ನಾನು ಅದ್ರಲ್ಲಿ ಕೇಳ್ತೇನೆ, ಅದಾದ್ರೂ ಓಕೆ. ಆ ಬಿಟ್ಟು ಹೋಗುವಂತದ್ದು ಅದು ನಮ್ಮನ್ನು ಬೆಳೆಸುವುದಿಲ್ಲ. ನಾವು ಎಷ್ಟು ಪ್ರಾಂಪ್ಟ್ ಆಗಿ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೇವ, ಖಂಡಿತವಾಗಿ ಯಾರಾದ್ರೂ ಸಕ್ಸಸ್ ಆಗ್ತಾನೆ. ಕಲಾವಿದ ಅನ್ನೋದನ್ನ ಖಂಡಿತ ಸಕ್ಸಸ್ ಆಗ್ತಾನೆ. ಅಂದ್ರೆ ಕಲಿಯುವಾಗ ನಾವು ಮನ್ಸು, ಕಿವಿ ಇವೆಲ್ಲವನ್ನ ತೆರೆದಿಟ್ಕೊಳ್ಬೇಕು ಅಂತ ಹೇಳ್ತೀರಿ ನೀವು. ಶರಣಾಗತ ಭಾವ ಒಬ್ಬ ವಿದ್ಯಾರ್ಥಿಯನ್ನ ತುಂಬಾ ಉತ್ತಮ ಮಟ್ಟಕ್ಕೆ ಬೆಳೆಸುತ್ತೆ ಅಂತ ಅಲ್ವಾ ಸರ್? ಖಂಡಿತವಾಗ್ಲು. ಹಾಗೆ ನೀವು ಹೇಳಿದ್ರಿ ಈಗ 3 ಕ್ಲಾಸ್ ಇಲ್ಲಿ ಉಪ್ಪಿನಂಗಡಿ ಮತ್ತೆ ಪುತ್ತೂರಲ್ಲಿ ತಗೊಳ್ತಾ ಇದ್ದೀನಿ ಅಂತ, ಆದ್ರೂ ನೀವು ಮಂಗಳೂರಿಗೆ ಶಿಫ್ಟ್ ಆಗಿದ್ ಯಾಕೆ ಸರ್? ಮಂಗಳೂರು ಅಂದ್ರೆ ನಾನು ಹೇಳಿದ್ದೇನಲ್ಲ ಸ್ಟಾರ್ಟಿಂಗ್ ಅಲ್ಲಿ, ನಾನು ಆಕ್ಚುಲಿ ಪ್ರಾರಂಭದಲ್ಲಿ ನಾನು ಸಿಂಗರ್ ಆಗಿದ್ದು ತಮಿಳ್ ಹಿಂದಿ ಸಿಂಗರ್. ನಾನು ಕನ್ನಡ ತಮಿಳ್ ಹಿಂದಿ ಸಿಂಗರ್. ಮಲಯಾಳ ಇನ್ನೂ ಸ್ವಲ್ಪ ಕಲಿತಿದ್ದಾಗ, ಯಾಕೆಂದ್ರೆ ಮಲಯಾಳಂ ಸ್ವಲ್ಪ ಅರ್ಧ ನಾಲಿಗೆಯಲ್ಲಿ ಮಾತಾಡ್ಬೇಕು, ಕಷ್ಟ. ಅದು ಮಾತಾಡ್ತಾ ಬರಬೇಕು ಮೇಡಮ್. ಹಾಗೆ ಕೇರಳದಲ್ಲಿ ಕೇಳ್ತಿದ್ದೆ. ಆಕ್ಚುಲಿ ನಾನು ಫಸ್ಟ್ ಹಿಂದಿ ತಮಿಳ್ ಸಿಂಗರ್. ಇಲ್ಲಿ ನಾನು 98-99ರಲ್ಲಿ ಭಕ್ತಿಗೀತೆ ಭಾವಗೀತೆಗಳನ್ನ ಹಾಡ್ತಿದ್ದೆ. ಆವಾಗ ನಮ್ಮ ಟೀಮು ರಾಮಕೃಷ್ಣ ಕಾಟುಕುಕ್ಕೆ, ನಾನು, ಆಮೇಲೆ ಹನೀಪ್ ಅಂತ ಒಬ್ರು ಸಿಂಗರ್ ಇದ್ದು, ಒಳ್ಳೆ ಸಿಂಗರ್. ಇವಾಗ ಅವರು ಹಾಡೋದಿಲ್ಲ. ಭಕ್ತಿಗೀತೆ ಒಂದು ತಂಡ ಇತ್ತು ಅವಾಗ. ಆ ತಂಡದಲ್ಲಿ ನಾನು ಪರ್ಮನೆಂಟ್ ಆಗಿ ಹಾಡುವವನು. 1-2 ಹಾಡು ಸಿಗುವುದು, 1-2. ಆ ಟೈಮಲ್ಲಿ ನಾನು ಪ್ರಥಮ ವೇದಿಕೆಯಲ್ಲಿ ಪಲ್ಲಿಕಟ್ಟು ಶಬರಿಮಲೆಗೆ ಹಾಡಿದ್ದೇನೆ. ಆ ಟೈಮಲ್ಲಿ 98ರಲ್ಲಿ
ಇವತ್ತಿಗೂ ನೆನಪಿದೆ. ಆ ಭಕ್ತಿಗೀತೆಯನ್ನು ಹಾಡಿ ಆ ನಂತರ ನನಗೆ ಮಾಪಿಲೆ ಪಾಠ ಅಂತ ಹೇಳಿದೆ. ಅದು ಮುಸ್ಲಿಮ್ಸ್ ಸಮುದಾಯದ ನಮ್ಮ ಒಂದು ಬಂಧುಗಳ ತಂಡ. ಅಲ್ಲಿ ನಾನು ಕಣ್ಣೂರಿಂದ ಬರ್ತಿದ್ದು, ಕೇರಳದಲ್ಲಿ ಕಣ್ಣೂರಲ್ಲಿ. ಅಲ್ಲಿ ಅಶ್ರಫ್ ಪಯ್ಯನೂರ್ ಅಂತ ಇದ್ದಾರೆ, ಅವರ ತಂಡದಲ್ಲಿ ನನ್ನ ಗುರುಗಳಿದ್ದಾರೆ. ಮಾಪ್ಲೆ ಪಾಠ ಕೂಡ ನನಗೊಬ್ರು ಹೇಳಿಕೊಟ್ಟವರಿದೆ, ಯೂಸುಫ್ ಮೇಲ್ಪುರಂ ಅಂತ ಕಾಸರಗೋಡ್ನವರು. ಅವರು ಈ ಅಶ್ರಫ್ ಪಯ್ಯನೂರ್ ಅಂದ್ರೆ ದೊಡ್ಡ ಗಾಯಕ, ಅವರು ಕವಾಲಿ ಹಾಡುವವರು, ಅವರು ಹಿಂದೂಸ್ತಾನಿ ಸಂಗೀತ ಕಲ್ತವರು ಅವರು. ಸೊ ಅವರ ಜೊತೆ ಕಾರ್ಯಕ್ರಮ ಹೋಗ್ತಿದ್ದೆ. ಅವರು ಕೂಡ ನನಗೆ ಆ ಟೈಮಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಅವರು ಕೂಡ ನಮ್ಮ ಮನೆ ನೀರವರು ನನ್ನಾಯ್ತು, ಅವ್ರು നല്ല ಸಿಂಗರ್ ಅವನಂತ ಇವಾಗಲೂ ನನ್ನ ನೆನಪಿದೆ. ಖಂಡಿತವಾಗಿಯೂ ಅಂತ ಎಷ್ಟೋ ಕಲಾವಿದರ, ದೊಡ್ಡ ದೊಡ್ಡ ಕಲಾವಿದರ ಒಂದು ಆಶೀರ್ವಾದ ಫಲ ಬಹುಶಃ ಒಂದು ಸಣ್ಣ ಒಂದು ಏನೋ ಒಂದು ಹನಿಯಲ್ಲಿ ಒಂದು ಸಣ್ಣ ನನ್ನ ಕಲೆ ಇದೆ ಅಂತ ಅಷ್ಟೇ. ಮತ್ತೆ ನಾನೇನು ದೊಡ್ಡ ಗಾಯಕನಲ್ಲ. ಹಾಗೆ ನೀವು ಮಂಗಳೂರಿಗೆ ಹೋಗ್ಬಿಟ್ರಿ? ಮಂಗಳೂರಿಗೆ ಹೋಗ್ಲಿಕ್ಕೆ ಹಾಗೆ ಹೋಗ್ತಾ ಇದ್ದೆ. ಮತ್ತೆ ಪುತ್ತೂರಿಗೆ ಬಂದೆ. ನಾನು ಹೇಳಿದ್ರೆ ಬೆಂಗಳೂರಲ್ಲಿ 5 ವರ್ಷ ಇದ್ದೆ, ಆಡ್ತಾ ಮತ್ತೆ ಉಡುಪಿಗೆ ಬಂದೆ. ಉಡುಪಿಯಲ್ಲಿ ರಂಗಭೂಮಿಯಲ್ಲಿ ಆಯ್ತು. ಆನಂತರ ಸಿನಿಮಾದಲ್ಲಿ ನಾವು ಗುಲಾಬಿ ಟಾಕೀಸ್ ಫಿಲ್ಮ್ ಅಲ್ಲಿ ಆಗ ವರ್ಕ್ ಮಾಡಿದ್ದೆ. ಲಾಸ್ಟ್ ಫಿಲ್ಮ್ ನಾನು ವರ್ಕ್ ಮಾಡಿದ್ದೆ ಗುಲಾಬಿ ಟಾಕೀಸ್. ನಮ್ಮ ಅಂತಾರಾಷ್ಟ್ರೀಯ 4 ಪ್ರಶಸ್ತಿಗಳು ಪಡೆದಿದೆ ಆ ಫಿಲ್ಮ್ ಅಲ್ಲಿ. ಆರ್ಟ್ ಡೈರೆಕ್ಟರ್, ಅದರಲ್ಲಿ ಕಲಾ ನಿರ್ದೇಶಕರಾಗಿ ನನ್ನ ಗುರುಗಳು ಬಾಸುಮ ಕೊಡಗ ಅವರು, ಅವರ ಅಸಿಸ್ಟೆಂಟ್ ಆಗಿ ನಾನು ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟರ್ ಆಗಿ ನಾನು ಮಾಡಿದ್ದೆ. ಸೊ ಅವಾಗ ತುಂಬಾ ಖುಷಿ. ನಮ್ಮ ಉಮಾಶ್ರೀ ಮೇಡಮ್ ಜೊತೆ ನಾನೊಂದು 6 ತಿಂಗಳು ವರ್ಕ್ ಮಾಡಿದ್ದೇವೆ. ಅವಾಗ ಉಮಾಶ್ರೀ ಮೇಡಮ್, ಗಿರೀಶ್ ಕಾಸರವಳ್ಳಿ ಸರ್ ಅಂತ ದೊಡ್ಡ ಡೈರೆಕ್ಟರ್, ಎಲ್ರಿಗೂ ಗೊತ್ತಿದೆ, ಇಡೀ ಭಾರತ ಕಂಡ ಒಂದು ಅದ್ಭುತ ಡೈರೆಕ್ಟರ್ ಗಿರೀಶ್ ಕಾಸರವಳ್ಳಿ. ಅವರ ಜೊತೆಗೆ ನಾವು ಇರುವವರು. ಅಸಿಸ್ಟೆಂಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೆ. ಟೋಟಲ್ ವರ್ಕ್ ಮಾಡುವಾಗ ತುಂಬಾ ಖುಷಿ ನನಗೆ. ಆ ಲಾಸ್ಟ್ ಫಿಲ್ಮ್ ಅದು ವರ್ಕ್ ಮಾಡಿದ ನಂತರ ನನಗೆ ಅನ್ನಿಸ್ತು, ನಾಟಕ ಆಯ್ತು, ಈಗ ತುಂಬಾ ಆರ್ಕೆಸ್ಟ್ರಾ ಮಾಡ್ತಾ ಇದ್ದೇನೆ, ನನ್ನದೊಂದು ಸಣ್ಣ ಟೀಮು ಮಾಡುವ ಅಂತ ನನಗೊಂದು ಆಸೆ ಆಯ್ತು. ಆವಾಗ 2007ರಲ್ಲಿ ನಾನು ಫಸ್ಟ್ ನನಗೆ ಒಂದು ತಂಡಕ್ಕೆ ಹೆಸರನ್ನಿಟ್ಟವರು ಕೂಡ ನನ್ನ ನಾಟಕದ ಗುರುಗಳು ಬಾಸುಮ ಕೊಡಗು ಅಂತ, ಅವರು ಹೆಸರಿಟ್ಟದ್ದು ಸುಸ್ವರ ಅಂತ. ಅವರು ಆಕ್ಚುಲಿ ನಾನು ಎವರ್ ಶೈನ್ ಅಂತ ಏನೋ ಹಾಕಿದ್ದೆ ಮೊದಲು. ಆ ಇಂಗ್ಲಿಷ್ ಹೆಸರು ಬೇಡ ನಿಮಗೆ, ಸುಸ್ವರ ಅಂತ ಹೆಸರು ಕೊಡೋ ಚಂದ್ರಣ್ಣ ಅಂತ ಅವ್ರು ಹೇಳಿ ಅವರು ಇಟ್ಟ ಹೆಸರು 2007ರಲ್ಲಿ. ಅದೇ ಬ್ಯಾನರ್, ಅವತ್ತು ಪ್ರಿಂಟ್ ತೆಗೆದ ಬ್ಯಾನರ್ ಇವತ್ತು ನನ್ನಲ್ಲಿದೆ. ಅದನ್ನೇ ವೇದಿಕೆಯಲ್ಲಿ ಹಾಕ್ತಿ ಇವತ್ತು ಸಹ ನಾನು ಪ್ರೋಗ್ರಾಮ್ ಮಾಡ್ತೇನೆ. ಅವರೇ ಡಿಸೈನ್ ಮಾಡಿ ಅವರೇ ಕೊಟ್ಟ ಬ್ಯಾನರ್, ಇವತ್ತೇ ಅದರಲ್ಲೇ ಮಾಡ್ತೇನೆ ಪ್ರೋಗ್ರಾಮ್. ಹಾಗೆ ಮತ್ತೆ ಟೀಮ್ ಕಂಟಿನ್ಯೂ ಮಾಡಿ ಮಂಗಳೂರು ಬಂದೆ ಮೇಡಮ್. ಮಂಗಳೂರಿಗೆ ಬಂದು ನನ್ನ ಕ್ಲಾಸ್ಮೇಟ್ ರೈಲ್ವೆಯಲ್ಲಿ ವರ್ಕ್ ಮಾಡ್ತಿದ್ದ, ಅವನ ಜೊತೆ ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ಇದೆ ನಾನು. ಕ್ವಾರ್ಟರ್ಸ್ ಯಾಕೆ ಅಂತ ನೀವು ಕೇಳಬಹುದು. ಸೊ ನನ್ನ ಮ್ಯಾಕ್ಸಿಮಮ್ ಪ್ರೋಗ್ರಾಮ್ ಕೇರಳ, ಕರ್ನಾಟಕ. ಸೊ ಡೈರೆಕ್ಟ್ ಟ್ರೈನಲ್ಲಿ ಹೋಗೋದು, ಟ್ರೈನಲ್ಲಿ ಬರುವಂತದ್ದು. ಈ ಕಡೆ ನನಗೆ ಆಗ ಸಿಗ್ತಿರುವಂತ ನನ್ನ ತಂಡಗಳು, ಭಟ್ಕಳದಲ್ಲಿ ಝೇಂಕಾರ್ ಮೆಲೋಡಿಸ್ ಅಂತ ದೊಡ್ಡ ತಂಡ ಇದೆ ಇವಾಗಲೂ ಕೂಡ, ಮ್ಯಾನುವಲ್ ಆರ್ಕೆಸ್ಟ್ರಾ. ಭಟ್ಕಳ, ಆಮೇಲೆ ಕಾರವಾರದಲ್ಲಿ ಸ್ವರಸಂಗಮ ಅಂತ ಒಂದು ಟೀಮ್ ಇದೆ, 2 ಟೀಮ್ ಅವ್ರು ಕರಿತಿದ್ರು. ಸೊ ಹಾಗೆ ಕಾರವಾರ, ಬಾಂಬೆ, ಭಟ್ಕಳ ಹೋಗ್ಲಿಕ್ಕೆ ಟ್ರೈನ್ ಬೇಕು ನನಗೆ. ಸೊ ಹಾಗಾಗಿ ನಾನು ರೈಲ್ವೆ ಸ್ಟೇಷನ್ ಅಲ್ಲಿ ನಾನು ಏನ್ ಮಾಡಿದೆ, ಸ್ಟೇ ಆದೆ ಇವನ ಜೊತೆ. ಅವನಿಗೆ ತಿಂಗಳಿಗೆ ರೆಂಟ್ ಸ್ವಲ್ಪ ಕೊಡ್ತಿದ್ದೆ, ಅವನ ಜೊತೆ ಮಾಡ್ತಿದ್ದೆ. ಹಾಗೆ ಬೆಂಗಳೂರು ಶಿಫ್ಟ್ ಆದಲ್ಲಿ ಹೋಗಿದೆ. ಆ ನಂತರ ನನಗೆ ವೃತ್ತಿ ಅನುಕೂಲಕ್ಕಾಗಿ ಅಲ್ಲೇ ಇದ್ದೆ. ಅಲ್ಲಿಂದ ಪುತ್ತೂರಿಗೆ ಬರ್ಬೋದು, ಬಂದು ಹೋಗ್ತಾ ಇದ್ದೆ. ಬಟ್ ಅಲ್ಲಿ ಆ ಒಂದು ವೃತ್ತಿ ಇರ್ಲಿ ಅಂದ್ರೆ ಲಾಂಗ್ ಹೋಗ್ಲಿಕ್ಕೆ ಅಂತ ಟ್ರೈನ್ ಇದೆ. ಆ ನಂತರ ನನಗೆ ಮದುವೆ ಆಯ್ತು, ನಾನು ರೂಮ್ ಚೇಂಜ್ ಮಾಡಿದೆ. ನನ್ನ ಫ್ರೆಂಡಿಗೂ ಮದುವೆ, ಅವನು ಒಂದು ರೂಮ್ ಮಾಡಿದ್ದ. ಹಾಗೆ ಮದುವೆ ಆದ ಮೇಲೆ ನಾನು ಮಂಗಳದೇವಿಯಲ್ಲಿ ಬಾಡಿಗೆಗೆ ಒಂದು ಮನೆ ತಗೊಂಡೆ. ನಾನು 3 ವರ್ಷ ಇದ್ದೆ ಅಲ್ಲಿ. 3 ವರ್ಷ ಆದ ಮೇಲೆ ಇನ್ನು ಬಾಡಿಗೆ ಕೊಟ್ಟು ಸಾಕಾಯ್ತು. ಆಕ್ಚುಲಿ ನಾನು ಬೆಂಗಳೂರಲ್ಲಿ ಬಾಡಿಗೆ ಮನೆಯಲ್ಲಿದ್ದೆ, ಉಡುಪಿಯಲ್ಲಿ ಬಾಡಿಗೆ ಮನೆಯಲ್ಲಿದ್ದೆ, ಮಂಗಳೂರಲ್ಲಿ 3 ಕಡೆ ಬಾಡಿಗೆ ಮನೆಯಲ್ಲಿದೆ. ಕೊಟ್ಟು ಸಾಕಾಯ್ತು. ಮತ್ತೆ ನನಗೆ ನಾನು ಮತ್ತೆ ನನ್ನ ಹೆಂಡತಿ ಮಾತಾಡಿಕೊಂಡು ಅಂದಾಜು ಮಾಡಿದ್ದು, ಈಗ ಎಷ್ಟು ಬಾಡಿಗೆ ಕೊಡುದು, ಒಂದು ಸಣ್ಣದು ನೋಡೋ ಮನೆ ಅಂತ. ಆಕ್ಚುಲಿ ಮನೆ ನೋಡ್ಲಿಕ್ಕೆ ಹೋಗಿದ್ದು, ಬೇರೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಬೇಕಂತ, ಸಿಂಗಲ್ ರೂಮಲ್ಲಿ ಇದ್ದದ್ದು ನಾವು ನೋಡುವ ಅಂತ. ಅಷ್ಟೊತ್ತಿಗೆ ಸಿಂಗಲ್ ಬೆಡ್ರೂಮ್ 12,000 ಕೊಡಬೇಕು, ಬೇಡ, ಈಗ ಒಂದು ಅದಕ್ಕೆ ಅದೇ ದುಡ್ಡನ್ನು ಬ್ಯಾಂಕಿಗೆ ಕಟ್ಟಿದ್ರೆ ಒಂದು ಸಣ್ಣ ಮನೆ ತಗೊಳ್ಬಹುದು. ಹಾಗೆ ಅದರ ಜೊತೆಗೆ ನಮಗೆ ಹೇಗೂ ಆರ್ಕೆಸ್ಟ್ರಾ ಬೇಕಂತ ಒಂದು ಸಣ್ಣ ಮನೆಯನ್ನು ಕೂಡ 2017 ಡಿಸೆಂಬರ್ ತಗೊಂಡಿದ್ದು ಮಂಗಳೂರಲ್ಲಿ. ಇದು ಈ ಮನೆ ತಗೊಂಡ್ರು ಕೂಡ ಮೇಡಮ್, ಇದು ನಾನು ಇಷ್ಟು ಮಾಡಿದ್ದು ಬರೇ ಹಾಡಿ ಮತ್ತು ನನ್ನ ಸಂಗೀತ ಇದರಲ್ಲಿ ಮಾಡಿದೆ, ಕಲೆಯಲ್ಲಿ ಮಾಡಿದೆ, ಬೇರೆ ಯಾವುದೇ ಉತ್ಪಾದನೆಯಲ್ಲಿ ಮಾಡಿದಲ್ಲ. ನೀವು ಹೇಳಿದ್ರಲ್ಲ ಒಂದು ಪೆನ್ ತಗೊಳ್ಳಿಕ್ಕೂ ನನ್ನ ಹತ್ರ ಇರ್ಲಿಲ್ಲ ಅಂತ. ಹಾಗಾದ್ರೆ ಝೀರೋದಿಂದ, ಶೂನ್ಯದಿಂದ ಎದ್ದು ಬಂದವರು? ಖಂಡಿತ ಝೀರೋದಿಂದ. ಯಾಕೆಂದ್ರೆ ಅಲ್ಲಿ ನಾನು ಬಿಟ್ಟೆ, ನನ್ನ ಎಜುಕೇಶನ್ ಹೋಯ್ತು. ನನ್ನ ತಮ್ಮಂದಿರಿಗೆ ಕಲಿಸಬೇಕಂತ ತುಂಬಾ ಆಸೆ ಇತ್ತು. ನನ್ನ ನೆಕ್ಸ್ಟ್ ತಮ್ಮ ಕಲೀಲಿಲ್ಲ, ಸ್ವಲ್ಪ ಉದಾಸೀನ, ಅವನು ಬಿಟ್ಟ. ಇನ್ನು 2 ತಮ್ಮಂದಿರಿದ್ರು. ನಾನು ಆ ಟೈಮಲ್ಲಿ ಬೆಂಗಳೂರಲ್ಲಿದ್ದೆ, ಬೆಂಗಳೂರು ಆರ್ಕೆಸ್ಟ್ರಾ ಹೋಗ್ತಿದ್ದೆ. ನೀವು ಕಲೀರಿ ಅಂತ ನನ್ನ ಕೊನೆ 2 ತಮ್ಮಂದಿರಿಗೆ ನಾನೇ ಡಿಗ್ರಿ ಕಲಿಸಿ, ನೀವೆಷ್ಟು ಕಲಿತೀರಾ, ಡಿಗ್ರಿವರೆಗೆ ಕಲಿಸ್ತಾರೆ. ಇಬ್ಬರಿಗೆ ನಾನೇ ಡಿಗ್ರಿ ಕಲಿಸಿ, ಈಗ ಅವರು ಒಂದು ಸಣ್ಣ ಸಣ್ಣ ಜಾಬ್ ಅಲ್ಲಿ ಇದ್ದಾರೆ. ಅದು ನನಗೊಂದು ಸಮಾಧಾನ ಅಷ್ಟೇ, ಹೆಮ್ಮೆ ಅನಿಸಿದೆ. ಅವರು ಈಗ ಅವರಿಗೆ ಕಲಿತ ಅದು ಎಲ್ಲಿವರೆಗೆ ಅಂದ್ರೆ, ಈಗ ಮಕ್ಳು ಹೇಗೆ ನೋಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಹೇಳಿದ್ದೇನೆ, ಫಸ್ಟ್ ನಿಮ್ಗೆ ಬಸ್ ಪಾಸ್ ನಾನು ಕೊಡ್ತೇನೆ, ಬುಕ್ಸ್ ನಾನು ಕೊಡ್ತೇನೆ, ಡ್ರೆಸ್ ಎಲ್ಲ ನಾನು ಕೊಡ್ತೇನೆ, ಯಾವುದೇ ಕಾರಣಕ್ಕೆ ಮೊಬೈಲ್ ತೆಗಿಬಾರ್ದು. ಮೊಬೈಲ್ ನೀವು ಯಾವಾಗ ತೆಗಿಬೇಕಂದ್ರೆ, ನೀವು ಕೆಲಸಕ್ಕೆ ಹೋಗಿ ನಿಮ್ಮ ಫಸ್ಟ್ ಸ್ಯಾಲರಿ ನೀವು ದುಡ್ಡು ಕೊಟ್ಟು ಹಾಗೆ ಇಬ್ಬರು ಸಹ ಮಾಡಿದ್ದಾರೆ.
ಇಬ್ಬರು ಇದ್ದಾರೆ ಹಾಗೆ, ಇಬ್ಬರು ಸಹ ಡಿಗ್ರಿ ಮಾಡಿವರೆಗೆ ಮೊಬೈಲ್ ಮುಟ್ಲಿಲ್ಲ, ಅವರೇ ಮೊಬೈಲ್ ತಗೊಂಡು ಅವರೇ ಈಗ ಒಂದೊಂದು ಜಾಬ್ ಅಲ್ಲಿ ಇಟ್ಕೊಂಡು ಆರಾಮಾಗಿ ಇದ್ದಾರೆ. ಆರಾಮಾಗಿದ್ದೀರಿ. ಓಕೆ, ನೀವು ಆರ್ಕೆಸ್ಟ್ರಾ ಅಂತ ಹೇಳಿದ್ರಿ, ನಿಮ್ದೇ ತಂಡವನ್ನ ಸಸ್ವರ ಅಂತ ತಂಡವನ್ನ ಸ್ಥಾಪಿಸ್ತೀರಿ, ಇವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತೀರಾ. ಎಷ್ಟು ಆರ್ಕೆಸ್ಟ್ರಾಗಳಿಗೆ ಹೋಗಿದ್ದೀರಾ, ಎಷ್ಟು ವೇದಿಕೆಗಳನ್ನು ಹಂಚ್ಕೊಂಡಿದ್ದೀರಾ? ವೇದಿಕೆಗಳಂದ್ರೆ ಮೇಡಮ್ ಅದು ಹೇಳಲೇಬೇಕು, ಯಾಕಂದ್ರೆ ನೀವು ಹೇಳಿದಾಗೆ ಪ್ರಾರಂಭದಲ್ಲಿ ನನಗೆ ವೇದಿಕೆ ವರ್ಷದಲ್ಲಿ ಒಂದು 10 ಪ್ರೋಗ್ರಾಮ್ 12 ಪ್ರೋಗ್ರಾಮ್ ಸಿಕ್ಕಿರ್ಬೋದು, 98 90 12 ಜಾಸ್ತಿ ಇದೆ. ಆ ನಂತರ ನಾನು ನಾಟಕ ರಂಗಕ್ಕೆ ಬಂದಾಗ ಜಾಸ್ತಿ ಆಯಿತು. ಒಂದು ಬೆಳಿಗ್ಗೆ ಒಂದು ಭಕ್ತಿಗೀತೆ ಇರ್ತದೆ, ಮಧ್ಯಾಹ್ನ ಒಂದು ಮದುವೆ ಆರ್ಕೆಸ್ಟ್ರಾ ಇರ್ತದೆ, ಸಂಜೆ ಇನ್ನೊಂದು ಆರ್ಕೆಸ್ಟ್ರಾ, ಮೂರು ಒಂದು ದಿನಕ್ಕೆ 4 ಪ್ರೋಗ್ರಾಮ್ ಮಾಡಿದ್ದು ಇದೆ ನಾನು ಸೀಸನಲ್ಲಿ. ಬಹುಬೇಡಿಕೆ ಬಂತು. ಆ ಸಾಧಾರಣ ಒಂದು 2005ರಿಂದ 2005, 6, 7, 8 ಈ ಟೈಮಲ್ಲಿ ನೀವು ಹೇಳಿದರೆ ನಂಬಲಿಕ್ಕಿಲ್ಲ, ವರ್ಷದಲ್ಲಿ ಇರುವಂಥ ದಿನಗಳು 365 ದಿನಗಳು. ಆ ಟೈಮಲ್ಲಿ ನಾನು 2006-7ರಲ್ಲಿ 375 ಪ್ರೋಗ್ರಾಮ್ ಮಾಡಿದ ದಾಖಲೆ ಇವತ್ತು ಕೂಡ ನನ್ನಲ್ಲಿದೆ. ನಾನು ಪ್ರತಿ ಸಲ ಒಂದು ಡೈರಿ ಮಾಡ್ಕೊಳ್ಳುವವನು, ಡೇಟ್, ಪ್ಲೇಸ್, ಏನು ಪ್ರೋಗ್ರಾಮ್ ಅಂತ ಬರ್ಕೊಳ್ಳೋದು. ಈಗ ಇವತ್ತೊಂದು ಡೇಟ್, ಇದು ಪ್ಲೇಸ್, ಇವತ್ತಿನ ಡೇಟ್, ಇದು ಪ್ಲೇಸ್ ಚಿತ್ರದುರ್ಗ ಆರ್ಕೆಸ್ಟ್ರಾ, ಇವತ್ತು ಇನ್ನೊಂದು ಡೇಟ್ ಇಲ್ಲಿ ಉಪ್ಪಿನಂಗಡಿ ಡ್ರಾಮಾ, ಈ ಥರ ಬರ್ಕೊಳ್ಳೋನು ನಾನು. ಇವತ್ತಿಗೂ ಅದೇ ಕಂಟಿನ್ಯೂ ಆಗ್ತಾ ಇದೆ. ಇಷ್ಟು ವರ್ಷಗಳಿಂದ ನಾನು ಮಾಡಿದ ಸಾಧನೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ನಾನು ಪ್ರತಿಯೊಂದು ಡೈರಿ ವಹಿಸಿ ಎಲ್ಲಿ ಎಷ್ಟು ಕಾರ್ಯಕ್ರಮ ಕೊಟ್ಟಿದ್ದೇನೆ ಅಂದರೆ, ಆ ಟೈಮಲ್ಲಿ ನಾನು ಒಂದು ವರ್ಷದಲ್ಲಿ 373 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೆ. ಇದು ನಾನು ಕೊಟ್ಟದ್ದು ಹೈಯೆಸ್ಟ್. ಆನಂತರ 350, 360 ಹೀಗೆ ಕಾರ್ಯಕ್ರಮ ಕೊಡ್ತಿದ್ದೆ ಆ ಟೈಮಲ್ಲಿ. ಆಮೇಲೆ ಸ್ವಲ್ಪ ಒಂದು 200, 250 ಆಗಿರ್ಬೋದು. ಆಗ ಲೆಕ್ಕ ಮಾಡ್ಲಿಕ್ಕೆ ಹೋದರೆ ಎಷ್ಟು ಕಾರ್ಯಕ್ರಮ ಆಗಿರೋದು, ಹಾಗೆ ನಾನು ಲೆಕ್ಕ ಮಾಡ್ಲಿಕ್ಕೆ ಹೋಗ್ಲಿ. ಹೇಗೆ ಮ್ಯಾನೇಜ್ ಮಾಡ್ತೀರಿ? ಕ್ಲಾಸ್ಗಳು ರೀಸೆಂಟ್ ಸ್ಟಾರ್ಟ್ ಮಾಡಿದ್ದು ಒಂದು 5 ವರ್ಷಗಳಿಂದ. ಈಗ ಕ್ಲಾಸ್ಗಳು ಏನು ಮಾಡ್ತೇನೆ ಅಂದರೆ, ನಾನು ಅವರಿಗೆ ಮೊದಲೇ ಹೇಳಿರ್ತೇನೆ ಕ್ಲಾಸ್ ಕೊಡ್ತೇನೆ, ಬಟ್ ನನಗೆ ಫ್ರೀ ಇದ್ದಾಗ ಮಾತ್ರ. ನೀವು ಎವ್ರಿ ಸ್ಯಾಟರ್ಡೆ ಸಂಡೇ ಬರ್ತೇನೆ ಅಂತ ಹೇಳ್ತೇನೆ, ಅದೇನು ಎಲ್ಲ ಸಂಡೇ ಬರ್ಲಿಕ್ಕೆ ಆಗೋದಿಲ್ಲ ನನಗೆ. ಫ್ರೀ ಇದ್ದಾಗ ಬರ್ತೇನೆ, ಇಲ್ಲದಿದ್ದರೆ ಅವ್ರು ಹೇಳ್ತೇನೆ ನೀವು ಈ ಥರ ಪ್ರಾಕ್ಟೀಸ್ ಮಾಡಿಬಿಡಿ, ಅಷ್ಟು ಏನು ಅಲ್ಲಿ ಸಜೆಷನ್ ಚೇಂಜಸ್ ಮಾಡ್ಬೇಕು ನಾನು ಬಂದ್ ಮಾಡಿ ಕೊಡ್ತೇನೆ, ಬರ್ಲಿಕ್ಕೆ ಆಗೋದು. ಅಲ್ಲಿ ಕೂಡ ಹಾಗೆ ಮಕ್ಳಿಗೆ ಹೇಳ್ತೇನೆ, ನೀನು ರೆಗ್ಯುಲರ್ ಈ ಟೈಮ್ ಬರ್ಲಿಕ್ಕೆ ಆಗೋದು. ನನಗೆ ಮೊದಲನೇ ದಿನ ಹೇಳಬೇಕು, ಸರ್ ನಾಳೆ ಫ್ರೀ ಇದ್ರೆ. ಇವತ್ತು ಸಹ ಒಬ್ಬ ನನ್ನ ಸ್ಟೂಡೆಂಟ್ ಫೋನ್ ಮಾಡಿದ, ಸರ್ ಸಂಜೆ ಇದ್ದರೆ ಬರ್ತೇನೆ. ಇಲ್ಲ ಇವತ್ತು ಆಗೋದಿಲ್ಲ, ನಾಳೆ ಆಗೋದಿಲ್ಲ, ನಾಳೆ ಕೂಡ ಆಗೋದಿಲ್ಲ, ನಾಳೆ ಒಂದು ಪ್ರೋಗ್ರಾಮ್ ಇದೆ ಆಗೋದಿಲ್ಲ, ನಾಡಿದ್ದು ಬಾ ಅಂತ ಹೇಳಿದ. ಹಾಗೆ ನೀವು ಕೇಳಿ ಬರಬೇಕು. ಹಾಗಾಗಿ ನನಗೆ ಒಂದು ಬಲ್ಕ್ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಒಂದು 10 ಮಕ್ಕಳಿಗೆ 20 ಮಕ್ಕಳಿಗೆ ಕೊಡ್ಲಿಕ್ಕೆ ಆಗುದು, ಯಾಕಂದ್ರೆ ಅನ್ಸೀಸನ್ ಅಲ್ಲಿ ಆಗ್ತದೆ. ಜುಲೈ ಆಗಸ್ಟ್ 2 ತಿಂಗಳು ಆಗ್ತದೆ. ಇಡೀ ವರ್ಷದಲ್ಲಿ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಒಂದು 5 ಮಕ್ಕಳು 10 ಮಕ್ಕಳಿಗೆ ಕೊಡ್ಲಿಕ್ಕೆ ಆಗ್ತದೆ. ಅದು ಬಿಟ್ರೆ ಬೇರೆ ಅವರು ಫ್ರೀ ಇರೋ ಟೈಮಲ್ಲಿ ಮಾಡೋದು ನಾನು ಹೋಗುದು. ನೀವು ಎಲ್ಲಿವರೆಗೆ ಅಂದ್ರೆ, ನಾನು ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೆ ಕ್ಲಾಸ್. ಬೆಳಿಗ್ಗೆ ಬೆದ್ದು 7 ಗಂಟೆಯಿಂದ 9:30 ಗಂಟೆವರೆಗೆ ಒಂದು ಕ್ಲಾಸ್ ಮಾಡ್ತಿದ್ದೆ. 9 ಗಂಟೆಯಿಂದ ಅಲ್ಲಿಂದ ಮತ್ತೆ ಬೇರೆ ಕ್ಲಾಸ್ ಮಾಡ್ತಿದ್ದೆ. ಬೆಳಿಗ್ಗೆ ಬೇಗ ಬರುವವರು ಅದೇ ನೈಟ್ ಕೆಲಸ ಬಿಟ್ಟು ಬರುವವರು 7 ಗಂಟೆಯಿಂದ 8:30 ಗಂಟೆವರೆಗೆ ಕ್ಲಾಸ್ ಮಾಡಿದ್ದು ಇದೆ, ಮಾಡ್ತೇನೆ ಇವಾಗಲೂ ಕೂಡ. ಫ್ರೀ ನಾವು 3 ಜನ ಬರ್ತೇನೆ ಅಂದ್ರೆ ಆಯ್ತು ಬನ್ನಿ ಮಾಡಿಬಿಟ್ಟು. ಬಟ್ ಒಂದೇ ಆಸೆ ಅಂದ್ರೆ, ನನಗೆ ಆ ಟೈಮಲ್ಲಿ ಯಾರು ಅವಕಾಶ ಕೊಡ್ಲಿಲ್ಲ. ತಪ್ತದೆ ಬೇಡ ಮಾರ ಅಂತ ಹೇಳಿದವರು, ಬೇಡ ಮಾರ ಹಾಗೆ ಹೇಳಿದ. ನಾನು ಅದನ್ನು ಏನು ಮಾಡಿದ್ದೇನೆ ಅಂದರೆ, ನನಗೆ ಎಷ್ಟು ಸಾಧ್ಯ ಇದೆಯೋ ನನ್ನಿಂದ ಹೇಳಿಕೊಡ್ಲಿಕ್ಕೆ ಎಷ್ಟು ಸಾಧ್ಯ ನನಗೆ ಗೊತ್ತು. ನಾನು ಮಕ್ಕಳ ಹತ್ರ ಯಾವಾಗಲೂ ಹೇಳ್ತೇನೆ, ಅವ್ರ ಅಪ್ಪ ಅಮ್ಮನ ಹತ್ರ ಕರೆದು ಹೇಳ್ತೇನೆ, ನನಗೆ ಏನು ಗೊತ್ತಿದೆ ನೋಡಿ ಅದನ್ನು ಅಷ್ಟನ್ನು ಮಾತ್ರ ನಾನು ಹೇಳ್ಕೊಡೋದು. ಮತ್ತು ನಾನು ದೊಡ್ಡ ಕಲಾವಿದ ಅಥವಾ ದೊಡ್ಡ ಕಲಿತು ಹೇಳ್ಕೊಡು, ನನಗೆ ಎಂತ ಗೊತ್ತಿದೆ ಅದು ಖಂಡಿತ 100% ಹೇಳ್ಕೊಡ್ತೇನೆ ಅಂತ. ಈಗ ಕೂಡ ನಂದು ಅಷ್ಟೇ ಆಸೆ, ನನಗೆ ಎಷ್ಟು ಗೊತ್ತಿದೆ ಅದನ್ನೊಂದು ಅಷ್ಟು ಜನರಿಗೆ ಹೇಳಿಕೊಡ್ಬೇಕು, ಅವರು ಮುಂದೆ ಬರಬೇಕಷ್ಟೇ. ಮತ್ತೆ ನಾನು ಬರುವಾಗ ಮತ್ತೆ ಈ ಪ್ರಶಸ್ತಿಗಳು ಹೆಸರುಗಳು ಅದು ನನಗೆ ಯಾವುದು ಶಾಶ್ವತ ಅಲ್ಲ. ನಾನು ಯಾರು ಹೇಳಿಕೆ ಕೊಟ್ಟಿದ್ದೇನೆ ನೋಡಿ, ಅವರು ಅದನ್ನು ಸಾಧಿಸಿ ತೋರಿಸಿದಾಗ ನನಗೆ ಖಂಡಿತವಾಗಿ ಖುಷಿ ಆಗುವುದು ಅಷ್ಟೇ. ಖಂಡಿತ ಅಲ್ವಾ? ನಮ್ಮ ವಿದ್ಯಾರ್ಥಿಗಳು ನಮ್ಮ ಹೆಸರನ್ನು ಉಳಿಸ್ತಾರೆ ಅಂತಂದ್ರೆ ಅದಕ್ಕಿಂತ ಖಂಡಿತ ಖಂಡಿತ ಖಂಡಿತ. ಓಕೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಸರ್? ಫ್ಯಾಮಿಲಿ ಅಂದರೆ ನಾವು ಅದೇ ನಾನು ಹೇಳಿದ್ರೆ, ನಾವು ಪುತ್ತೂರಲ್ಲಿ ಹುಟ್ಟು ವಿಟ್ಲದಲ್ಲಿ ಬೆಳೆದವನು. ವಿಟ್ಲದವರು ತುಂಬ ಬಡ ಕುಟುಂಬ ನಮ್ಮದು, ತುಂಬ ಬಡ ಕುಟುಂಬ. ಮದುವೆ ನಂತರ ಅಂದರೆ ನಾನು ಮತ್ತು ನನ್ನ ಹೆಂಡತಿ ಮಂಗಳೂರಲ್ಲಿದ್ದೇವೆ. ಊರಲ್ಲಿ ಮನೆ ಇದೆ, ಆದರೆ ನಾವು ಮಂಗಳೂರಲ್ಲಿ ಸೆಟ್ಲ್. ನನ್ನ ಹೆಂಡತಿ ಜ್ಯೋತಿ ಚಂದ್ರಶೇಖರ್ ಅಂತ, ಇವಳು ಒಂದು 5 ವರ್ಷ ಉಪನ್ಯಾಸಕಿಯಾಗಿ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡಿದ್ಲು. ಸುಳ್ಯ ಕಾಲೇಜಲ್ಲಿ, ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯದಲ್ಲಿ ಮಾಡಿದ್ಲು. ಅನಂತರ ಕೊನೆಗೆ ಬೆಳಂದೂರು ಕಾಲೇಜಲ್ಲಿ ಸಿಂಗರ್ ಅವರು ಕೂಡ ಹಾಡ್ತಾರ. ಹೌದು, ಅವಳು ಕಾಲೇಜ್ ಹೋಗುವಾಗ ಹಾಡ್ತಿದ್ಲಂತೆ, ಸ್ವಲ್ಪ ಸ್ವಲ್ಪ ಹಾಡ್ತಿದ್ಲು. ನಾನಂತರ ಈಗ ಮದುವೆ ಆದ ನಂತರ ಹೇಗೂ ನಾನು ಸಿಕ್ಕಿದ್ನಲ್ಲ, ನಾನು ಮತ್ತೆ ಹೇಳಿದೆ ಸ್ವಲ್ಪ ಸ್ವಲ್ಪ ಹಾಡಿ ಒಂದು ಫಸ್ಟ್ ಸ್ಟೇಜಿಗೆ ಸ್ವಲ್ಪ ಬರ್ತಾ ಇದ್ಲು. ಬಟ್ ಅವಳು ಹಾಡುವಂಥದ್ದು ಅವಳು ಯಾವುದ್ರಲ್ಲಿ ಕೂಡ ಪರ್ಫೆಕ್ಟ್, ನನಗಿಂತ ಜಾಸ್ತಿ ಪರ್ಫೆಕ್ಟ್. ನಾನು ಹೇಳ್ತೇನೆ, ನನಗೆ ಅದಕ್ಕೆ ಅಂತಂದ್ರೆ ನಾಚಿಕೆಲ್ಲ, ಯಾಕಂದ್ರೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈಗ ತಪ್ಪಿದವರೊಟ್ಟಿಗೆ ತಪ್ಪಿಕೊಂಡು ಹೋಗ್ಲಿಕ್ಕೆ ನಾನು ರೆಡಿ ಇದ್ದೇನೆ. ಅವಳು ಹಾಗೆಲ್ಲ, ತಪ್ಪಿದವ ತಪ್ಪೇ ಸರಿ ಮಾಡಿಕೊಂಡು ಹೋಗ್ಬೇಕು, ಈ ತರ ಒಂಥರ ಏನ್ ಹೇಳ್ತಾರೆ ಒಂದು ಮಾರ್ಚ್ ಫಾಸ್ಟ್ ಇದ್ದಾಗೆ ಹಾಗೆ ಅವಳು ಹಾಡ್ತಾಳೆ. ಆಮೇಲೆ ಮದುವೆ ಆದ ನಂತರ ಬಂದು ಗೆಸ್ಟ್ ಲೆಕ್ಚರ್ ಅಲ್ಲ, ಪರ್ಮನೆಂಟ್ ಮಾಡ್ಲಿಲ್ಲ ಅವರಿಗೆ, ಅದಕ್ಕೆ B.Ed ಏನೋ ಮಾಡ್ಬೇಕಂತ ಅದು ಮಾಡ್ಲಿಲ್ಲ, B.Ed ಮಾಡ್ಲಿಲ್ಲ. ಮತ್ತೆ ನಮ್ದು ಸಂಗೀತ ಕಾರ್ಯಕ್ರಮ ಕಂಟಿನ್ಯೂ ಆಯ್ತು, ಅವಳು ಸಿಂಗರ್ ಆಗಿ ಬರ್ತಾರೆ. ಹಾಗೆ ನನಗೆ ಒಂದು ದೊಡ್ಡ ಹೊರೆ ತಪ್ಪಿತ್ತು. ಇಲ್ಲದಿದ್ರೆ ನಾನು ಈ
ಲೇಡಿ ಸಿಂಗರ್ಸ್ ಅನ್ನ ಕರ್ಕೊಂಡು ಬರುವಾಗ ಕೆಲವು ಕಡೆ ತುಂಬಾ ಕಷ್ಟ ಆಗ್ತದೆ. ಅವ್ರನ್ನ ಕರ್ಕೊಂಡು ಬರ್ಬೇಕು, ಹೋಗಿ ಮನೆಗೆ ಬಿಡಬೇಕು, ತುಂಬಾ ಕಷ್ಟ ಆಗ್ತೈತೆ. ಎಷ್ಟೋ ದೂರದಿಂದ ಕರ್ಕೊಂಡು ಬಂದು ಎಷ್ಟೋ ದೂರವರೆಗೆ ಹೋಗಿ ಬಿಟ್ಟದಿದ್ದೆ. ಅವರಿಗೆ ನೆನಪಿರ್ತದಿಲ್ಲ, ಅದು ಬೇರೆ ಪ್ರಶ್ನೆ. ಈಗ ಇವಳು ನಮ್ಮ ಜವಾಬ್ದಾರಿ ಎಷ್ಟೋ ಬಿಟ್ಟಿದೆ. ಈಗ ಇವಳು ಬಂದ ನಂತರ ಅದು ಟೆನ್ಷನ್ ಇಲ್ಲ. ಈಗ ಯಾವ್ದು ಹಾಡು ಆಡ್ಬೇಕು ಅವಳು ಹೇಳಿದ್ರೆ ಆಯ್ತು, ಅವ್ರು ಪ್ರಾಕ್ಟೀಸ್ ಮಾಡ್ತಾರೆ, ನಾವು ಮಾಡ್ಕೊಳ್ತೇವೆ. ಈಗ ಎಲ್ಲ ಅದಕ್ಕಿಂತ ಖುಷಿ ಅಂದ್ರೆ ನನ್ನ ಹಾಗೆ ಅವಳಿಗೆ ಎಲ್ಲ ಭಾಷೆ ಬರ್ತದೆ. ಇದು ನಮ್ದು ವಿಶೇಷತೆ. ನೀವೇ ಕಲ್ಸಿದ? ಇಲ್ಲ, ಅವಳಿಗೆ ಆಲ್ರೆಡಿ ಮಾತಾಡಿ ಜನರಲ್ ಆಗಿ ಗೊತ್ತುಂಟು. ಈಗ ನಮ್ಗೆ ಯಾಕೆ ಡಿಮಾಂಡ್ ಇದೆ ಇಬ್ಬರಿಗೆ ಅಂದ್ರೆ ಕಾರಣ ಇಷ್ಟೇ. ನಾವು ಸಾಧಾರಣ ಒಂದು 8-9 ಭಾಷೆಯಲ್ಲಿ ಹಾಡ್ತೇವೆ. ಕನ್ನಡ, ಹಿಂದಿ, ತಮಿಳು, ಮಲಯಾಳಂ, ಕೊಂಕಣಿ, ಮರಾಠಿ ಎಲ್ಲ ಭಾಷೆಯಲ್ಲಿ ಹಾಡ್ತೇವೆ. ಹಾಗಾಗಿ ನಮಗೆ ಬಾಂಬೆಗೆ ಹೋದ್ರೆ ಮರಾಠಿ, ಹಿಂದಿಯವರ ಪ್ರೋಗ್ರಾಮ್ ಸಿಗ್ತದೆ. ಈ ಕಡೆ ನಮ್ಮ ನಾಳೆ ತುಳುವಳ್ಳಿ ಹೇಗೂ ಸಿಗ್ತದೆ. ಮಾಪ್ಲೆ ಪಾಟ್ಗೆ ಹೋದ್ರೆ ಮುಸ್ಲಿಮ್ಸ್ ಅವ್ರದ್ದು ಮಲಯಾಳ ಮಾಪ್ಲೆ ಪಾಟ್ಸ್ ಇರ್ತದೆ. ಇನ್ನು ಮಲಯಾಳಸ್ ಅವ್ರದ್ದು ಪ್ರೋಗ್ರಾಮ್ ಸಿಗ್ತದೆ ಬೇರೆ. ಯಾಕೆಂದ್ರೆ ನಾನು ಇವಾಗ ಹಿಂದಿ, ಮಲಯಾಳಂ, ಕನ್ನಡ ಹೀಗೆ ಒಂದು 3 ಭಾಷೆಯಲ್ಲಿ ನಾನು MC ಮಾಡ್ತೇನೆ. ನಾನು ಕೂಡ ಆಂಕರಿಂಗ್ ಮಾಡ್ತೇನೆ. ಹಾಗಾಗಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಏನೆಲ್ಲ ಪ್ರತಿಭೆಗಳನ್ನ ಇಟ್ಕೊಂಡಿದ್ದೀರಾ ಸರ್ ನೀವು? ಇದು ನೋಡಿ ಮೇಡಮ್, ನಾನು ಹೇಳಿದೆ ಯಾಕೆಂದ್ರೆ ಸೋತಾಗ MC ಮಾಡ್ಲಿಕ್ಕೆ ನನಗೊಂದು ಕಾರಣ ಇದೆ. MC ಮಾಡ್ಲಿಕ್ಕೆ ಒಂದು ಕಾರಣ ಇದೆ. ನಾನು ಮಾಡ್ತಾನೆ ಇರಲಿಲ್ಲ ಆಂಕರಿಂಗ್. ಒಂದು ಸಲ ನನಗೆ ಆಂಕರಿಂಗ್ ಮಾಡುವಾಗ ನಮ್ಮ ಹುಡುಗ ಒಬ್ಬ ಡಿಮಾಂಡ್ ಮಾಡಿದ, ಮಂಗಳೂರಿಗೆ ಕಾರ್ ತಗೊಂಡು ಬರ್ಬೇಕು ಪುತ್ತೂರಿಂದ. ನಾನು ಪುತ್ತೂರಲ್ಲಿ ಇರುವನು, ಹೇಳಲೇಬೇಕಿದು. ಪುತ್ತೂರಿಂದ ಮಂಗಳೂರು ಕಾರ್ ತಗೊಂಡು, ನನಗೆ ಹುಷಾರಿಲ್ಲ ಅಂತ. ನನಗೆ ಬೇಜಾರಾಯ್ತು. MC ಮಾಡಬೇಕು, ಮಡಿಕೇರಿಯಲ್ಲಿ ಪ್ರೋಗ್ರಾಮ್, ಇಲ್ಲಿಂದ ಮಡಿಕೇರಿ ಕಾರ್ ಮಾಡಿಕೊಂಡು ಹೋಗಿ ಮತ್ತೆ ಅಲ್ಲಿಂದ ಹಾಗಂತ ದೊಡ್ಡ ಪೇಮೆಂಟ್ ಬಜೆಟ್ ಅಲ್ಲ, ಸಣ್ಣ ಬಜೆಟ್. ನಾನು ಒಪ್ಕೊಂಡಿದ್ದು ನನ್ನ ಸ್ನೇಹಿತರದು. ನನಗೆ ತುಂಬಾ ಬೇಜಾರಾಯ್ತು. ಏನು ಮಾಡುವ? ಕೊನೆಗೆ ಬೇಜಾರಾಗಿ ನಾನು ಒಂದು ಮಾತು ಅವನಿಗೆ ಹೇಳಿದೆ, ನೀನು ಬರದಿದ್ರೆ ನಾನು ಇವತ್ತು ನಾನೇ MC ಮಾಡ್ತೇನೆ, ನಾನು ಹೋಗಿ ಅವರು ತೀರಿ ಹೋಗಿದ್ದಾರೆ ಅಂತ ಹೇಳ್ತೇನೆ ವೇದಿಕೆಯಲ್ಲಿ. ಅಂದ್ರೆ ಇದು ಲಾಸ್ಟ್ ಬೇಜಾರದಲ್ಲಿ ಹೇಳಿದ್ದು. ಅಷ್ಟು ನನಗೆ ತಲೆ ಹಾಳ್ತಿದ್ದ. ಮತ್ತೆ ನಿನ್ನನ್ನು ಇದು ಕೊನೆ ನಾನು ಕರೆಯುವುದಂತ ಅವತ್ತು ನಾನೇ ಮಂಗಳೂರವರೆಗೆ ಕಾರ್ ಹೋಗಿ ಕರ್ಕೊಂಡು ಬಂದೆ. ಕರ್ಕೊಂಡು ಹೋಗಿ ಅವನಿಗೆ ಲಾಸ್ಟ್ MC ಮಾಡಿದೆ. ಆ ಒಂದು ಬೇಜಾರದಲ್ಲಿ ನೋಡಿ, ಇದು ಕೂಡ ಒಂದು ಪೆಟ್ಟು ನನಗೆ. ಅವು MC ಮಾಡಿ ಡಿಮಾಂಡ್ ಮಾಡಿದಲ್ಲ, ವೆರಿ ನೆಕ್ಸ್ಟ್ ಪ್ರೋಗ್ರಾಮ್ ನಾನು ಆಂಕರಿಂಗ್ ಮಾಡಿ ಸ್ಟಾರ್ಟ್ ಮಾಡಿದೆ. ಅವಾಗ ನಾನು ಆಲೋಚನೆ ಮಾಡಿದ್ದು ನೋಡಿ, ನಾನು ಮೊದಲು ಆಶು ಭಾಷಣದಲ್ಲಿ ನನಗೆ ಎಲ್ಲೂ ಹೋದ್ರು ಫಸ್ಟ್ ಪ್ರೈಸ್. ಆಶು ಭಾಷಣ ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದು ಮ್ಯಾಟ್ರ್ ಸಿಗ್ತದೆ, ಮ್ಯಾಟ್ರಲ್ಲಿ ಮಾತಾಡ್ಬೇಕಲ್ಲ ಮೇಡಮ್. ಆವಾಗ ನಾಲೆಜ್ ಇರಬೇಕು ನಮಗೆ. ನಾನು ಆವಾಗ ಥಿಂಕ್ ಮಾಡಿದ್ದು, ನಾನು ಮೊದಲು ಆಶು ಭಾಷಣ ಮಾಡ್ತಿದ್ದೆಲ್ಲ, ಹಾಗೆ ಒಂದು ಸ್ಪಾಟಿಗೆ ಹೋಗೋ ಒಂದು ಕಾರ್ಯಕ್ರಮ ಇರ್ತದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಮಾತಾಡೋದು ಇರಲಿ, ಟ್ರೈ ಮಾಡುವಂತ. ಅವನು ಅವತ್ತು ಬರ್ಲಿ ಅಂತ ಹೇಳಿದಕ್ಕೆ ನಾನು ಇವತ್ತು ಆಂಕರಿಂಗ್ ಆಗಿ ಬಹುಶಃ ಇವತ್ತೊಂದು ನಾನು ಆಂಕರ್ ಆಗಿ ಕೂಡ ಹೋಸ್ಟ್ ಮಾಡ್ಲಿಕ್ಕೆ ಕೂಡ ನಾನು ಗುರುತಿಸಿಕೊಂಡಿದ್ದೇನೆ. ಇದು ಕೂಡ ಪೆಟ್ಟಿನಿಂದಲೇ ಬಂದದ್ದು. ಬಟ್ ನನಗೆ ಹೀಗೆ ತೆಗೆದು ಕೊಟ್ಟದಲ್ಲ, ಪೆಟ್ಟು ಕೊಟ್ಟೆ ಬಂದದ್ದು. ಅಸಾಧ್ಯ ಯಾವುದು ಅಲ್ಲ 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 ಖಂಡಿತವಾಗಿ ನಾವು ಅಸಾಧ್ಯ ಯಾವುದಲ್ಲ. ಆದ್ರೆ ನಿರಂತರ ಪ್ರಯತ್ನ ಇರ್ಬೇಕು. ಈಗ ಒಬ್ಬ ಹೋಸ್ಟ್ ಮಾಡ್ಬೇಕು, ನಿಮಗೆ ಗೊತ್ತಿರ್ಬೋದು. ಅದ್ರ ನಾನು ಹೇಳ್ಬೇಕಾಗಿಲ್ಲ. ಎಷ್ಟು ನಾಲೆಜ್ ಇದ್ರು, ಎಷ್ಟು ಶಬ್ದ ಭಂಡಾರ ಇದ್ರು ಸಾಕಾಗುದಿಲ್ಲ ನಮಗೆ. ಆ ಟೈಮಿಗೆ ಬರುವಾಗೆ ಮಾತಾಡ್ಬೇಕು, ಅದು ಇಂಪಾರ್ಟೆಂಟ್. ನಾರ್ಮಲ್ ಹೇಗೆ ಬೇಕಾದ್ರೂ ಮಾತಾಡ್ಕೊಂಡು ಹೋಗಿ ಖಂಡಿತ ಹೋಗ್ಬೋದು. ಆ ಸಂದರ್ಭಕ್ಕೆ ಅನುಗುಣವಾಗಿ ಮತ್ತು ಅಲ್ಲಿರುವ ಸಿಚುವೇಶನ್ ಗೆ ಮಾತಾಡುವಂತ ತುಂಬಾ ಕಷ್ಟ ಅಲ್ವಾ? ಸಿಚುವೇಶನ್ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಮಾತಾಡೋದು. ಹೌದು ಹೌದು ಹೌದು. ಓಕೆ, ಈಗ ಇಷ್ಟು ದೊಡ್ಡ ಜರ್ನಿಯಲ್ಲಿ ಸರ್ ನಿಮ್ಮ ಜೊತೆಗಿದ್ದವ್ರು ಅದೆಷ್ಟೋ ಜನ, ನಿಮಗೆ ಮಾರ್ಗದರ್ಶನ ನೀಡಿದವ್ರು ಕೂಡ ಎಷ್ಟೋ ಜನ ಇರ್ಬೋದು. ಇವರೆಲ್ಲರನ್ನ ನೆನೆಸ್ಕೊಳ್ಬೇಕು ಅಂತಂದ್ರೆ ಯಾರೆಲ್ಲ ನಿಮ್ಮ ಕಣ್ಣು ಮುಂದೆ ಬರ್ತಾರೆ? ಎಸ್, ನನ್ನ ಕಣ್ಣು ಮುಂದೆ ಬರಬೇಕಾದ್ರೆ ಫಸ್ಟಿಗೆ ನನ್ನ ಪ್ರೈಮರಿ ವೇದಿಕೆನೇ ಬರೋದು. ನನಗೆ ಪ್ರೈಮರಿ ವೇದಿಕೆಯಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಇರುವಾಗಲೇ ನನಗೆ ಒಂದು 3 ಟೀಚರ್ಸ್ ಇದ್ದಾರೆ. ಶಾಂತ ಟೀಚರ್, ಆಮೇಲೆ ಚಂದ್ರಕಲಾ ಟೀಚರ್, ಜಸಿಂತ ಟೀಚರ್ ಅಂತ 3 ಜನ ಇದ್ರು. ಈ ಟೀಚರ್ಸ್ ಎದುರಲ್ಲಿ ನಿಂತು ಸ್ಕೂಲ್ ಕರ್ಕೊಂಡು ಬರೋ ಯಾವುದೋ ಒಂದು ಹಾಡು ಆಡ್ಲಿಕ್ಕೆ ಹೇಳುವರು. ಯಾವುದೋ ಒಂದು ಹಾಡು ನನಗೆ ಕರೆಕ್ಟ್ ನೆನಪಿಲ್ಲ. ಚಂದ್ರ ಹಾಡ್ತಾನೆ ಅಂತ ಎಲ್ಲ ಮಕ್ಕಳು ಬರ್ತಾರೆ, ಆಚೆ ಕ್ಲಾಸ್ ನೀಚೆ. ಈಗ ಚಂದ್ರ ಹಾಡ್ತಾನೆ, ನಾನು ಹಾಡೋದು, ಅವ್ರು ಕೂತ್ಕೊಂಡು ಕೇಳೋದು. ಅವ್ರ ಮೊದಲ ಗುರುಗಳು. ಆ ನಂತರ ಅಲ್ಲಿ ಗಿರಿಯಪ್ಪ ಮಾಸ್ಟರ್ ಅಂತ ನಮ್ಮ ಪ್ರೈಮರಿ ಶಾಲೆ ಚಂದಲಿಕೆ ಅಂತ ಬರ್ತೇವೆ ವಿಟ್ಲದಲ್ಲಿ, ಅಲ್ಲಿ ಅವರು ನನಗೆ ಮೊದಲು ವೇದಿಕೆ ನಾಟಕಕ್ಕೆ ನೀನು ಮಾಡಂತ ಕೊಡ್ತಿದ್ದರು. ಅಲ್ಲಿ ಒಂದು ಹೇಳಲೇಬೇಕು, ಆವಾಗ ನಾನು ಕಬ್ಬು ಆ್ಯಂಡ್ ಬುಲ್ಬುಲ್, ಈಗ ಕೂಡ ಇದೆ ಸ್ಕೌಟ್ ಕಬ್ಬು ಆ್ಯಂಡ್ ಬುಲ್ಬುಲ್. ಆವಾಗ ಕಬ್ಬು ಬುಲ್ಬುಲ್ ಆದರೆ ನಾವು ಕಬ್ಸ್ಗೆ ಡ್ರೆಸ್ ಇಲ್ಲ ಮೇಡಮ್. ಆವಾಗ ಕಾಕಿ ಡ್ರೆಸ್ ಆಗಿತ್ತು, ಈಗ ಡ್ರೆಸ್ ಚೇಂಜ್ ಆಗಿದೆ. ಇದು ಹೇಳಲೇಬೇಕು, ಕಾಕಿ ಡ್ರೆಸ್ ಇದ್ದದ್ದು ಆವಾಗ. ಕಾಕಿ ಡ್ರೆಸ್ ಸೀನಿಯರ್ಸ್ ಮೊದಲು ಹಾಕಿದ್ದನ್ನು ಅವ್ರು ವಾಶ್ ಮಾಡಿ ಆಗಿ ಇಡುವವರು. ಆ ಡ್ರೆಸ್ ಅನ್ನು ನಾವು ಹಾಕೊಂಡು ಹೋಗೋರು. ಆಗ ಡ್ರೆಸ್ ತೆಗಿಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಆ ಕಬ್ಸು ಬುಲ್ಬಲಿ ಕರ್ಕೊಂಡು ಹೋಗುವವರು ಆನಂತರ ಬಂದು ಅದರ ಜೊತೆಗೆ ನೋಡಿ ಆ ವೇದಿಕೆಯಲ್ಲಿ ನಮಗೆ ಹಾಡ್ಲಿಕ್ಕೆ ಸಿಗ್ತದೆ. ನಾವು ಹೋಗ್ತೇವೆ, 1 ವಾರ ಇರ್ತದೆ ಕಬ್ಸು ಬುಲ್ ಒಂದು ಸ್ಕೂಲಲ್ಲಿ. ಆಗ ಆ ಕ್ಯಾಂಪ್ ಅಲ್ಲಿ ಅಲ್ಲಿ ಒಂದು ನಾಟಕ ಮಾಡ್ಲಿಕ್ಕ, ಅಲ್ಲಿ ಒಂದು ಸ್ಕಿಟ್ ಮಾಡ್ಲಿಕ್ಕ, ಒಂದು ಹಾಡ್ಲಿಕ್ಕೆ ಅವಕಾಶ ಇರ್ತಿತ್ತು. ಆ ಪ್ರತಿ ವೇದಿಕೆಯಲ್ಲಿ ಕೂಡ ನನಗೆ ನೆನಪಿದೆ ಇವತ್ತಿಗೂ ಕೂಡ. ವೇದಿಕೆಯಲ್ಲಿ ನಾವು ಹಾಡುವರು, ಅಲ್ಲಿ ಸಪೋರ್ಟ್ ಮಾಡುವವರು. ಈಗ ಒಂದು ವಾಮದ ಪದ ಕೊಡುವಾಗ ನನಗೆ ಎಲ್ಲ ಒಂದೊಂದು ಕಡೆ ಒಂದು ಇಮೇಜ್ ಇದೆ. ವಾಮದ ಪದ ಹೋಗಿ ಇವತ್ತಿಗೂ ನೆನಪಾಗ್ತದೆ. ಪ್ರೈಮರಿಯಲ್ಲಿ ಹೋಗುವಾಗ ಅಲ್ಲಿ ಚರ್ಚ್ ಇರ್ತದೆ. ಚರ್ಚ್ ಮೇಲ್ಗಡೆ ಸ್ಕೂಲಲ್ಲಿ ನಮ್ಮ ಸ್ಕೌಟ್ ಗೈಡ್ಸ್, ಕೆಳಗೆ ನಾವು ಚರ್ಚಲ್ಲಿ ಪ್ರೇಯರ್ ಮಾಡಿ ಮೇಲೆ ಹೋಗೋದು.
ಚರ್ಚಲ್ಲಿ ಪ್ರೇಯರ್ ಮಾಡಿ ಮೇಲೆ ಹೋಗಿ ಮತ್ತೆ ಆಟ ಆಡೋದು. ಅಲ್ಲಿ ಅವರೆಲ್ಲ ಆವಾಗ ಒಂದು ಚಿಟ್ಟೆ ಬಣ್ಣದ ಚಿಟ್ಟೆ ಆ ಫಿಲ್ಮ್ ಬಂದದ ಅವಾಗ. ಬಟ್ ನಾವು ನೋಡಿಲ್ಲ, ಎಂತ ಗೊತ್ತಿಲ್ಲ, ಟಿವಿಯಲ್ಲಿ ಏನೋ ಬರ್ತಿತ್ತು, ಅದಕ್ಕೆ ನಾವೆಲ್ಲ ಹೀಗೆ ಡ್ಯಾನ್ಸ್ ಮಾಡ್ತಿತ್ತು. ನಾನು ಕಾಲೇಜಲ್ಲಿ ಇರುವಾಗ ಕೂಡ ನಾನು ಜಾನಪದ ನೃತ್ಯಕ್ಕೆ ಸೈನ್ಸ್ ಸ್ಟೂಡೆಂಟ್ ಆದ್ರೂ ಕೂಡ ಆರ್ಟ್ಸ್ನವರ ಜೊತೆಗೆ ಕಾಂಪಿಟೇಷನ್ ಅಲ್ಲಿ ಜಾನಪದ ನೃತ್ಯ ಮಾಡ್ತಿದ್ದೆ. ನೃತ್ಯದಲ್ಲೂ ಇದ್ರಿ ಅಲ್ಲಿ ಅವಾಗ. ಯಾಕೆ ನೃತ್ಯ ಅಂದ್ರೆ ನಾವು ಇದ್ರಿ ಒಂದು ಹೇಳಲಿಕ್ಕೆ ಮರ್ತೋಯ್ತು ನಾನು. ಇಲ್ಲಿ ನಾವು ಯುವಜನ ಮೇಳಕ್ಕೆ ಹೋಗ್ತಿದ್ದೆವು ಪುತ್ತೂರಲ್ಲಿ. ನಾನು ಕಾಲೇಜ್ ಹೋಗ್ತಿರೋ ಸಂದರ್ಭ ಯುವಜನ ಮೇಳದಲ್ಲಿ ನಾವು ಈಗ ಸುಗ್ಗಿ ಕುಣಿತ ಆಮೇಲೆ ಬೇರೆ ಬೇರೆ ಕುಣಿತಗಳಿರ್ತವೆ, ಅದನ್ನು ಕಲಿಸಲಿಕ್ಕೆ ನಾನು ಹೋಗ್ತಾ ಇದ್ದೆ. ಬೇರೆ ಬೇರೆ ಸುಧಾನ ಸ್ಕೂಲ್ ಇರಬಹುದು, ಬೇರೆ ಬೇರೆ ಸ್ಕೂಲ್ಗಳಿಗೆ ನಾನು ಅದನ್ನು ಹೇಳಿಕೊಡ್ಲಿಕ್ಕೆ ಹೋಗ್ತಿದ್ದೆ. ಯಾಕಂದ್ರೆ ಈ ಸುಗ್ಗಿ ಕುಣಿತಗಳು ಆ ನಂತರ ಕಂಗೀಳು ಅಂತ ಇರ್ತದೆ, ಉಡುಪಿದು ಸ್ಪೆಷಲ್, ಅದು ಉಡುಪಿದ್ದು. ಅದೆಲ್ಲ ನಾವು ಉಡುಪಿಯಲ್ಲಿ ಅದರ ಬಗ್ಗೆ ಕಲ್ತವ್ರು. ಈಗ ಇವರು ರಮೇಶ್ ಕಲ್ಮಾಡಿ ಅಂತ ಇದ್ದಾರೆ, ಅವರು ಅದರ ಬಗ್ಗೆ ಒಂದು ಜಾನಪದ ಇದ್ದು ಅವರ ಜೊತೆ ನಾವು ವರ್ಕ್ ಮಾಡಿ ಅವರು ನಮಗೆ ಕಲಿಸ್ಕೊಟ್ಟದ್ದು. ಅದನ್ನು ಇಲ್ಲಿ ಬಂದು ಕಲಿಸ್ತಿದ್ದೇವೆ. ನಾವಾಗ ಎಲ್ಲರ ಜೊತೆ ಒಡನಾಟ ಇತ್ತು. ಹಾಗೆ ಈಗ ಸಂಗೀತ ಅಂತ ಅದೇ ಹೇಳೋದು ನಾನು. ಒಂದು ಅದು ಭಾವಗೀತೆಯು ಹಾಡಬೇಕು, ಜಾನಪದ ಗೀತೆಯು ಹಾಡಬೇಕು, ಸಿನಿಮಾ ಹಾಡು ಹಾಡಬೇಕು. ನಾನೇ ಹೇಳೋದಾಗೆ ಒಬ್ಬ ಗಾಯಕ ಆದ್ರೆ ಆ 3 ವೆರೈಟಿ ಅವನಿಗೆ ಗೊತ್ತಿರ್ಬೇಕು, ಎಲ್ಲ ಗೊತ್ತಿರ್ಬೇಕು. ಬರೇ ಒಂದು ವೆಸ್ಟರ್ನ್ ಹಾಡಿದ್ರೆ ಸಂಗೀತ ಆಗುದಿಲ್ಲ, ಅಥವಾ ಬರೇ ಒಂದು ಭಾವಗೀತೆ ಹಾಡಿದವನು ಸಂಗೀತ, ಅಥವಾ ಅವನು ಕುಳಿತು ಭಜನೆ ಮಾಡ್ಲಿಕ್ಕೆ ರೆಡಿ ಇರಬೇಕು, ಭಾಷಾ ಜ್ಞಾನ ಕೂಡ ಬೇಕು. ಹೌದು, ಭಜನೆ ಮಾಡ್ಲಿಕ್ಕೆ ಬರ್ಬೇಕು. ನಾವು ಬೆಳಿಗ್ಗೆವರೆಗೆ ಭಜನೆ ಮಾಡ್ತಿದ್ದು. ಆ ಟೈಮಲ್ಲಿ ಏಕಹ ಭಜನೆಗಳಿತ್ತು, ಇವಾಗ್ಲೂ ಇದೆ, ಇವಾಗ ಸ್ವಲ್ಪ ಟ್ರೆಂಡ್ ಆಗಿದೆ, ಬಟ್ ಆವಾಗ ಭಕ್ತಿಯಲ್ಲಿ ಆಗ್ತಿತ್ತು. ಆ ಏಕಹ ಭಜನೆಯಲ್ಲಿ ಬೆಳಿಗ್ಗೆ ನೈಟ್ 8 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆವರೆಗೆ ನಾನು ಒಂದು 3 ಟೀಮಲ್ಲಿ ಕೂತ್ಕೊಂಡು ಹಾಡ್ತಿದ್ದೆ ಅವಾಗ. ಅಷ್ಟೊತ್ತು ಹಾಡುದು. ಈಗ ಮೈಕ್ ಎಕೋ ಗಿಕ್ಕೋ ಎಂತ ಇಲ್ಲ, ಅದು ಅಷ್ಟು ಜೋರು ಆಡ್ಬೇಕು, ಆ ವಾಯ್ಸ್ ಬರ್ಬೇಕಾದ್ರೆ ಆ ಒಂದು ಇವಾಗ ನೆನವಾಗ ತುಂಬಾ ಖುಷಿ ಆಗ್ತದೆ. ಬಹುಶಃ ಒಂದು ಹಾಡಿದ್ರಲ್ಲಿ ಬರ್ತದೆ ಅಂತ ಸಂಗೀತಕ್ಕೆ. ಭಜನೆ ಹಾಗೆ ಹಾಡುತ್ತಾರಲ್ವಾ? ಭಜನೆ ಹಾಗೆ ಆಡಬೇಕು, ಅಲ್ಲಿಂದ ಬರ್ತದೆ ಸಂಗೀತ. ಮತ್ತೆ ಇಲ್ಲಿ ಪುತ್ತೂರಲ್ಲಿ ಯಾರನ್ನ ನೆನೆಸ್ಕೊಳಕ್ ಇಷ್ಟಪಡ್ತೀವಿ? ಪುತ್ತೂರಲ್ಲಿ ಖಂಡಿತ ನೆನೆಸ್ಕೊಳ್ಬೇಕು. ಅವಾಗ ನಾವು 2002ರಲ್ಲಿ ಮ್ಯೂಸಿಕ್ ಕ್ಲಾಸ್ ಬರುವಾಗ ಹಾಡು ಹಕ್ಕಿ ಅಂತ, ಈಗ ನಾನು ಒಂದು ಹಾಡು ಹಾಡಿದೆ ನೋಡಿ, ಅದು ಲಾಸ್ಟ್ಗೆ ಹಾಡಿದ ಹಾಡು ಅದೇ, ಅದು ಸ್ನೇಹ ಅತಿ ಮಧುರ. ಅದು ಕೊನೆಗೆ ನಾನು ಹಾಡಿದ ಕೇಳಿದ್ರಿ ನೀಡಿ ನೋವು, ಅದು ಇದು ಎದೆ ತುಂಬಿ ಹಾಡುವೇನು, ಹಾಡೋ ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ. ಈ ಹಾಡನ್ನು ಹಾಡಿದದಕ್ಕೋಸ್ಕರ ಅವರ ಆ ನಮ್ಮ ಕ್ಲಾಸಿನ ಹೆಸರೇ ಹಾಗಿತ್ತು, ಹಾಡು ಹಕ್ಕಿ ಅಂತ. ಹಾಡು ಹಕ್ಕಿ ಅಂತ ಇತ್ತು. ಆವಾಗ ನಮ್ಮನ್ನು ಹಾಡು ಹಕ್ಕಿಯಾಗಿ ನನ್ನನ್ನ ಗುರುತಿಸಿ ನಮ್ಮನ್ನ ಅಲ್ಲಿ ನಮಗೆ ಮಾರ್ಗದರ್ಶನ ಮಾಡಿದವರು ಇವಾಗ್ಲೇ ನಮ್ಮ ಇತ್ತೀಚೆಗಷ್ಟು ನಾವು ಕಲ್ಕೊಂಡವರು ದಿವಂಗತ ರಾಜಶೇಖರ್ ಬುಲವಾರ್ ಸರ್. ಅವರು ಕೀಬೋರ್ಡ್ ಪ್ಲೇ ಮಾಡಿಕೊಂಡು ನಮಗೆ ಕ್ಲಾಸ್ ಕೊಡೋರು. ಅವಾಗ ಚಂದ್ರಶೇಖರ್ ಹೆಗ್ಡೆ ಅವರು ತಾಳ ಹಾಕೊಂಡು ಚಂದ್ರ ಹೀಗೆ ಹಾಡು ಅಂತ ಹೇಳಿಕೊಡುವವರು. ಇನ್ನೊಬ್ಬರು ಭಾಸ್ಕರ್ ರಾವ್ ಬಿಶ್ರೋಡ್ ಅಂತ ಅವರು ಕೂಡ ಬಂದು. ಇನ್ನೊಂದು ಶಶಿಯನ್ನ, ಈಗ ಅವರು ಸ್ವಲ್ಪ ಆರ್ಕೆಸ್ಟ್ರಾ ಫೀಲ್ಡ್ ನಮಗೆ ಕಾಣುದಿಲ್ಲ, ಅವರು ಬೆಂಗಳೂರಲ್ಲಿ ಇದ್ದಾರೆ. ನಮ್ಮ ಬಳುವಾರ್ನವರು, ಅವರು ರಿದಮ್ ಪ್ಯಾಡ್ ನುಡಿಸುವವರು. ಈ ಒಂದು ಆರ್ಕೆಸ್ಟ್ರಾ ಟೀಮ್ ಇತ್ತಾಗ, ಪುನೀತ್ ಆರ್ಕೆಸ್ಟ್ರಾ ಪುತ್ತೂರು, ಅವರು ಕ್ಲಾಸ್ ಕೊಡ್ತಿದ್ರು. ಅವರ ಜೊತೆ ಇಷ್ಟು ಕಲಾವಿದರ ಆಶೀರ್ವಾದ ಇತ್ತು. ಆಮೇಲೆ ಪುತ್ತೂರಲ್ಲಿ ನನಗೆ ನಾಟಕಕ್ಕೆ ಬರುವಾಗ ತುಂಬ ಜನ ಸಪೋರ್ಟ್ ಮಾಡ್ತಿದ್ರು. ನಮ್ಮಲ್ಲಿ ಸಂಜು ಅಣ್ಣ ಅಂತವ್ರು ಕಲ್ಲೇಗದವರಿದ್ದಾರೆ, ಅಂತ ಕೃಷ್ಣನ್ ಅಂತ ಇದ್ದಾರೆ. ಆನಂತರ ಇವರು ಲ್ಯಾಂಡ್ರಿ ಅವರು ಇದ್ದಾರೆ, ನಮ್ಮ ದೀಪಕ್ ಲ್ಯಾಂಡ್ರಿ ಅಂತಪ್ಪ, ದೀಪಕ್ ಲಾಂಡ್ರಿ ಅವರು ನಾಟಕ, ಅದ್ರಲ್ಲಿ ನಾನು ಆಕ್ಟಿಂಗ್ ಮತ್ತು ಸಿಂಗಿಂಗ್ ಮಾಡಿದೆ. ಅದು ಕೂಡ ನಾಟಕ. ಅವಾಗ ಟಿಕೆಟ್ ಶೋ ಮಾಡಿದೆವು ನಾವು, ಟೌನ್ ಹಾಲ್ ಅಲ್ಲಿ ಟಿಕೆಟ್ ನಾಟಕ ಶೋ ಮಾಡಿದೆವು. ಅದರಲ್ಲಿ ನಾನು ಆಕ್ಟಿಂಗ್ ಮಾಡಿದ್ದೆ, ಹಾಡು ಹಾಡಿದೆ. ಬ್ಯಾಂಗ್ಳೂರು ಕೂಡ ನಿಮ್ಗೆ ದೊಡ್ಡ ವೇದಿಕೆ? ಬೆಂಗಳೂರು ದೊಡ್ಡ ವೇದಿಕೆ ಕೊಟ್ಟಿದೆ. ಬೆಂಗಳೂರಲ್ಲಿ ನಾಟಕ ಕೂಡ ನಾವು ಅಲ್ಲಿ ಮಾಡಿದ್ದೇವೆ. ಈಗ ಆರ್ಕೆಸ್ಟ್ರಾಗಳು ಬೇಕಾದಷ್ಟು ಮಾಡಿದ್ದೇವೆ, ತುಂಬಾ ಮಾಡಿದ್ದೇವೆ. ದೊಡ್ಡ ದೊಡ್ಡ ಕಲಾವಿದರು, ಅದು ದುನಿಯಾ ವಿಜಯ್ ಇರಬಹುದು, ಸಿನಿಮಾ ನಟರ ಜೊತೆ ಕೂಡ ನಾವು ಆರ್ಕೆಸ್ಟ್ರಾವನ್ನು ಮಾಡಿದ್ದೇವೆ. ನಾಟಕದಲ್ಲಿ ಕೂಡ ಅದೇ ರಂಗಾಯಣ ರಘು ಸರ್ ಅವರ ಜೊತೆ ನಾವು ಅಲ್ಲಿ ವರ್ಕ್ ಮಾಡ್ತಿದ್ದೆವು. ಆಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕವನ್ನ ಮಾಡಿದ್ದೆವು. ಅದೇ ಇನ್ನೊಂದು ತುಂಬಾ ಖುಷಿ ಅಂದ್ರೆ, ಅದೇ ಮೊನ್ನೆ ಆರ್ಯಭಟ ಪ್ರಶಸ್ತಿಯನ್ನು ತಕೊಳ್ಳೋಕೆ ಕೂಡ ರಂಗಭೂಮಿಯಲ್ಲಿ ಗುರುತಿಸಿಕೊಳ್ಳುವಂತ ಮತ್ತೊಬ್ಬ ದೊಡ್ಡ ಕಲಾವಿದ ಅಂದ್ರೆ ಜೀವನ್ ರಾಮ್ ಸುಳ್ಯ ಅಂತ ನಾವು ಗುರುತಿಸಿಕೊಳ್ಳಲೇಬೇಕು. ಯಾಕೆಂದ್ರೆ ಅವರು ಅವಾಗ ಮಾರ್ಗದರ್ಶನ ಮಾಡಿ, ಅವರ ಜೊತೆ ಬಹುಶಃ ಒಂದು ನೆನಪು ನನ್ನದು, ವಿಶ್ವ ತುಳು ಸಮ್ಮೇಳನ ಪ್ರಥಮವಾಗಿ ಧರ್ಮಸ್ಥಳದಲ್ಲಿ ಆಗಿದ್ದು. ಆ ವಿಶ್ವ ತುಳು ಸಮ್ಮೇಳನದಲ್ಲಿ ಅಷ್ಟು ದಿನವೂ ನಾನು ವರ್ಕ್ ಮಾಡಿದ್ದೇನೆ. ಇವತ್ತಿಗೂ SDM ಕಾಲೇಜ್ ಎದುರುಗಡೆ ಇದು ಅಲ್ಲಿ ಒಂದು ದೊಡ್ಡ ಹುತ್ತ ತರ ಇದೆ, ಹೀಗೆ ಅದು ನಾವು ಸಿಮೆಂಟ್ ಅಲ್ಲಿ ವರ್ಕ್ ಮಾಡಿದ್ದು. ಅವಾಗ ದೊಡ್ಡ ಹುತ್ತ, ಆಮೇಲೆ ಕೆಲವು ವರ್ಕ್ಸ್ ಎಲ್ಲ ಮಾಡಿದ್ರು, ಅದು ನಾವೇ ನಮ್ಮ ಕೈಯಾರೆ ಮಾಡಿದ ವರ್ಕ್ಗಳು. ಆ ಟೈಮ್ ಜೀವನ್ ರಾಮ್ ಸುಳ್ಯ ನಾವೆಲ್ಲ ಒಟ್ಟಿಗೆ ಮಾಡಿದ ಆ ಟೈಮಲ್ಲಿ. ಅವರ ಜೊತೆ ನಾನು ಮೊನ್ನೆ ಆರ್ಯಭಟ ಪ್ರಶಸ್ತಿ ಅವರಿಗೂ ಸಿಕ್ಕಿತ್ತು, ನನಗೆ ಒಟ್ಟಿಗೆ ಸಿಕ್ಕಿತ್ತು. ನನಗೆ ಏನೋ ಒಂದು ತುಂಬಾ ಖುಷಿ, ನಮ್ಮ ಗುರುಗಳ ಜೊತೆ ನಾನು ಅಲ್ಲಿವರೆಗೆ ಹೋಗಿದ್ನ ಗೊತ್ತಿಲ್ಲ, ಬಟ್ ಅವರ ಬಹುಶಃ ಅಂತ ದೊಡ್ಡ ಕಲಾವಿದರ ಒಂದು ಆಶೀರ್ವಾದದ ಫಲ ನಾವು ಬಹುಶಃ ಇಲ್ಲಿವರೆಗೆ ಬಂದಿದ್ದೇವೆ.
ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ ಒಂದು ಕೃತಜ್ಞತಾ ಭಾವ ಅಂತ ಇಲ್ಲ ಅಂತ ಖಂಡಿತ ನಾನು ಹೇಳಿದೆ ಅಲ್ಲ ಮೇಡಮ್, ಇಲ್ಲಿ ನಮ್ಮ ಸೂರ್ಯನಾರಾಯಣ್ ಸರ್ ನನಗೆ ಕಳಿಸ್ಕೊಟ್ಟಿದ್ರು ಜೂನಿಯರ್ ಕಾಲೇಜ್ ಇರುವಾಗ. ಆಮೇಲೆ ನಳಿನಿ ಮೇಡಮ್ ಅಂತ ನಮ್ಮ ಕನ್ನಡ ಮೇಡಮ್ ಇದ್ರು, ಅವರು ಕೂಡ ಯಾವಾಗಲೂ ಹೇಳುವರು, ನಾನು ಅಂದ್ರೆ ಕವನ ಬರೆಯುವುದರಲ್ಲಿ ಅವಾಗ ಸ್ವಲ್ಪ ಇಂಟ್ರೆಸ್ಟ್ ನನಗೆ. ಅವಾಗ ಒಂದು ಕನ್ನಡ ಕವನ ಬರೆದು ಅದ್ರ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು ನಾನು. ಆಮೇಲೆ ಅವ್ರು ಬಂದು ಏನೋ ಕಮೆಂಟ್ ಕೊಡೋರು, ಬರಿತೀರ ಮೇಲೆ ಬರೀತಾರೆ. ಆಮೇಲೆ ಬರಿತಾ ಇದ್ದೆ, ಹಾಡ್ತಾ ಇದ್ದೆ, ಹೋಯ್ತು, ಸಂಗೀತ ಆಯಿತು, ನಾಟಕ ಆಯಿತು, ಸಿನಿಮಾ ರಂಗ ಆಯಿತು, ಎಲ್ಲ ಫೀಲ್ಡ್ಗಳನ್ನು ನೋಡಿದೆ. ಆದರೂ ಕೆಲವು ಕಡೆ ನೀವು ಹೇಳಿದಾಗೆ ನಂದು ಒಂದೇ ಒಂದು ಬೇಜಾರುನಲ್ಲ ಖುಷಿನಲ್ಲ, ಪೆಟ್ಟು ಬಿದ್ದಾಗ ಎದ್ದದ್ದೇ ನಾನು ಸಕ್ಸಸ್. ಬಿದ್ದು ಎದ್ದೇ ಸಕ್ಸಸ್ ಆಗಿದ್ದು ಹೊರತು ಡೈರೆಕ್ಟ್ ಎದ್ದು ಸಕ್ಸಸ್ ಆಗಿದೆ ಇಲ್ವೇ ಇಲ್ಲ, ಎಲ್ಲೂ ಇಲ್ಲ. ಎಲ್ಲ ಬಿದ್ದು ಎದ್ದು ಸಕ್ಸಸ್ ಆಗಿದ್ದು. ಬಹುಶಃ ಎಲ್ಲಿವರೆಗೆ ಅಂದ್ರೆ ಮಹಾಲಿಂಗೇಶ್ವರನ ನಾನು ಪರಮ ಭಕ್ತನ, ನಿಮ್ಮ ಹತ್ರ ಅವತ್ತೇ ಹೇಳಿದ್ದೇನೆ ಆವಾಗಲೇ. ಬೆಳಿಗ್ಗೆ ಎದ್ದು ಸಂಜೆ ಮಲಗುವಾಗ 2 ಹೊತ್ತು ಕೂಡ ಮಹಾಲಿಂಗೇಶ್ವರ ನೆನೆಯೋದು. ನಾನು ಇಷ್ಟು ಹೊತ್ತು ಬದುಕಿದ್ದಲ್ಲ, ಇಷ್ಟು ವರ್ಷ ಮಹಾಲಿಂಗೇಶ್ವರ ಅನುಗ್ರಹ. 2002ರಲ್ಲಿ ನಾನು ಅಲ್ಲಿ ನಟರಾಜ್ ವೇದಿಕೆಯಲ್ಲಿ ಹಾಡಿದವನಿಗೆ, ಹಾಡು ಹಕ್ಕಿ ಅಂತ ಅವತ್ತು ಹಾಡಿದವನಿಗೆ ನನ್ನ ತಂಡವನ್ನ, ನನ್ನ ಇನ್ಸ್ಟ್ರೂಮೆಂಟ್ ಅನ್ನ ಕರ್ಕೊಂಡು ಬಂದು ಹಾಡಿದ್ದು 2022ರಲ್ಲಿ. ಬಹುಶಃ ಮಹಾಲಿಂಗೇಶ್ವರನಿಗೆ ನಾನೊಂದು ಆ ಸೇವೆಯನ್ನ ನನ್ನ ಮುಖಾಂತರ ಕೊಡಬೇಕು, ಅದು ನನಗೊಂದು ಆಸೆ ಇತ್ತು ಆವಾಗ. ಅಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೆ, ದೇವರೇ ನಾನು ಬೇರೆ ಏನು ಕೇಳೋದಿಲ್ಲ, ನನಗೊಂದು ಶಕ್ತಿ ಅಥವಾ ಒಂದು ಆಶೀರ್ವಾದ ಕೊಟ್ರೆ ನಾನು ಹೀಗೆ ಒಂದು ಸಂಗೀತ ತಂಡ ಅಥವಾ ನನ್ನೊಂದು ತಂಡವನ್ನು ಕಟ್ಕೊಂಡು ನಿಮಗೆ ಒಂದು ಸೇವೆ ಕೊಡುತ್ತೇನೆ. ಅದು 20 ವರ್ಷ ಕಾಯ್ಬೇಕಾಯ್ತು. ಸುಸ್ವರ ಅಂತ ತಂಡವನ್ನು ಕಟ್ಟಿಕೊಂಡು 20 ವರ್ಷಗಳ ನಂತರ ಈ ವರ್ಷ ನಾನು 2022 ಏಪ್ರಿಲ್ ಅಲ್ಲಿ ಇಲ್ಲಿ ಮಹಾಲಿಂಗೇಶ್ವರ ವೇದಿಕೆಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಡುವಂತ ಯೋಗ ಸಿಕ್ಕಿತ್ತು ನನಗೆ ಮಹಾಲಿಂಗೇಶ್ವರ. ಹೌದು, ಯಾಕಂದ್ರೆ ಪುತ್ತೂರು ಅನ್ನೋದು ಒಂದು ಕಲಾವಿದರ ನೆಲೆಬೀಡು. ಹೌದೌದು, ಖಂಡಿತ. ಕಲಾವಿದರಂತ ಹೇಳುವಾಗ ಇನ್ನೊಂದು ನೆನಪು ಮಾಡ್ಬೇಕು, ನಾನು ಸುಂದರ್ ರೈ ಮಂದಾರ ಅವರು. ಇಲ್ಲೊಂದು ಕಾಮಿಡಿಯನ್ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಸುಂದರ್ ರೈ ಅವರ ಮಂದಾರ ಅವ್ರದ್ದು ಮಂದಾರ ಸ್ಟುಡಿಯೋ ಕುಂಬ್ರದಲ್ಲಿ ಇರ್ತದೆ. ಅಲ್ಲಿಂದ ನಾವು ನಾಟಕಕ್ಕೆ ಪರದೆ ಸೆಟ್ಗಳು ಏನು ಬೇಕು ಅಲ್ಲಿ ತಕೊಂಡು ಹೋಗೋರು. ಅವರು ಅಜ್ಜಿಗೆ ಏರ್ಲ ಇಜ್ಜಿ ಅನ್ನುವಂತ ಒಂದು ಬಹಳ ಒಂದು ಫೇಮಸ್ ನಾಟಕ ಅದು. ಹರೀಶ್ ಪಡುಬಿದ್ರೆ ಅಂತ ಅವ್ರು ಬರೋದು, ಅವರು ಕೂಡ ಒಡನಾಟ ಇತ್ತು ನಮಗೆ. ಈ ನಾಟಕದಲ್ಲಿ ಸುಂದರ್ ರೈ ಮಂದಾರ ಅವರು ಒಂದು ಅದ್ಭುತವಾದ ಆಕ್ಟಿಂಗ್ ಅನ್ನು ಮಾಡುವರು. ಆ ನಾಟಕಕ್ಕೆ ಎಷ್ಟೋ ಕಡೆ ನಾನು ಹಾಡಿದ್ದೇನೆ. ಅದು ಲೇಡೀಸ್ ಜೆಂಟ್ಸ್ 2 ವಯಸ್ಸಲ್ಲಿ ನಾನು ಒಬ್ಬನೇ ಹಾಡಿದ್ದು. ತುಂಬಾ ಕಡೆ ಹಾಡಿದ್ದೇನೆ ಆ ನಾಟಕಕ್ಕೆ. ಬಹುಶಃ ಇವತ್ತು ಸುಂದರ್ ರೈ ಮಂದರ್ ಅವರಿಗೂ ಕೂಡ ನನ್ನ ಪರಿಚಯ ಇದೆ, ನೆನಪಿದೆ. ಒಂದು ಸಲ ನಾನು ಈ ನಾಟಕಕ್ಕೆ ನಾನು ಮೇಕಪ್ ಮತ್ತು ಪರದೆಯನ್ನ ನಾನು ಆಂಧ್ರ ಪ್ರದೇಶದಲ್ಲಿ ಒಪ್ಕೊಂಡಿದ್ದೆ ಮೇಡಮ್, ಒಂದು ಕಾರ್ಯಕ್ರಮಕ್ಕೆ. ಆಂಧ್ರ ಪ್ರದೇಶ ಪುತ್ತೂರು ಅಂತ ಬರ್ತದೆ, ಅಲ್ಲಿ ಕೂಡ ಆಂಧ್ರ ಪ್ರದೇಶದಲ್ಲಿ ಒಂದು ಪುತ್ತೂರು ಇದೆ ಆಂಧ್ರದಲ್ಲಿ. ಅಲ್ಲಿ ಒಂದು ನಾಟಕಕ್ಕೆ ಅಂದ್ರೆ ಅದ್ರ ಸ್ಕೂಲ್ನ ಓನರ್ ನಮ್ಮ ಚಟ್ಟಂಚಾಲ್ ಅಂತ ನಮ್ಮ ಕಾಸರಗೋಡ್ನವರು, ಅವರ ಮುಖಾಂತರ ಕೇರಳಕ್ಕೆ ನಾನು ಈ ಇದನ್ನು ಹೊತ್ಕೊಂಡು ಹೋದೆ, ಪರದೆ ಆಮೇಲೆ ಮೇಕಪ್ ಮಾಡುವಂಥದ್ದು ಅದು ಎಲ್ಲ ಐಟಮ್ಸ್ ಎಲ್ಲ ಹೊತ್ಕೊಂಡು ಹೋಗಿ ಅಲ್ಲಿ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ 1 to 4th ಸ್ಟ್ಯಾಂಡರ್ಡ್ ಅಷ್ಟೇ. ಅವರಿಗೆ ಹೋಗಿ ಮೇಕಪ್ ಮಾಡಿದೆ, ಪರದೆ ಕಟ್ಟಿದೆ ನಾನೇ. ನಮ್ಗೆ ಹೆಲ್ಪ್ ಮಾಡಿದ್ರು ನಮ್ಮ ಅವರೇ ಜಗದೀಶ್ ಅಂತ ತಬಲದವ್ರು ಹೆಲ್ಪ್ ಮಾಡಿದ್ರು. ಅವ್ರ ಮ್ಯೂಸಿಕ್, ನಾನು ಪರದೆ ಮೇಕಪ್ ಒಟ್ಟಿಗೆ. ಮೇಕಪ್ ಎಲ್ಲ ಆಯ್ತು, ಸ್ಟೇಜ್ ಎಲ್ಲ ಕಟ್ಟಿತ್ತು, ಎಲ್ಲ ಆಯ್ತು. ಮೇಕಪ್ ಮಾಡ್ಲಿಕ್ಕೆ ಕೂತೆ ಒಂದು 2-3. ಈಗಿನ ಹಾಗೆ ಈಗ 27, 28 ಎಲ್ಲ ನಂಬರ್ ಬರ್ತದೆ, ನಮ್ಮ ಪೌಡರ್ ನಂಬರ್ 27 ಅದು. ಆಮೇಲೆ ಸ್ವಲ್ಪ ಲಿಪ್ಟಿಕ್ ಅದು ಇದೆ ಎಲ್ಲ ಇರ್ತದೆ. ನನಗೆ ಗೊತ್ತಿತ್ತು, ಎಲ್ಲ ಕರ್ಕೊಂಡು ಹೋಗಿ ಇಟ್ಟೆ ಮೇಡಮ್. ಅಲ್ಲಿ ಆಯ್ತು, ಇನ್ನು ಸ್ಟಾರ್ಟ್ ಆಗ್ತದೆ ಕಾರ್ಯಕ್ರಮ, ಇನ್ನು ಟೈಮ್ ಇದೆ, ಒಂದು 3 ಗಂಟೆ ಟೈಮ್ ಇದೆ ಅಂತ ಹೇಳಿ ಎಲ್ಲ ಜಸ್ಟ್ ಇಟ್ಟೆ. ಜಸ್ಟ್ ಮೇಕಪ್ ಮಾಡ್ಲಿಕ್ಕೆ ಒಂದು 3-4 ಇದು ಬಫ್ ಪೌಡರ್ ಅದೆಲ್ಲ ಕೊಂಡೋಗಿದ್ದೆ. ಮಾಡ್ತಿದ್ದೆ ಮೇಕಪ್ ಮಾಡ್ಲಿಕ್ಕೆ. ಹೌದು, ನಾಟಕ ಅಂತ ಬರುವಾಗ ಎಲ್ಲ ಮಾಡಿದ್ದೇನೆ, ಮೇಕಪ್ ಅದರಿಂದ ಎಲ್ಲ ನೇಪಥ್ಯದಲ್ಲಿರುವಂತ ಎಲ್ಲ ಮೇಕಪ್. ಇವಾಗ 3-4 ಬಫ್ ಪೌಡರ್, ಲಿಪ್ಸ್ಟಿಕ್ ಅದು ಇದೆಲ್ಲ ಇಟ್ಟೆ, ಮಕ್ಳಿಗೆ ಇಟ್ಟೆ. ನಾನು ಇಟ್ಟದ್ದು 2 ಮಕ್ಳಿಗೆ ಮಾತ್ರ ಹಾಕಿದ್ ಮೇಡಮ್. ಎಲ್ಲ ಒಂದು 10-20 ಹೆಂಗಸರು ಬಂದು ಅವರು ಬಂದು ನನ್ನ ಹತ್ರ ಹೇಳ್ಕೊಂಡೆ, ಎಲ್ಲ ಅವರೇ ಮೇಕಪ್ ಮಾಡಿ, ನಾನು ಮೇಕಪ್ ಮಾಡಿಲ್ಲ. ಅದೇನು ನಾನು ಕೊಡಿ ಅಂತ ಹೇಳಿದ್ರೆ ಕೊಡುದಿಲ್ಲ. ಅವರಿಗೆ ತೆಲುಗು ಮತ್ತು ತಮಿಳ್ ಬಿಟ್ರೆ ಮಲಯಾಳಂ ಸಹ ಬರುದಿಲ್ಲ. ತಮಿಳಲ್ಲಿ ಮಾತಾಡ್ಬೇಕು. ತಮಿಳ್ ನನಗೆ ಫ್ಲೂಯೆನ್ಸ್ ಇಲ್ಲ ಆ ಟೈಮ್, ಸ್ವಲ್ಪ ಬರ್ತದೆ, ವಾಂಗೆ ಎಷ್ಟೇ ಹೇಳ್ಬಹುದು ನಾನು. ಫ್ಲೂಯೆನ್ಸ್ ಇಲ್ಲ. ಮಲಯಾಳ ಬರ್ತಿತ್ತು, ಮಲಯಾಳ ಅವ್ರಿಗೆ ಅರ್ಥ ಆಗಿಲ್ಲ. ಎಲ್ಲಿವರೆಗೆ ಅಂದ್ರೆ ನಾನು ಅದು ಈ ಒಂದು ಸ್ಪೂನ್ ಅಲ್ಲಿ ಐಸ್ ಕ್ರೀಮ್ ಹೇಗೆ ತಿಂತಾರೆ ನೋಡಿ, ಹಿಂಗೆ ತೆಗೆದು ಬಿಟ್ಟು ಎಲ್ಲ ಖಾಲಿ ಮಾಡಿಬಿಟ್ಟು ಸಿಕ್ಕಿದ್ದೆ ಚಾನ್ಸ್. ಅವರವರ ಮಕ್ಕಳಿಗೆ, ನನ್ನ ಮಕ್ಕಳಿಗೆ ನನಗೆ ಅವೆಲ್ಲ ಹಚ್ಕೊಳ್ಳೋರು. ಅದೇ ಈ ಮೇಕಪ್ ನಾಟಕದಲ್ಲಿ ಕೂಡ ಅದು ಆಯ್ತು, ಹಾಕಿದ್ರೆ ಮೇಕಪ್ ಮಾಡಿದ್ರೆ ಮುಗಿದು. ಬಟ್ ಪೇಮೆಂಟ್ ಅನ್ನೇ ಕೊಟ್ಟಿದ್ದಾರೆ. ಪರದೆ ಈಗ ನಾನು ಪರದೆ ತಕೊಂಡು ಹೋಗಿದ್ದೇನೆ ಇವರ ಹತ್ರ, ಅಲ್ಲಿಗೆ ಬಂದವರಿಗೆ ಬಾಡಿಗೆ ಇದೆ, ಬಾಡಿಗೆ ಕೊಡ್ಬೇಕು. ಉಳಿದದ್ದು ನನಗೆ, ನನ್ನ ಕೆಲಸ ಇದು. ಮೇಕಪ್ ಮಾಡೋ ಕೆಲಸ ಉಳಿತು. ಮೇಕಪ್ ನಾನು ಮಾಡ್ಲಿಲ್ಲ, ಅವರೇ ಮಾಡಿಬಿಟ್ರು ಅಂತ ಹೆಂಗಸರು. ಹಾಗೆ ಸಹ ಆಗ್ತದೆ ಕೆಲಸ. ಸೂಪರ್ ಸರ್, ನಿಮ್ಮ ಜರ್ನಿ ನೋಡ್ತಾ ಇದ್ರೆ ಕೇಳ್ತಾ ಇದ್ರೇನೆ ಒಂಥರ ಪ್ರೇರಕ ಅಂತ ಅನ್ಸುತ್ತೆ. ಓಕೆ, ನಾನು ಯಾಕೆಂದ್ರೆ ಕೊನೆಯದಾಗಿ ಈ ಗೀತೆಯನ್ನು ಹಾಡ್ತೇನೆ. ಯಾಕೆಂದ್ರೆ ನಾನು 3 ವರ್ಷ ಸುಗಮ ಸಂಗೀತ ಹಾಡಿ ಆನಂತರ ಚಲನಚಿತ್ರ ಗೀತೆಯಲ್ಲಿ ನಾನು ಫಸ್ಟ್ ಹಾಡು ಹಾಡಿದ್ದು ಆವಾಗ ಪಿಕ್ಚರ್ ರಿಲೀಸ್ ಸುದೀಪ್ ಅವ್ರದ್ದು ಹುಚ್ಚ ಫಿಲ್ಮ್. ಹುಚ್ಚ ಫಿಲ್ಮ್ ಅಲ್ಲಿ ಉಸಿರೇ ಉಸಿರೇ ಹಾಡು ಬರ್ತಾ ಇತ್ತು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ
ಹೆಸರಲೇ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು. ಉಸಿರಲೇ ಪ್ರೀತಿಸು, ಈ ಉಸಿರನೇ ಜೀವಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ. ಪ್ರೀತಿ ಹೆಸರಲ್ಲೇ ಈ ಹೃದಯ ಗೆಲ್ಲಬೇಡ. ಬಾಣಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನಿನ್ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚೋ ಮುಂಚೆ ಸ್ವಲ್ಪ ಹೇಳು. ಹೋ ಭೂಮಿಗೆ ಬೇಳಿ ಕಟ್ಟೋ ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅವಳೇ ನನ್ನುಸಿರು. ಉಸಿರಲೇ ಜೀವಿಸು, ಈ ಉಸಿರನೇ ಸೇವಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ. ಪ್ರೀತಿ ಹೆಸರಲ್ಲೇ ಈ ಹೃದಯ ಗೆಲ್ಲಬೇಡ. ಸರ್, ಅದ್ಭುತವಾಗಿ ಹಾಡಿದ್ದೀರಾ. ಎಲ್ಲ ಹಾಡುಗಳು ಕೂಡ ಅಷ್ಟೇ ಅದ್ಭುತವಾಗಿತ್ತು. ಅಷ್ಟೇ ಅಲ್ಲ, ನೀವು ಎಲ್ಲವನ್ನ ಒಂದು ಮೆಸೇಜ್ ರೀತಿಯಲ್ಲಿ ಹಾಡಿದ್ದೀರಾ ಇವತ್ತು. ನಿಮ್ಮ ಜೀವನದ ಅದ್ಭುತವಾದ ಕಥೆಗಳನ್ನು, ಆ ಜರ್ನಿಯನ್ನು, ಒಂದು ಪ್ರೇರಣೆ. ನಿಜವಾಗ್ಲೂ ಒಬ್ಬ ಕಲಾವಿದನಿಗೆ ಎಂತಹ ಒಂದು ಶಕ್ತಿ ಇದೆ. ಮತ್ತು ಸೋಲು ಜೀವನವನ್ನು ಯಾವ ರೀತಿ ಗಟ್ಟಿ ಮಾಡುತ್ತೆ, ಸೋತವ ಎದ್ದು ನಿಲ್ಲೋದಕ್ಕೆ ದಾರಿಗಳು ಹೇಗಿದೆ, ನಿಮ್ಮನ್ನು ನೋಡಿ ಕಲಿಯುವಂಥದ್ದು ತುಂಬ ಇದೆ ಸರ್. ಅದ್ಭುತವಾದ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ, ಹಲವಾರು ಅನುಭವಗಳನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಿಜಕ್ಕೂ ನಿಮ್ಮ ಜೊತೆ ಕಳೆದಿರುವಂತಹ ಈ ಕ್ಷಣ ನನಗೆ ಖುಷಿ ಕೊಟ್ಟಿದೆ, ನನಗೆ ಹೆಮ್ಮೆ ತಂದಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆ ನಿಮ್ಮ ಕನಸುಗಳೆಲ್ಲ ಈಡೇರಲಿ ಸರ್. ಇನ್ನಷ್ಟು ಸಾಧನೆಗಳು ನಿಮ್ಮಿಂದ ಆಗಲಿ, ಮತ್ತಷ್ಟು ವಿದ್ಯಾರ್ಥಿಗಳು ನಿಮ್ಮಿಂದ ಪ್ರೇರಿತರಾಗಲಿ, ವಿದ್ಯೆಯನ್ನು ಕಲೀಲಿ, ಸಂಗೀತ ಕ್ಷೇತ್ರದಲ್ಲಿ ಅಮೋಘ ಸಾಧನೆಯನ್ನು ಮಾಡಲಿ ಅಂತ ಸುದ್ದಿ ಕಡೆಯಿಂದ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ಧನ್ಯವಾದ. ವೀಕ್ಷಕರೇ, ಚಂದ್ರ ಗಾನಯಾನ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ಸ್ನೇಹವೇ ಗೂಡಿಯೋ ಪ್ರೀತಿಯೇ ದೇವರು. ನಾಡಿನ ಸಮಸ್ತ ಜನತೆಗೆ ವನಸ್ಥ ಫುಡ್ ಪ್ರಾಡಕ್ಟ್ಸ್ ವತಿಯಿಂದ 76ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ 76ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಬಯಸುವ ಎಸ್ಆರ್ಕೆ ಲ್ಯಾಡರ್ಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.